ನಾವು ಇವತ್ತು ವಿದ್ಯಾರ್ಥಿ ನಿಲಯದ ಪಾರ್ಕಿಂಗ್ ಲ್ಯಾಂಡ್ ಇದನ್ನು ರಿಬ್ಬನ್ ಕಟ್ ಮಾಡೋದ್ರ ಮೂಲಕ ಮಾನ್ಯ ಕುಲಪತಿಗಳು ಇದಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಇವತ್ತಿನಲ್ಲಿ ನಮ್ಮೊಂದಿಗೆ ಕುಲಸಚಿವರು ಮತ್ತು ನಮ್ಮ ಪುರುಷರ ವಸತಿ ನಿಲಯದ ಸಮಿತಿಯ ಅಧ್ಯಕ್ಷರಾಗಿರುವಂಥ ಪ್ರೊಫೆಸರ್ ಶಿವಣ್ಣರವರು ಕೂಡ ಇವತ್ತು ಉಪಸ್ಥಿತರಿದ್ದಾರೆ. ಎಲ್ಲ ಅತಿಥಿಗಳ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ. ಇದೀಗ ರಿಬ್ಬನ್ ಕಟ್ ಮಾಡೋದ್ರ ಮುಖೇನ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ಕುಲಪತಿಗಳಲ್ಲಿ ವಿನಂತಿ. ಈ ಭೂಮಿಯ ಪರಿಸರವು ಜೀವಿಗಳನ್ನು ಪೋಷಿಸುವ ತಾಯಿ ಇದ್ದಂತೆ. ನೀರು, ಗಾಳಿ, ಮಣ್ಣು ಇಲ್ಲದ ಜಗತ್ತನ್ನು ಊಹಿಸಲು ಸಾಧ್ಯವಿಲ್ಲ. ಅವು ಮಲಿನಗೊಂಡರೆ ಜೀವಿಗಳ ಬದುಕು ಸಹ ಅಪಾಯ ಎದುರಿಸಬೇಕಾಗುತ್ತದೆ. ಪರಿಸರದ ಎಲ್ಲ ಘಟಕಗಳು ಅಂದರೆ ಸೂಕ್ಷ್ಮ ಜೀವಿಗಳಿಂದ ಹಿಡಿದು ಆವಸೆ, ಶೈವಲ, ಸಸ್ಯ, ಕೀಟ, ಮನುಷ್ಯ ಎಲ್ಲವೂ ಒಂದನ್ನೊಂದು ಅವಲಂಬಿಸಿ ಬದುಕುವ ದೊಡ್ಡ ಜಾಲದಲ್ಲಿ ಒಂದು ತಂತು ಕಡಿದರೂ ಇಡೀ ಜೀವ ವ್ಯವಸ್ಥೆ ಏರುಪೇರಾಗುತ್ತದೆ. ಆದುದರಿಂದಲೇ ನಮ್ಮ ಎಲ್ಲ ಕ್ರಿಯೆಗಳು, ಆಲೋಚನೆಗಳು, ಜೀವ ಚಟುವಟಿಕೆಗಳು ಪರಿಸರವನ್ನು ಸಂರಕ್ಷಿಸುವ ನಿಟ್ಟಿನಲ್ಲೇ ಜರುಗಬೇಕು. ಆದುದರಿಂದ ಮಂಗಳೂರು ವಿಶ್ವವಿದ್ಯಾನಿಲಯದ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಸ್ನಾತಕೋತ್ತರ ವಿಭಾಗ ಮಂಗಳ ಗಂಗೋತ್ರಿ, ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಪ್ರಥಮ ದರ್ಜೆ ಕಾಲೇಜು ಮಂಗಳ ಗಂಗೋತ್ರಿ, ಪರಿಸರ ವಿಜ್ಞಾನ ವಿಭಾಗ ಹಾಗೂ ಪುರುಷರ ವಸತಿ ಗೃಹ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಇರುವುದೊಂದೇ ಭೂಮಿ ಎಂಬ ಆಶಯದೊಂದಿಗೆ 2022ನೇ ಸಾಲಿನ ಪರಿಸರ ದಿನಾಚರಣೆಯನ್ನು ನಾವಿಂದು ಬಹಳ ಅರ್ಥಪೂರ್ಣವಾಗಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಸಮಾರಂಭದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿರುವ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳಾದ ಪ್ರೊಫೆಸರ್ ಪಿ ಸುಬ್ರಹ್ಮಣ್ಯ ಎಡಪಡಿತಾಯ, ಹಾಗೆ ಈ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಸಚಿವರಾಗಿರುವಂತಹ ಪ್ರೊಫೆಸರ್ ಕಿಶೋರ್ ಕುಮಾರ್ ಸಿಕೆ, ಇರುವುದೊಂದೇ ಭೂಮಿ ಎನ್ನುವ ವಿಚಾರವಾಗಿ ಮಾತನಾಡಲಿರುವ ಡಾಕ್ಟರ್ ಪ್ರಶಾಂತ್ ನಾಯಕ್ ಜೀವ ವಿಜ್ಞಾನ ವಿಭಾಗದ ಪ್ರಾಧ್ಯಾಪಕರು, ಅದೇ ರೀತಿಯಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ಪುರುಷರ ವಸತಿ ನಿಲಯದ ಇದರ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಪ್ರೊಫೆಸರ್ ಶಿವಣ್ಣ, ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಪ್ರಥಮ ದರ್ಜೆ ಕಾಲೇಜು ಮಂಗಳ ಗಂಗೋತ್ರಿ ಇದರ ಯೋಜನಾಧಿಕಾರಿಗಳಾದ ಶ್ರೀ ಮಿಯಾಜ್, ಹಾಗೆ ವಿದ್ಯಾರ್ಥಿ ನಿಲಯ ಇದರ ವಿದ್ಯಾರ್ಥಿ ಸಮಿತಿಯ ಸದಸ್ಯರು, ಹಾಗೆ ಈ ಒಂದು ಜೀವ ವಿಜ್ಞಾನ ಪರಿಸರ ಕಾರ್ಯಕ್ರಮದ ಮಂಗಳೂರು ವಿಶ್ವವಿದ್ಯಾನಿಲಯದ ಸಂಯೋಜನಾಧಿಕಾರಿಗಳಾಗಿರುವಂತಹ ಪ್ರೊಫೆಸರ್ ತಾರಾವತಿ ಮೇಡಮ್ ರವರು, ಹಾಗೆ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ವಿಭಾಗದ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ಸಂಯೋಜನಾಧಿಕಾರಿಗಳಾದಂತಹ ಪ್ರೊಫೆಸರ್ ಗೋವಿಂದರಾಜು ರವರು ಈ ಎಲ್ಲ ಮಹನೀಯರನ್ನು ವೇದಿಕೆಗೆ ಕರೆತರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನೀಡಲಿದ್ದೇವೆ. ನಾಡಿನ ಹೆಸರಾಂತ ಕವಿ, ಸಾಹಿತಿ ಆಗಿರುವಂತಹ ದಿವಂಗತ ನಿಸಾರ್ ಅಹಮದ್ ರವರ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಎನ್ನುವ ಒಂದು ದೇಶ ಭಕ್ತಿ ಗೀತೆಯನ್ನು, ನಾಡ ಗೀತೆಯನ್ನು ಈ ಒಂದು ಸುಸಂದರ್ಭದಲ್ಲಿ ಪ್ರಸ್ತುತಪಡಿಸಬೇಕಾಗಿ ಆಶಾ ಕಿರಣ, ಮೋಕ್ಷ ಮತ್ತು ವನಿತಾ ಜೀವ ವಿಜ್ಞಾನ ವಿಭಾಗದ ಸಿಬ್ಬಂದಿ ವರ್ಗದವರು ನೆರವೇರಿಸಿಕೊಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಕದ ನಿರವು ತುಂಗದ ನಿಲುಕಿನ ನಿತ್ಯ ಹರಿದ
ನಿತ್ಯೋತ್ಸವ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಕದ ಗಿಡವು ತುಂಗದ ನಿಲುವಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಮೂಲಿಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಹಲವೆನ್ನದ ಹಿರಿಮೆ ಕುಲವೆನ್ನದ ಗರಿಮೆ ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆ ಹಲವೆನ್ನದ ಹಿರಿಮೆ ಕುಲವೆನ್ನದ ಗರಿಮೆ ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆ ಈ ವತ್ಸರ ನಿರ್ಮತ್ಸರ ಮನದುದಾರ ಮಹಿಮೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ಗಿಡವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಚಾಲನೆಯನ್ನು ನೀಡಿದಂತಹ ಆಶಾಕಿರಣ ಮೋಕ್ಷ ಮತ್ತು ವನಿತಾರೆ ಇವರಿಗೆ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದ ಉದ್ದೇಶ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಮಹನೀಯರನ್ನು ತಮ್ಮ ಸ್ವಾಗತ ಮಾತುಗಳೊಂದಿಗೆ ಸ್ವಾಗತಿಸಬೇಕಾಗಿ ಡಾಕ್ಟರ್ ಗೋವಿಂದರಾಜು ಇವರಲ್ಲಿ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅಮ್ಮಜ್ಜಿ ಹೇಳಿದಾಗೆ ಮೊದಲೇ ಇವತ್ತಿನ ದಿನ ಪರಿಸರ ದಿನಾಚರಣೆ. ಪರಿಸರವನ್ನು ಉಳಿಸಬೇಕು, ಬೆಳೆಸಬೇಕು. ನಮ್ಮ ಮಾನ್ಯ ಕುಲಪತಿಗಳು ಯಾವಾಗಲೂ ಹೇಳ್ತಾರೆ 3 ವಿಷಯವನ್ನು ಮರಿಬಾರ್ದು. ಒಂದು, ಜನ್ಮ ಕೊಟ್ಟ ತಾಯಿ, ಆ ತಾಯಂದರಿಗೆ ಜನ್ಮ ಕೊಟ್ಟ ಭೂಮಿ, ಮತ್ತು ಇನ್ನೊಂದು ಗುರುಗಳು. ಈ 3 ಜನರನ್ನು ಮರೆತರೆ ನಾವು ಮನುಷ್ಯರಾಗಿ ಬಾಳಲಿಕ್ಕೆ ಯೋಗ್ಯರೇ ಅಲ್ಲ. ಹಾಗೆ ಈ ಪರಿಸರವನ್ನು ಅಥವಾ ಭೂಮಿಯನ್ನು ಕಾಪಾಡುವಂಥದ್ದು ನಮ್ಮೆಲ್ಲರ ಧರ್ಮ. ಹಾಗಾಗಿ ವರ್ಷಕ್ಕೊಂದು ಸಲ ಅಲ್ಲ, ಪ್ರತಿದಿನವೂ ನಾವು ಈ ಭೂತಾಯಿಯನ್ನು ನೆನಪಿಸ್ಕೊಳ್ಬೇಕು, ಭೂಮಿ ತಾಯಿಯನ್ನು ಉಳಿಸಲಿಕ್ಕೆ ಬೆಳೆಸಲಿಕ್ಕೆ ಪ್ರಯತ್ನ ಮಾಡಬೇಕು. ಸೊ ಇವತ್ತು ಪರಿಸರ ದಿನ, ನಾಳೆ ಆಗಿರೋದ್ರಿಂದ ಇವತ್ತು ಪರಿಸರ ದಿನ ಆಚರಣೆಯನ್ನು ಮಾಡಬೇಕಂತೇಳಿ ನಮ್ಮ ಪ್ರೊಫೆಸರ್ ಎನ್ವೈರನ್ಮೆಂಟ್ ಸೈನ್ಸ್ ಡಿಪಾರ್ಟ್ಮೆಂಟ್ ಪ್ರೊಫೆಸರ್ ತಾರಾವತಿ ಮೇಡಮ್, ಪ್ರಸನ್ನ ನಾಯಕ್ ಮತ್ತು ನಮ್ಮ ಮೋನಿಕಾ ಸದಾನಂದ ಮೇಡಮ್ ಎಲ್ಲ ಇದ್ದಾರೆ. ಇವರೆಲ್ಲ ಕೂತು ಚರ್ಚೆ ಮಾಡುವಾಗ ಇವತ್ತಿಗೆ ನಾಳೆ ಸಂಡೇ ರಜೆ ಇರೋದ್ರಿಂದ ಇವತ್ತು ಸಾಟರ್ಡೆ ಮಾಡಿದರೆ ಒಳ್ಳೆಯದು ಅಂತ ಇವತ್ತಿನ ದಿನವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಇದರ ಜೊತೆಗೆ ಇದೇ ದಿನ ಕಳೆದ ವರ್ಷ ನಾವು ಮಾನ್ಯ ಕುಲಪತಿಗಳ ಮುಂದೆ ಒಂದು ಶಬ್ದ ಮಾಡಿದ್ರು. ಅವರು ಯಶಸ್ವಿಯಾಗಿ 2 ವರ್ಷ ವೈಸ್ ಚಾನ್ಸಲರಾಗಿ ಪೂರ್ಣಗೊಳಿಸಿದ್ದಕ್ಕೆ ಒಂದು ಹೂವಿನ ತೋಟ ಉದ್ಘಾಟನೆ ಮಾಡಿದ್ರು. ಅದೇನು ಹೂ ಬಿಡ್ತಾ ಇದೆ. ಅವತ್ತು ಹೇಳಿದ್ದು ಹೂವಿನ ತೋಟ ಈ ವರ್ಷ, ಮುಂದಿನ ವರ್ಷಕ್ಕೆ ಹಣ್ಣಿನ ತೋಟ ಅಂತೇಳಿ. ಹಾಗಾಗಿ ಅದನ್ನು ಸಾಧಾರಣ ಒಂದು 3-4 ತಿಂಗಳಿಂದ ನಾವು ರೆಡಿ ಆಗಿದೆ, ಪಪ್ಪಾಯ ಎಲ್ಲ ಬಂದಿದೆ. ಸೊ ಅದೊಂದು ಉದ್ಘಾಟನೆ ಆಗಬೇಕಿತ್ತು. ಈ 3 ವರ್ಷ ಅವರು ಯಶಸ್ವಿಯಾಗಿ ಇವತ್ತಿಗೆ ನಿನ್ನೆಗೆ 3 ವರ್ಷ ಮುಕ್ತಾಯ ಆಗಿ ಇವತ್ತು 4ನೇ ವರ್ಷ ಮೊದಲನೇ ದಿನ ಆಗಿದೆ. ಇನ್ನು ನಮಗೆ 1 ವರ್ಷ 12 ತಿಂಗಳಿರ್ತಾರೆ. 12 ತಿಂಗಳು ನಮ್ಮ ಜೊತೆಯಲ್ಲಿ ನಮ್ಮ ವೈಸ್ ಚಾನ್ಸಲರಾಗಿ, ನಮ್ಮೆಲ್ಲರ ಪಾಲಕರಾಗಿ, ನಮ್ಮೆಲ್ಲರ ಅಭಿವೃದ್ಧಿಗೆ ಅವರಿದ್ದಾರೆ. ಹಾಗಾಗಿ ಅವರನ್ನು ನಾವು ಇವತ್ತೊಂದು ನೆನಪು ಮಾಡಿಸುವಂಥ ದಿನ ಅಂತ ಮಾಡಿಕೊಂಡು ಹೂವಿನ ತೋಟ, ಹೂಗಳು ಅಥವಾ ಹಣ್ಣುಗಳು 3 ವರ್ಷವೂ ಆದ ಮೇಲೆ 4ನೇ ವರ್ಷಕ್ಕೆ ಹೀಗೆ ಇಡೀ ಯೂನಿವರ್ಸಿಟಿಯ ಒಂದು ಹೂ ತೋಟವಾಗಿ, ಹಣ್ಣು ತೋಟವಾಗಿ ಅರಳಬೇಕು, ಹಣ್ಣು ಬಿಡಬೇಕು. ಎಲ್ಲರ ಮನಸ್ಸಲ್ಲಿ ಅಂದರೆ ಎಲ್ಲರ ಮನಸ್ಸುಗಳು ಅದೇ ರೀತಿಯಲ್ಲಿ ಅರಳಿಕೊಂಡು ಖುಷಿಯಲ್ಲಿ ಇರಬೇಕು ಅನ್ನುವ ನಮ್ಮ ಭಾವನೆ. ಸೊ ಈ ಭಾವನೆಯನ್ನು ಇಟ್ಕೊಂಡು ನಾವು ಇವತ್ತು
ಅದು ಒಂದು ಸಣ್ಣ ಫ್ರೂಟ್ಸ್ ಗಾರ್ಡನ್, ಹಣ್ಣಿನ ತೋಟವನ್ನು ಉದ್ಘಾಟನೆ ಮಾಡೋದಕ್ಕೆ ಮಾನ್ಯ ಕುಲಪತಿಗಳನ್ನು ಕೇಳಿಕೊಂಡು, ಸೊ ಹಾಗೆ ಒಂದು ಕಾರ್ ಪಾರ್ಕಿಂಗ್, ಮಳೆಗಾಲ ಶುರುವಾಯಿತು. ಮಳೆಗಾಲದಲ್ಲಿ ನಾವಿದ್ದಾಗೆ ಅಲ್ಲ ವಿದ್ಯಾರ್ಥಿಗಳಿಗೆ, ನಾವಿದ್ದಾಗ ಸೈಕಲ್ ತೊಗೊಳ್ಳೋದು ದೊಡ್ಡ ಕಷ್ಟ ಆಗಿದೆ. ಈಗ ಪ್ರತಿ ವಿದ್ಯಾರ್ಥಿ ಕೈಯಲ್ಲಿ 2 ಲಕ್ಷ ರೂಪಾಯಿ ಬೈಕ್ ಇರ್ತದೆ, 1,80,000 ಹಾಗೆ ಎಲ್ಲರ ಹತ್ರ ಬೈಕ್ ಇದೆ. ಹಾಗಾಗಿ ಆ ಬೈಕ್ಗಳನ್ನು ಇಡುವುದೇ ದೊಡ್ಡ ಸಮಸ್ಯೆ. ಅಷ್ಟು ಹಣ ಖರ್ಚು ಮಾಡಿ ಬೈಕ್ ತೊಗೊಂಡ್ಬಂದು ಹೊರಗೆ ಮಳೆಗಾಲದಲ್ಲಿ ಇಟ್ಟು ಅದೆಲ್ಲ ತೊಂದರೆ ಆಗ್ತಿತ್ತು. ಹಾಗಾಗಿ ಒಂದು ಸಣ್ಣ ಪಾರ್ಕಿಂಗ್ ಪ್ಲೇಸನ್ನು ಮಾಡಿದ್ದೇವೆ. ಅದು ಕೂಡ ಅವರ ಕೈಯಿಂದ ಉದ್ಘಾಟನೆ ಆಗಬೇಕಂತೇಳಿ ಇವತ್ತಿನ ದಿನದ ಆಸೆಯಾಗಿತ್ತು. ಸೊ ಹಾಗೆ 2-3 ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಅದರ ಜೊತೆಗೆ ಪ್ಲಾಂಟೇಷನ್ ಡ್ರೈವ್, ಗಿಡ ನೆಡುವ ಕಾರ್ಯಕ್ರಮ ಇನ್ನು ಮುಂದಿನ ವಾರದಲ್ಲಿ ಮಳೆ ಶುರುವಾಗ್ತದೆ, ನಮಗೆಲ್ಲ ಗೊತ್ತಿದೆ. ಸೊ ಇದು ಆರಂಭ. ಇನ್ನು ಕೆಲವೇ ದಿನಗಳಲ್ಲಿ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಮಾತಾಡಿ ಬಂದಿದ್ದೇವೆ. ನಿಮ್ಮೆಲ್ಲರ ಸಹಕಾರದಿಂದ ಒಂದು ದೊಡ್ಡ ಪ್ಲಾಂಟೇಷನ್ ಡ್ರೈವ್, ಅಟ್ಲೀಸ್ಟ್ ಒಂದು 500 ಗಿಡಗಳನ್ನು, 1000 ಗಿಡಗಳು ನೆಡುವ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳುವ, ಮಳೆಗಾಲ ಆರಂಭ ಆಗುವ ಮೊದಲು. ಇಷ್ಟೆಲ್ಲ ಮಾಡಿದ್ದರ ಪ್ರತಿಫಲದಿಂದ ನಮ್ಮ ಯೂನಿವರ್ಸಿಟಿಗೆ ರ್ಯಾಂಕಿಂಗ್ ಎಲ್ಲ ನಿಮಗೆ ಗೊತ್ತಿದೆ. ಗ್ರೀನರಿಯಲ್ಲಿ ಇಂಡಿಯಾದಲ್ಲಿ ಎಷ್ಟೋ 180, 200, 300 ಪ್ರೈವೇಟ್ ಎಲ್ಲ ಸೇರಿದ ಒಂದು 500 ಯೂನಿವರ್ಸಿಟೀಸ್ಗಳಿವೆ. ಆ ಎಲ್ಲ ಯೂನಿವರ್ಸಿಟೀಸ್ಗಳಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ಎಷ್ಟನೇ ರ್ಯಾಂಕಲ್ಲಿದೆ ಅಂತ ನಿಮಗೆಲ್ಲ ಗೊತ್ತಿದೆ. ಇದು ಮೊದಲನೇ ರ್ಯಾಂಕಲ್ಲಿದೆ. ಹಾಗೆ ಈ ರ್ಯಾಂಕು ಇನ್ನು ಮುಂದೆ ಮೊದಲನೇ ರ್ಯಾಂಕ್ ಅಲ್ಲ, +1 ಆಗಿದೆ. ಸೊ ಹೀಗೆ ನಾವು ನಮ್ಮ ಪರಿಸರವನ್ನು ಕಾಪಾಡಿಕೊಂಡು, ನಮ್ಮ ವಿಶ್ವವಿದ್ಯಾಲಯದ ಪರಿಸರವನ್ನು ಕಾಪಾಡಿದರೆ ನಿಮಗೂ ಒಳ್ಳೆಯ ಉತ್ತಮ ಹೆಸರು ಬರ್ತದೆ, ನಮಗೂ ಒಳ್ಳೆಯ ಉತ್ತಮ ಹೆಸರು ಬರ್ತದೆ ಅಂತೇಳಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಇವತ್ತು ಮಾನ್ಯ ಕುಲಪತಿಗಳನ್ನು ಮೀಟ್ ಮಾಡಲೇ ಇಲ್ಲ. ನಾವು ಹೇಳಲಿಲ್ಲ, ಕೊನೆಗಳಿಗೆಲ್ಲ ಅವರ ಗಮನಕ್ಕೆ ತಂದು ಈ ಕುಲಸಚಿವರನ್ನಷ್ಟೇ, ಕುಲಸಚಿವರನ್ನು ನಾವು ದಿನ ಹೋಗಿ ಮಾತಾಡ್ಸಿದ್ರೆ ಅವ್ರು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಅವರನ್ನು ಕೂಡ ಅವರ ಬ್ಯುಸಿ ಶೆಡ್ಯೂಲ್ಸ್ ಇದ್ದರು. ಹಾಗಾಗಿ ನಾವು ಹೋಗ್ಲಿಕ್ಕಾಗಲಿಲ್ಲ. ಎಲ್ಲ ತಯಾರಿ ಮಾಡಿಕೊಂಡು ಕೊನೆಯ ಹಂತದಲ್ಲಿ ಹೋಗಿ ಕೇಳುವಾಗ ಅವರು ಏನು ಬೇಜಾರು ಮಾಡ್ಕೊಳ್ಳಿಲ್ಲ, ಒಪ್ಪಿಕೊಂಡಿದ್ದಾರೆ. ಅವರ ಬ್ಯುಸಿ ಶೆಡ್ಯೂಲ್ಸಲ್ಲಿ ಒಪ್ಪಿಕೊಂಡು ಇವತ್ತು ಬಂದು ಆ 2 ಕಾರ್ಯಕ್ರಮಗಳನ್ನು ಮುಗಿಸಿ ನಮ್ಮ ಪರಿಸರ ದಿನ ಆಚರಣೆಯ ಅಂಗವಾಗಿ ಇಲ್ಲಿ ಕೂತಿದ್ದಾರೆ. ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ನಮ್ಮ ವಿದ್ಯಾರ್ಥಿಗಳ, ಹಾಸ್ಟೆಲ್ ವಿದ್ಯಾರ್ಥಿಗಳ ಮತ್ತು ಬಯೋಸೈನ್ಸ್ ವಿದ್ಯಾರ್ಥಿಗಳ, ನಮ್ಮ ಫಸ್ಟ್ ಗ್ರೇಡ್ ಕಾಲೇಜಿನ ವಿದ್ಯಾರ್ಥಿಗಳ ಎಲ್ಲರ ಪರವಾಗಿ ಮಾನ್ಯ ಕುಲಪತಿಗಳಿಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ಹಾಗೆ ಮಾನ್ಯ ಕುಲಸಚಿವರು ಇಲ್ಲದಿದ್ದರೆ ನಮ್ಮ ಯೂನಿವರ್ಸಿಟಿಯಲ್ಲಿ ಆಡಳಿತಾತ್ಮಕವಾಗಿ ಅವರೇ ಮುಖ್ಯಸ್ಥರು. ಯಾವುದೇ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಪ್ರೂವಲ್ ಅಥವಾ ಸಿಗ್ನೇಚರ್ ಬೇಕಾದರೆ ಅವರ ಗ್ರೀನ್ ಸಿಗ್ನಲ್ ಬೇಕು. ಹಾಗಾಗಿ ನಾವು ಎಷ್ಟು ಕೆಲಸಕ್ಕೆ ಹೋದರೂ ಕೂಡ ಕುಲಸಚಿವರು ಬೇಜಾರು ಮಾಡಿಕೊಳ್ಳದೆ ಎಲ್ಲದಕ್ಕೂ ಎಸ್ ಅಂತೇಳಿ ನಮ್ಮ ಪೆನ್ನನ್ನು ತಟ್ಟಿ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಮಗೆಲ್ಲ ಸಹಕಾರ ಮಾಡ್ತಾ ಇದ್ದಾರೆ, ಪ್ರೋತ್ಸಾಹಿಸ್ತಾ ಇದ್ದಾರೆ. ಅವರ ಪ್ರೋತ್ಸಾಹದಿಂದಲೇ ನಮಗೆ ಇಷ್ಟೆಲ್ಲ ಕಾರ್ಯಕ್ರಮ ಆಗಿದೆ ಅಂತ ಹೇಳಲಿಕ್ಕೆ ನನಗೆ ಖುಷಿ ಆಗ್ತದೆ. ಅಂಥ ಕುಲಸಚಿವರು, ಅಂಥ ಕುಲಪತಿಗಳು ಇರೋದರಿಂದ ನಮ್ಮ ಯೂನಿವರ್ಸಿಟಿ ಇನ್ನೂ ಜಾಸ್ತಿ ಒಳ್ಳೊಳ್ಳೆ ಕೆಲಸ ಮಾಡ್ಬೋದು. ಸೊ ಅಂಥ ಕುಲಸಚಿವರು ನಮ್ಮೊಟ್ಟಿಗಿದ್ದಾರೆ, ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಹಾಗಾಗಿ ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಕೊಡ್ತೇನೆ. ಸೊ ಅವರ ಜೊತೆಗೆ ನಮ್ಮ ಹಾಸ್ಟೆಲ್ ಅಧ್ಯಕ್ಷರಿದ್ದಾರೆ. ಎಲ್ಲ ನಮ್ಮ ಎಲ್ಲ ಹಾಸ್ಟೆಲ್ಗೆ, ಲೇಡೀಸ್ ಹಾಸ್ಟೆಲ್, ಬಾಯ್ಸ್ ಹಾಸ್ಟೆಲ್ ಎಲ್ಲರಿಗೂ ಪ್ರೆಸಿಡೆಂಟ್ ಆಗಿರ್ತಾರೆ. ನಮ್ಮ ಅಧ್ಯಕ್ಷರಿದ್ದಾರೆ ಶಿವಣ್ಣ ಸರ್ ಅಂತೇಳಿ, ಮೆರಿಜಾಲಜಿ ಪ್ರೊಫೆಸರು. ಅವರು ಅಷ್ಟೇ ನಮ್ಮೆಲ್ಲ ಕಾರ್ಯಕ್ರಮಗಳು ನಮ್ಮ ಜೊತೆಯಲ್ಲಿರ್ತಾರೆ. ಹಾಗಾಗಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಹಾಗೆ ನಮ್ಮ ಪ್ರಾಧ್ಯಾಪಕರು ಪ್ರಶಾಂತ್ ಸರ್ ಇದ್ದಾರೆ ಮತ್ತು ತಾರಾವತಿ ಮೇಡಮ್ ಇದ್ದಾರೆ. ಅವರು ಎನ್ವೈರನ್ಮೆಂಟ್ ಸೈನ್ಸ್ ಪ್ರೊಫೆಸರು. ಸೊ ಅವರು ಎಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಅವ್ರದ್ದು ಪರಿಶ್ರಮ ತುಂಬ ಇದೆ, ನಾವೇನು ಮಾಡಲಿಲ್ಲ. ಸೊ ಹಾಗಾಗಿ ಅವರು ಅಷ್ಟೊಂದು ಪರಿಶ್ರಮ ಮಾಡಿ ಈ ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ದಕ್ಕೆ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪರವಾಗಿ ಸ್ವಾಗತ. ಹಾಗೆ ನಮ್ಮ ಫಸ್ಟ್ ಗ್ರೇಡ್ ಕಾಲೇಜಿನ NSS ಘಟಕದ ಸಂಯೋಜಕರು ನಿಯಾಸ್ ಇದ್ದಾರೆ. ಇಸ್ ಎ ಜೆಂಟಲ್ ಮ್ಯಾನ್, ವೆರಿ ಆ್ಯಕ್ಟಿವ್ ಮ್ಯಾನ್. ಅವರು ಕೂಡ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ. ಹಾಗೆ ಅವರಿಗೂ ನಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಇದರ ಜೊತೆಗೆ ನಮ್ಮ ವಿಭಾಗದ ನಮ್ಮ ಫೈನಾನ್ಸ್ ಆಫೀಸರ್ ಇದ್ದಾರೆ, ಮರ್ತೋಯ್ತು ನಾನು ನೋಡಲೇ ಇಲ್ಲ, ಕೇಳಕ್ಕೆ ಹೋಗ್ತಿದ್ದಾರೆ, ಪ್ರೊಫೆಸರ್ ಜಯಪ್ಪ ಸರ್ ಅಂತೇಳಿ. ಅವರು ನಮಗೆ ಯಾವುದಕ್ಕೂ ಕಾಸು ತೊಂದರೆ ಮಾಡೋದಿಲ್ಲ, ಓದೋದಕ್ಕೆಲ್ಲ ಸೈನ್ ಮಾಡ್ತಾರೆ. ಸ್ವಲ್ಪ ಲೇಟ್ ಆಗ್ತದೆ ಆದರೂ ಸೈನ್ ಮಾಡ್ತಾರೆ. ಹಾಗಾಗಿ ಅವರು ಬಂದಿದ್ದಾರೆ. ಈ ಕಾರ್ಯಕ್ರಮ ಬಂದೋದಕ್ಕೆ ಅವರಿಗೂ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು. ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ ಡೀನ್ ಸಂತೋಷ್ ಡಿಸೋಜಾ ಇದ್ದಾರೆ. ಸೊ ಅವರು ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಅವರ ಮಕ್ಕಳ ಜೊತೆಯಲ್ಲಿ
ಹಾಗೆ ಕನ್ನಡ ಡಿಪಾರ್ಟ್ಮೆಂಟ್ ಪ್ರಾಧ್ಯಾಪಕರು ಸೋಮಣ್ಣ ಇದ್ದಾರೆ. ಆ್ಯಂಡ್ ಝುವಾಲಜಿ ಡಿಪಾರ್ಟ್ಮೆಂಟ್ ಪ್ರಾಧ್ಯಾಪಕರು ಉಸ್ತಾದ್ ಆ್ಯಂಡ್ ಮೋನಿಕಾ ಸದಾನಂದ ಮೇಡಮ್ ಇದ್ದಾರೆ. ಅವರ ಟೀಮ್ನವರೆಲ್ಲ ಇದ್ದಾರೆ. ನಮ್ಮ ರಾಸಾಯನಿಕ ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿಯ ಪ್ರೊಫೆಸರ್ ಗಣಿ, ನಮ್ಮ ಅಂಗಡಿ ಸರ್, ಜಿಯೋಗ್ರಫಿ ಪ್ರೊಫೆಸರ್, ಹಾಗೆ ತುಂಬ ಜನ ಇದ್ದೀರಿ. ಸೊ ನಿಮಗೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೇಳಿ ನಾನು ಸ್ವಾಗತ ಮಾಡ್ತೇನೆ. ಎಲ್ಲ ಮಹನೀಯರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿದಂಥ ಡಾಕ್ಟರ್ ಗೋವಿಂದರಾಜ್ರವರು ಕೂಡ ನಾವು ಪ್ರೀತಿಯ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇವೆ. ಆತ್ಮೀಯ ಬಂಧುಗಳೇ, ಈ ಒಂದು ಕಾರ್ಯಕ್ರಮ ಇಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾಗಿ ಜರುಗಲಿಕ್ಕೆ ವಿಶೇಷವಾಗಿ ನಮಗೆ ಮಾಧ್ಯಮ ಮಿತ್ರರು ಕೂಡ ವಿಶೇಷವಾದ ಸಹಕಾರವನ್ನು ಇವತ್ತಿನಲ್ಲಿ ಕೊಡ್ತಾ ಇರುವಂಥವರು, ಅವರನ್ನು ಕೂಡ ನಾವು ಇವತ್ತಿನಲ್ಲಿ ಸ್ಮರಿಸಿಕೊಳ್ತಾ ಇದ್ದೇವೆ. ಅಂತೆ ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಬಂಧು ಮಿತ್ರರು, ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಸ್ನೇಹಿತರು ನಮ್ಮೊಂದಿಗೆ ಇವತ್ತಿನಲ್ಲಿ ಉಪಸ್ಥಿತರಿರುವಂಥವರು, ಅವರನ್ನು ಕೂಡ ಮತ್ತೊಮ್ಮೆ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಮಹನೀಯರನ್ನು ಪುಷ್ಪವನ್ನು ನೀಡಿ ಗೌರವಿಸುವುದು ನಮ್ಮ ವಾಡಿಕೆ. ಇವತ್ತಿನಲ್ಲಿ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಪ್ರೊಫೆಸರ್ ಪಿ ಸುಬ್ರಹ್ಮಣ್ಯ ಎಡಪಡಿತಾಯ, ಗೌರವಾನ್ವಿತ ಕುಲಪತಿಗಳು, ಮಂಗಳೂರು ವಿಶ್ವವಿದ್ಯಾನಿಲಯ, ಇವರಿಗೆ ಡಾಕ್ಟರ್ ಜೆರಾಲ್ಡ್ ಸಂತೋಷ್ ಡಿಸೋಜ ಸರ್ ಅವರು ದಯಮಾಡಿ ವೇದಿಕೆಯ ಮುಂಭಾಗಕ್ಕೆ ಬಂದು ಅವರಿಗೆ ಪುಷ್ಪವನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಈ ಹೊತ್ತಿನಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಮಾನ್ಯ ಕುಲಸಚಿವರಾಗಿರುವಂತಹ ಪ್ರೊಫೆಸರ್ ಕಿಶೋರ್ ಕುಮಾರ್ CK ರವರನ್ನು ಕೂಡ ನಾವು ಅತ್ಯಂತ ಪ್ರೀತಿಯಿಂದ ಗೌರವಿಸ್ತಿದ್ದೇವೆ. ಇವರಿಗೆ ಪ್ರೊಫೆಸರ್ ಸೋಮಣ್ಣ ಸರ್ ಅವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಡಾಕ್ಟರ್ ಗೋವಿಂದರಾಜು NSS ಯೋಜನಾ ಘಟಕ, ಇದರ ಮಂಗಳೂರು ವಿಶ್ವವಿದ್ಯಾನಿಲಯ ಮಂಗಳಗಂಗೋತ್ರಿ ಇದರ ಅಧಿಕಾರಿಗಳು, ಅವರಿಗೆ ಪ್ರಜ್ವಲ್ ರವರು ಒಂದು ಹೂವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಪ್ರಜ್ವಲ್ ರವರು NSS ಸ್ವಯಂ ಸೇವಕರು. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥವರು ಮಂಗಳೂರು ವಿಶ್ವವಿದ್ಯಾನಿಲಯದ ಪುರುಷರ ವಸತಿ ನಿಲಯದ ಸಮಿತಿಯ ಇದರ ಅಧ್ಯಕ್ಷರಾಗಿರುವಂತಹ ಪ್ರೊಫೆಸರ್ ಶಿವಣ್ಣ ಸರ್ ಅವರಿಗೆ ಮಿಸ್ಟರ್ ಅಜಯ್ ರವರು ಒಂದು ಹೂವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಹಾಗೆ ವೇದಿಕೆಯಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರುವಂತಹ ಪ್ರೊಫೆಸರ್ ತಾರಾವತಿ NC, ಇವರಿಗೆ ಜ್ಯೋತಿ DM ಮೇಡಮ್ ರವರು ಒಂದು ಹೂವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಇವತ್ತಿನಲ್ಲಿ ನಮ್ಮೊಂದಿಗೆ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವಂಥವರು ಹಣಕಾಸು ಅಧಿಕಾರಿಗಳಾಗಿರುವಂತಹ ಪ್ರೊಫೆಸರ್ ಜಯಪ್ಪ ಸರ್ ಅವರು ದಯಮಾಡಿ ವೇದಿಕೆ ಬಂದು ನಮ್ಮೊಂದಿಗೆ ಈ ಒಂದು ವೇದಿಕೆಯಲ್ಲಿ ಹಾಸನರಾಗಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇವರಿಗೆ ಹೂವನ್ನು ನೀಡಿ ಗೌರವಿಸಬೇಕಾಗಿ ಲವಗೌಡ ಇವರಲ್ಲಿ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ದಯಮಾಡಿ ಲವಗೌಡರವರು ಬಂದು ಅವರಿಗೆ ಹೂವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ಉಪಸ್ಥಿತರಿದ್ದು ಈ ಒಂದು ದಿನದ ಕುರಿತಾಗಿ ವಿಶೇಷವಾದ ಉಪನ್ಯಾಸವನ್ನು ನೀಡಲಿಕ್ಕಿರುವಂತಹ ಡಾಕ್ಟರ್ ಪ್ರಶಾಂತ್ ನಾಯ್ಕರವರಿಗೆ ಹೂವನ್ನು ನೀಡಿ ಗೌರವಿಸಬೇಕಾಗಿ ಡಾಕ್ಟರ್ ರಮೇಶ್ ಗಣಿ ಇವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮದ ಅಂದವನ್ನು ಹೆಚ್ಚಿಸಿರುವಂತಹ ನೋಡಲ್ ಆಫೀಸರ್ ಆಗಿರುವಂತಹ NSS ಘಟಕ ಪ್ರಥಮ ದರ್ಜೆ ಕಾಲೇಜು ಇಲ್ಲಿಯ ಮಿಯಾಜ್ ರವರಿಗೆ ಹೂವನ್ನು ನೀಡಿ ಗೌರವಿಸಬೇಕಾಗಿ
ಡಾಕ್ಟರ್ ದಶರಥ ಅಂಗಡಿ ಇವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಬಂಧುಗಳು ನಮ್ಮೊಂದಿಗೆ ಇವತ್ತಿನಲ್ಲಿ ಉಪಸ್ಥಿತರಿರುವಂಥವರು. ನಾನು ಇಲ್ಲಿ ಯಾರ ಹೆಸರನ್ನು ಕೂಡ ಉಲ್ಲೇಖವನ್ನು ಮಾಡುವುದಿಲ್ಲ. ಅವರೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ಬರ್ತಾ ಇದ್ದೇವೆ. ನಮ್ಮ ಗೌರವಾನ್ವಿತ ಕುಲ ಸಚಿವರು ಈ ಹೊತ್ತಿನಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥವರು ಈ ಕಾರ್ಯಕ್ರಮದ ಕುರಿತಾಗಿ ತಮ್ಮ ಶುಭಾಶಯ ನುಡಿಗಳನ್ನು ಆಡಬೇಕಾಗಿ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಆಯೋಜನೆಗಾಗಿ ನಮ್ಮ ವಿಶ್ವವಿದ್ಯಾನಿಲಯ NSS ಘಟಕದ ಪದಾಧಿಕಾರಿಗಳೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಯವರು ನಿನ್ನೆಗೆ ತಮ್ಮ ಯಶಸ್ವಿ 3 ವರ್ಷಗಳನ್ನು ಮುಗಿಸಿದ್ದಾರೆ. 3 ವರ್ಷಗಳು ಬಹಳ ಯಶಸ್ವಿಯಾಗಿ ಮುಗಿದಿದೆ. ಹಲವಾರು ಯೋಜನೆಗಳು ಹಾಗೂ ವಿವಿಧ ಜನಪರ ಕಾರ್ಯಗಳ ಮುಖಾಂತರ ನಮ್ಮ ವಿಶ್ವವಿದ್ಯಾನಿಲಯದ ಘನತೆ ಗೌರವವನ್ನು ಹೆಚ್ಚಿಸುವುದರ ಮುಖಾಂತರ ನಮ್ಮ ದೇಶಕ್ಕೆ ಅಲ್ಲ ನಮ್ಮ ರಾಷ್ಟ್ರಕ್ಕೆ ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ಗುರುತಿಸುವ ಒಂದು ಯಶಸ್ವಿ ಕಾರ್ಯವನ್ನು ನೆರವೇರಿಸಿದ ನಮ್ಮ ಗೌರವಾನ್ವಿತ ಕುಲಪತಿಯವರಿಗೆ ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ಮುಂದಿನ ದಿನಗಳು ಕೂಡ ಇನ್ನೂ ಯಶಸ್ವಿಯಾಗಿ ನಡೆಯಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇನೆ. ಈಗಾಗಲೇ ರಮಾಂಜನೇಯವರು ವಿಶ್ವ ಪರಿಸರ ದಿನಾಚರಣೆ ಬಗ್ಗೆ ಕೆಲವು ಮಾತುಗಳನ್ನೆಲ್ಲ ಆಡಿದರು. ಈಗ ನಾವು ವೇದಿಕೆಯಲ್ಲಿ ಕೂತ್ಕೊಂಡಿದ್ದಾಗ ಒಂದು ಚಿಟ್ಟೆ ಹಾರಿ ಬಂತು, ನಮ್ಮ ಎದುರುಗಡೆ ಬಂತು. ಚಿಟ್ಟೆ ಹಾರಿ ಬಂದಾಗ ಇಲ್ಲಿ ಕೆಲವು ವಿದ್ಯಾರ್ಥಿನಿಯರು ಏನೋ ಅಂತ ಬಂದು ಅಂತ ತಲೆ ಎಲ್ಲ ಆ ಕಡೆ ಈ ಕಡೆ ಮಾಡಿದ್ರು. ಸೊ ಇದರ ಅರ್ಥ ಏನಂತಂದರೆ, ಈ ಒಂದು ಚಿಟ್ಟೆ ಬಂದಾಗ ನಾವು ಹೆದರುವಂಥ ಒಂದು ಪರಿಸ್ಥಿತಿಯಲ್ಲಿದ್ದೇವೆ. ಯಾಕೆಂದರೆ ನಾವು ನಮ್ಮ ಪರಿಸರದ ಬಗ್ಗೆ ನಾವು ಇನ್ನೂ ಸರಿಯಾಗಿ ತಿಳ್ಕೊಂಡಿಲ್ಲ. ಸೊ ಪರಿಸರದಲ್ಲಿ ಏನೆಲ್ಲ ಇದೆ, ಯಾವ ರೀತಿಯ ಜೀವಿಗಳೆಲ್ಲ ಇವೆ ಮತ್ತು ಅವುಗಳು ಯಾವ ರೀತಿಯಲ್ಲಿ ಇರ್ತವೆ ಮತ್ತು ಯಾವ ರೀತಿ ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತದೆ, ಸೊ ಅದ್ರ ಬಗ್ಗೆ ನಾವು ಇನ್ನೂ ಸರಿಯಾಗಿ ತಿಳ್ಕೊಂಡಿಲ್ಲ. ಯಾಕೆಂದರೆ ಈಗಿನ ಮಕ್ಕಳಿಗೆ ಅದರ ಬಗ್ಗೆ ಅಷ್ಟು ಅವೇರ್ನೆಸ್ ಇರೋದಿಲ್ಲ. ಸೊ ಅದಕ್ಕೆ ಕಾರಣ ಹಲವಾರು ಇವೆ. ನಾವಂಥ ಪರಿಸರದಲ್ಲಿ ನಾವು ನಮ್ಮ ಮಕ್ಕಳನ್ನು ಕೂಡ ಬೆಳೆಸಿರೋದಿಲ್ಲ, ಅವರಿಗೆ ಕೂಡ ಅವಕಾಶಗಳು ಕೂಡ ದೊರೆಯುತ್ತದೆ. ಸೊ ರಜಾ ಆದ ಕೂಡಲೇ ಕೆಲವು ಕಡೆಗೆ ಪಿಕ್ನಿಕ್ ಹೋಗ್ತಾರೆ, ಫಾರೆಸ್ಟಲ್ಲಿ ನೋಡಲಿಕ್ಕೆ, ಸೀನ್ ನೋಡಲಿಕ್ಕೆ. ನಾವೆಲ್ಲ ಹೋಗೋದಿಲ್ಲ. ಯಾಕೆಂತ ಹೇಳಿದ್ರೆ ನಾವು ಆ ಪರಿಸರದಲ್ಲೇ ಬೆಳೆದವರಿಂದ, ಅದರಿಂದ ಈ ಕಾಡಿನ ಮಧ್ಯದಲ್ಲೇ ನಾವೆಲ್ಲ ಬೆಳೆದ್ರೆ ನಮ್ಮ ಕಾಡು ಹೇಗಿದೆ ಅಂತ. ಸೊ ಚಿಟ್ಟೆಗಳು ಹೇಗೆ, ಚಿಟ್ಟೆ ಮೊದಲು ನಾವು ಹಿಂದೆ ಮುಂದೆ ಹೋದಾಗ ಈಗ ನೊಣಗಳೇ ಓಡಾಡ್ತವೆ, ಹಾಗೆ ಚಿಟ್ಟೆಗಳು ಓಡಾಡ್ತಾ ಇದೆ. ಸೊ ಅದನ್ನು ನಾವು ಇವಾಗ ನೋಡಲಿಕ್ಕೆ ನಮಗೆ ಅವಕಾಶನೇ ಇಲ್ಲ, ಅಂಥ ಪರಿಸರನೇ ಇಲ್ಲ. ಸೊ ಇದರ ಅರ್ಥ ಏನಂತಂದರೆ ನಾವು ಪರಿಸರವನ್ನು ಅಷ್ಟು ನಾಶ ಮಾಡಿದ್ದೇವೆ ಅಂತ. ಸೊ ಪರಿಸರ ನಮ್ಮ ಒಂದು ಜೀವನಾಡಿ. ಇದನ್ನು ನಾವು ಉಳಿಸಿ ಬೆಳೆಸಲಿಲ್ಲ ಅಂದರೆ ನಾವು ಮುಂದಿನ ಜೀವನ ಇನ್ನೂ ಕಷ್ಟಕರ ಆಗ್ತದೆ. ಈಗಲೇ ನಮಗೆಲ್ಲ ಈಗ ಕೂತ ಕೂಡಲೇ ನಮಗೆ ಫ್ಯಾನ್ ಬೇಕು, ಮನೆಯಲ್ಲಿ AC ಬೇಕು. ಸೊ ಇಲ್ಲಾಂದರೆ ಕಷ್ಟ, ಸೆಕೆ, ನಿದ್ರೆ ಬರೋದಿಲ್ಲ, ಕ್ಲಾಸಲ್ಲಿ ಕೂರ್ಲಿಕ್ಕೆ ಆಗೋದಿಲ್ಲ, ಫ್ಯಾನ್ ಎಲ್ಲ ಕಡೆ ಬೇಕು, ಒಂದೊಂದು ಫ್ಯಾನ್ ಸಾಕಾಗೋದಿಲ್ಲ. ಸೊ ಟೆಂಪ್ರೇಚರ್ ಆ ರೀತಿ ಇದೆ. ಸೊ ಸೆಕೆ ಆಗ್ತದೆ ಅಂತ ಹೇಳಿದ್ರೆ ಹೊರತು ಇದಕ್ಕೆ ಕಾರಣ ಏನು ಅಂತ ನಾವು ಕಂಡುಹಿಡಲಿಕ್ಕೆ ಯೋಚನೆಯೇ ಮಾಡೋದಿಲ್ಲ. ಸೊ ಅದರ ಬದಲು ಇನ್ನೊಂದು AC ಹಾಕುವ, ಇನ್ನೊಂದು ಫ್ಯಾನ್ ಹಾಕುವ, ಈ ಥರದ ಆಲೋಚನೆಗಳೇ ನಮಗೆ ಜಾಸ್ತಿ. ಸೊ ಅದರ ಬದಲು ಈ ಥರ ಗಿಡಗಳು ನೆಡುವ, ಗಿಡಗಳನ್ನು ಬೆಳೆಸುವ, ಅದನ್ನು ಬೆಳೆಸಿ ನಾವು ದೇಶಕ್ಕೆ ನೀಡುವ, ನಮ್ಮ ಪರಿಸರವನ್ನು ಒಳ್ಳೆ ರೀತಿಯಲ್ಲಿ ಇಟ್ಕೊಳ್ಳುವ, ಒಳ್ಳೆ ಆಕ್ಸಿಜನ್ ನಮಗೆ ಸಿಗಲಿ, ಒಳ್ಳೆ ಪರಿಸರದಲ್ಲಿ ನಮಗೆಲ್ಲರೂ ಆರೋಗ್ಯವಂತರಾಗಿ ಬೆಳೀಲಿಕ್ಕೆ ಒಂದು ಯೋಚನಾ ಶಕ್ತಿಯನ್ನು ಬೆಳೆಸುವ ಶಿಕ್ಷಣ ಕೂಡ ಬಹಳ ಮುಖ್ಯ ಆಗ್ತದೆ ಇವಾಗ. ಸೊ ಹಾಗೆ ಈ ಒಂದು ಸಂದರ್ಭದಲ್ಲಿ ನಮ್ಮ ವಿಶ್ವವಿದ್ಯಾನಿಲಯದ NSS ಘಟಕ ಆಗಿರ್ಬೋದು, ಡಿಪಾರ್ಟ್ಮೆಂಟ್ ಆಫ್ ಎನ್ವೈರನ್ಮೆಂಟಲ್ ಸೈನ್ಸ್ ಆಗಿರ್ಬೋದು, ಅಥವಾ ನಮ್ಮ ಮಂಗಳೂರು ಗಂಗೋತ್ರಿ ಫಸ್ಟ್ ಏಡ್ ಕಾಲೇಜಿನ NSS ಘಟಕ ಕೂಡ ಎಲ್ಲರೂ ಜೊತೆಯಲ್ಲಿ ಸೇರಿ ಇಂದು ಒಂದು ಎಲ್ಲ ಹಣ್ಣು ಹಂಪಲುಗಳ ಗಿಡಗಳನ್ನೆಲ್ಲ ನೆಟ್ಟು, ಅದು ನಮಗೆ ಆಗಿರ್ಬೋದು ಅಥವಾ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಆಗಿರ್ಬೋದು,
ಒಂದು ಒಳ್ಳೆಯ ಅವಕಾಶ, ಅದನ್ನು ಉಪಯೋಗಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಸೊ ಅದಕ್ಕೂ ಕೂಡ ನಾನು ಈ ಸಂದರ್ಭದಲ್ಲಿ ಪ್ರೊಫೆಸರ್ ಗೋವಿಂದರಾಜ್ ಅವರಿಗೆ, ಡಾಕ್ಟರ್ ಗೋವಿಂದರಾಜ್ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾನು ಹಲವು ಬಾರಿ ಈ ಕಡೆಯಿಂದ ಬಂದಾಗ ನೋಡ್ತಾ ಇದ್ದೆ, ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಅಲ್ಲಿ ಕಾಡು ಅದು ಇದೆಲ್ಲ ಕ್ಲೀನ್ ಮಾಡಿಸ್ತಾ ಇದ್ರು. ಹಲವು ಬಾರಿ ನಾನು ಈ ಕೆಲವು ಟೈಮ್ ಈ ಕಡೆಯಿಂದ ಬರ್ತಾ ಇರ್ತಾರೆ. ಸೊ ನೋಡಿದ್ದೇನೆ ಹಲವು ಬಾರಿ ಅವರು ಕೆಲಸವನ್ನು ನಿರ್ವಹಿಸ್ತಾ ಇರ್ತಾರೆ ಮಕ್ಕಳನ್ನೆಲ್ಲ ಕರ್ಕೊಂಡು. ಹಾಗೆ ಒಂದು ಪಾರ್ಕಿಂಗ್ ಸ್ಪೇಸ್ ಕೂಡ ಅದನ್ನು ವ್ಯವಸ್ಥೆ ಮಾಡಿದ್ದಾರೆ ಮಕ್ಕಳಿಗೆ. ಇಲ್ಲಾಂದರೆ ಹಾಸ್ಟೆಲ್ ಒಳಗಡೆ ನಿಲ್ಲಿಸ್ತಾ ಇದ್ರು. ಸೊ ಹಾಸ್ಟೆಲ್ ಒಳಗಡೆ ಯಾಕೆ ನಿಲ್ಲಿಸ್ತಾ ಇದ್ರೆ ಹೊರಗಡೆ ನಿಲ್ಲಿಸಲಿಕ್ಕೆ ಅವಕಾಶ ಇಲ್ಲ. ಈಗಾಗಲೇ ನಮ್ಮ ಕುಲಪತಿಯವರು ಹೇಳಿದರು, ಮಕ್ಕಳದ್ದು ತಪ್ಪು ಇರೋದಿಲ್ಲ. ಸೊ ನಾವು ಅದನ್ನು ವ್ಯವಸ್ಥೆ ಮಾಡಿ ಕೊಡಬೇಕಾಗ್ತದೆ ಅಂತ. ಯಾಕೆಂದರೆ ಮಕ್ಕಳು ಇನ್ನೇನು ಮಾಡ್ತಾರೆ, ಅವರು ವೆಹಿಕಲ್ ಪರ್ಚೇಸ್ ಮಾಡಿರ್ತಾರೆ, ವೆಹಿಕಲ್ ಬಿಸಿಲಲ್ಲಿ ನಿಲ್ಲಿಸಲಿಕ್ಕೆ ಯಾರು ಇಷ್ಟಪಡೋದಿಲ್ಲ. ಸೊ ನೆರಳಲ್ಲಿ ನಿಲ್ಲಿಸ್ಬೇಕು, ಏನೇನು ಮಾಡ್ತಾರೆ ಹಾಸ್ಟೆಲ್ ಒಳಗಡೆ ತಗೊಂಡು. ಹಾಗೆ ಇನ್ನೊಂದು ಹಾಸ್ಟೆಲ್ ಇದೆ, ಸೊ ಅಲ್ಲಿ ಕೂಡ ಎಲ್ಲ SS ಸ್ಕಾಲರ್ಸ್ ಎಲ್ಲ ಇದ್ದಾರೆ, ಅವರೆಲ್ಲ ಹಾಸ್ಟೆಲ್ ಒಳಗಡೆನೇ ತಗೊಂಡೋಗಿ ನಿಲ್ಲಿಸ್ತಾರೆ ಅಂತ ಭಾಳ ಸಮಯದಿಂದ ಆ ಒಂದು ಕಂಪ್ಲೇಂಟ್ ಕೂಡ ಇದೆ. ಸೊ ಅದು ಇವಾಗ ಅದು ಸಹ ನಿವಾರಣೆ ಆಗ್ತದೆ. ಹಾಗೆ ಮುಂದಿನ ದಿನಗಳಲ್ಲಿ ಶಿಕ್ಷಕರಿಗೆ ಕೂಡ ಈ ಒಂದು ವ್ಯವಸ್ಥೆ ಆಗಬೇಕಂತ ಈಗಾಗಲೇ ಕುಲಪತಿಯವರು ಹೇಳಿದ್ದಾರೆ. ಅದರ ಬಗ್ಗೆ ಕೂಡ ನಾವು ಆಲೋಚನೆ ಮಾಡಿ ಮುಂದಿನ ಕ್ರಮವನ್ನು ಕೈಗೊಳ್ಳೋ ಬಗ್ಗೆ ಯೋಚನೆ ಮಾಡ್ತಾರೆ. ಸೊ ಹಾಗೆ ಇಂದು ಪರಿಸರ ದಿನಾಚರಣೆ ಆಗಿರೋದ್ರಿಂದ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪರಿಸರವನ್ನು ಉಳಿಸಿ ಬೆಳೆಸುವ ಒಂದು ಕೆಲಸದಲ್ಲಿ ನಾವು ತೊಡಗಿಸ್ಕೊಳ್ಬೇಕಾಗ್ತದೆ. ಇಲ್ಲ ಅಂದರೆ ಈಗಾಗಲೇ ನಮ್ಗೆ ಗೊತ್ತಿರುವಾಗ ಎಲ್ಲ ಕಡೆ ಇಂಡಸ್ಟ್ರಿಯಲೈಸೇಷನ್ ಆಗ್ತಾ ಇದೆ. ಸೊ ಈ ಥರ ಸಿವಿಲೈಸೇಷನು, ಇಂಡಸ್ಟ್ರಿಯಲೈಸೇಷನ್ ಅಂತ ಹೇಳಿಬಿಟ್ಟು ಎಲ್ಲ ನಮ್ಮ ಪರಿಸರಗಳು ನಾಶವಾಗ್ತದೆ. ಸೊ ಹಾಗಂತ ರೋಡ್ ಎಕ್ಸ್ಟೆನ್ಷನ್ ಮಾಡುವಾಗ ಮರ ಗಿಡಗಳು ತೆಗಿಬೇಕು ಅಂತ ಬಂದಾಗ ಗಲಾಟೆಗಳು ಆರಂಭ ಆಗ್ತದೆ. ನಮಗೆ ರೋಡುಗಳು ಬೇಕು, ಈ ಕಡೆ ಮರ ಗಿಡಗಳು ಬೇಕು ಅಂದಾಗ ಅದಕ್ಕೆ ಸರಿಯಾದ ವ್ಯವಸ್ಥೆಯನ್ನು ಅಳವಡಿಸಿಕೊಂಡು ಸರ್ಕಾರ ಕೂಡ ಇಂಥ ಕಾರ್ಯಕ್ರಮಗಳನ್ನು ನಡೆಸಬೇಕಾಗ್ತದೆ. ಸೊ ತಾವು ನೋಡಿರ್ಬೋದು, ತಲಪಾಡಿಯಿಂದ ನಂತೂರ್ವರೆಗೆ ರೋಡ್ ಸೈಡಲ್ಲಿ ಈ ಗಿಡಗಳನ್ನೆಲ್ಲ ನೆಟ್ಟಿದ್ದಾರೆ. ಸೊ ಅದನ್ನು ಡ್ರೈವ್ ಮಾಡಿದ್ರು. ಸೊ ಈಗಲೂ ಹೋಗುವ ಬರುವಾಗ ನೋಡ್ತಾ, ಯಾಕೆಂದರೆ ನನಗೆ ಸಹ ನೋಡುವಾಗ ಸಂತೋಷ ಆಗ್ತದೆ. ನಾನು ಕೂಡ ಅದರಲ್ಲಿ ಭಾಗವಹಿಸಿದೆ. ಶ್ರೀಯುತ ಮಾಧವಳ್ಳನವರ ನೇತೃತ್ವದಲ್ಲಿ ಒಂದು ವ್ಯವಸ್ಥೆ ಆಗಿತ್ತು. ಸೊ ಆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದೆ. ಈಗ ಅದನ್ನು ನೋಡುವಾಗ ನನಗೆ ಭಾಳ ಸಂತೋಷ ಆಗ್ತದೆ. ಅದನ್ನು ನೋಡುವಾಗ ಸಿಗುವ ಆನಂದ, ಸಂತೋಷ ಬೇರೆ ಏನೋ ಅದರಿಂದ ನಾವೇನು ಬಯಸುವುದಿಲ್ಲ. ಸೊ ಹಾಗೆ ಈ ಥರ ಮರ ಗಿಡಗಳನ್ನು ನೆಟ್ಟು ನಾವು ಆನಂದಿಸುವ. ಸೊ ಅದರಿಂದ 4 ಜನಕ್ಕೆ ಪ್ರಯೋಜನ ಆಗ್ತದೆ. ನನಗೆ ಈಗಲೂ ನೆನಪಿದೆ, ನಮ್ಮ ದೈಹಿಕ ಶಿಕ್ಷಣ ವಿಭಾಗದಲ್ಲಿ ಬೇವಿನ ಗಿಡ ತಂದು ನಟ್ಟಿದ್ದು. ನಾವು ಒಂದ್ಸಲ ಬ್ಯಾಂಗ್ಳೂರು ವಿಶ್ವವಿದ್ಯಾನಿಲಯಕ್ಕೆ ಹೋದಾಗ ಅಲ್ಲಿ ಒಂದು ಮೆಡಿಸಿನ್ ಪ್ಲಾಂಟ್ಸ್ ಒಂದು ಗಾರ್ಡನ್ ಮಾಡಿದ್ದೆ ಬ್ಯಾಂಗ್ಳೂರು ಜ್ಞಾನಭಾರತಿ ಕ್ಯಾಂಪಸಲ್ಲಿ. ಅಲ್ಲಿಂದ ಒಂದು 3 ಗಿಡ ತಗೊಂಡು ಬಂದಿದ್ದೆ, ಈ ಬೇವಿನ ಗಿಡ. ಅದು ನಡ್ಬೇಕಂತ ಇಲ್ಲಿ ಎಲ್ಲರೂ ಹುಡುಕ್ತಾ ಇದ್ರು. ಯುಗಾದಿ ಅದು ಇದು ಬರುವಾಗ ಅಲ್ಲಿ ಇಲ್ಲಿ ಹುಡುಕೋದಷ್ಟೇ, ಎಲ್ಲಿ ಗಿಡ ಉಂಟು. ಸೊ ಇವಾಗ ನಮ್ಮ ಗ್ರೌಂಡ್ ಹತ್ರ ಒಂದು ದೊಡ್ಡ ಗಿಡ ಇದೆ. ಮತ್ತು ಇನ್ನೊಂದು ನಮ್ಮ ಪ್ರೊಫೆಸರ್ ಮುನಿರಾಜು ಕ್ವಾರ್ಟರ್ಸ್ ಇದೆ, ಅಲ್ಲಿ ಕ್ವಾರ್ಟರ್ಸಲ್ಲಿ ನಾನಿದೆ, ಅಲ್ಲಿ ಒಂದು ಗಿಡ ಇದೆ. ಆಮೇಲೆ ಇನ್ನೊಂದು ನಮ್ಮ ಡಿಪಾರ್ಟ್ಮೆಂಟ್ ಪಕ್ಕದಲ್ಲಿ 3 ಗಿಡಗಳು ಭಾಳ ಚೆನ್ನಾಗಿ ಬೆಳೆದು ಎಲ್ಲರೂ ಕೂಡ ಯುಗಾದಿ ಸಮಯದಲ್ಲಿ ಅಲ್ಲಿಂದ ಬೇವು ಗಿಡಗಳನ್ನು ತಗೊಂಡು ಬೇವು ಎಲೆಗಳನ್ನೆಲ್ಲ ತಗೊಂಡೋಗಿ ಹಬ್ಬವನ್ನು ಆಚರಿಸ್ತಾರೆ. ಸೊ ಅದು ನಮಗೆ ಸಂತೋಷ, ನಮಗೆ ಅದೇ ಸಂತೋಷ. ಸೊ ಹಾಗೆ ಎಲ್ಲರೂ ಕೂಡ ಇಂಥ ಆಲೋಚನೆಗಳನ್ನು ಮಾಡಿ ನಮ್ಮ ಪರಿಸರವನ್ನು ಬೆಳೆಸುವ ಒಂದು ಕೆಲಸದಲ್ಲಿ ನಾವೆಲ್ಲರೂ ತೊಡಗಿಸಿಕೊಳ್ಳುವಂಥ ಈ ಸಂದರ್ಭದಲ್ಲಿ ನಾನು ಹಾರೈಸ್ತಾ ಈ ಅವಕಾಶಕ್ಕಾಗಿ ವಂದಿಸಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಹಿಂದ್. ಸರ್, ತಮ್ಮ ಪರಿಸರ ಕಾಳಜಿಯ ಮಾತುಗಳಿಗೆ ನಾವು ಆಭಾರಿಗಳಾಗಿದ್ದೇವೆ. ಆತ್ಮೀಯ ಸ್ನೇಹಿತರೆ, ಈ ಒಂದು ದಿನದ ಮಹತ್ವ ಹಾಗೂ ಇದರ ಹಿನ್ನೆಲೆಯ ಉದ್ದೇಶಗಳು ಮತ್ತು ಈ ಒಂದು ದಿನಕ್ಕೆ ಬಹಳ ಅರ್ಥಪೂರ್ಣವಾದ ಮಾತುಗಳನ್ನು ಆಡಲಿಕ್ಕಿರುವಂಥವರು ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಡಾಕ್ಟರ್ ಪ್ರಶಾಂತ್ ನಾಯ್ಕರು, ಜೀವ ವಿಜ್ಞಾನ ವಿಭಾಗದ ಪ್ರಾಧ್ಯಾಪಕರು, ಮಂಗಳೂರು ವಿಶ್ವವಿದ್ಯಾನಿಲಯ. ಇವರು ಇರುವುದೊಂದೇ ಭೂಮಿ ಎನ್ನುವ ವಿಚಾರದ ಕುರಿತಾಗಿ ಈ ಹೊತ್ತಿನಲ್ಲಿ ನಮ್ಮೊಂದಿಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲಿದ್ದಾರೆ. ಸರ್, ತಮಗಾಗಿ ಇದೀಗ ಈ ವೇದಿಕೆ. So I don't take much time. Many of the points what I wanted to speak here already our respected registrar spoke. You know, World Environment Day is celebrated worldwide. It initiated in 1973. Our United Nations in 1973 initiated this particular worldwide campaign. Since 1973, this program is being organized. As far as Mangalore University is concerned, from its inception, in 1990s itself, World Environment Day is celebrated along with the Vanamotsava and many other programs. So, Mangalore University has always great contribution in creating awareness, in plantation drive, many other things. And another important thing, every year there will be one theme
okay, for World Environment Day. Last year it was ecosystem restoration. You must have heard our colleague Professor Monica Sadananda gave invited special talk on biotechnological approaches for restoration of ecosystem. Even now it's available in our university website. For this year, the theme of World Environment Day is Only One Earth. Okay, in Kannada, Iruvudu Onde Bhumi. Of course, we all can understand the essence and meaning of this particular slogan. Of course, all of you know, there are so many galaxies, so many planets, so many advancements in sciences. Research is going on to find out where the organisms are. Is there any planet having organisms? Despite so many research carried out, till now, we could not find out, scientists could not find out, trace out the organisms present. Of course, there are some clues, okay, but as such, there is no 100% clue saying that there are organisms on any other planet. If at all organisms are there, that is only on Earth. And of course, you know, all these organisms, what we call biodiversity, human beings or Homo sapiens, is also part of biodiversity. Okay, because we are also organisms. What we see, the diversity, biodiversity, is not happened overnight. It took millions of years, even in order to form this Earth. Okay, once upon a time, our Professor Angadi is there, he speaks more about it. Evolution of Earth itself is a big story, long story. It took millions of years to form Earth. Once Earth was created, initially it was like a burning, okay? Even now there is a clue that if you go deep, the temperature is 2000 or 3000 degrees Celsius. That indicates that once upon a time, Earth was like a burning bowl. Okay, later it went on cooling and the Earth is formed, and it took millions of years. Okay, after that there was a bioorganic evolution, starting from biomolecules started, organic, what you call organic molecules. Okay, then cells are formed, followed by formation of microorganisms, plants, animals, etc. And if you see the history of organisms evolved, the origin of mankind is recent, maybe around the, as per the evolutionary history, 2 lakh years back, the origin of human being on the earth. That means before the origin of human, many organisms already existed. Okay, until then there was no problem. Of course, when human origin was happened here, okay, there was no problem. But nature or God has given special capacity to us, that is human being, that is thinking capacity and using our hands. With this thinking capacity, there was a development, what we call civilization or industrialization, many other things. So it went on, and we reached this level. So already our register has mentioned what all things happening, and we are facing so many problems today in terms of heavy rain, okay, cyclone. Okay, not only that, health issues, if you take, the rate of breast cancer and many other cancers are increasing, lung cancer, okay, environment, health, related health hazards. Okay, the rate of all these health hazards are increasing day by day. Earlier we were hearing about cancer very rarely. Now every 1 in 100 persons are going to happen cancer incidences. So what is the reason? Simple reason. That is environmental pollution. That's one side. On the other side, degradation of the environment. So deforestation, many other things. Okay, in the name of technology or developments. Okay, so that means if at all some changes are happening, whether it is negative or positive, it's all because of human being. Whenever we mention we have to contribute for the environment, we show our hands to some other people, organization or university, not like that. Each and every person has role or responsibility to conserve the nature. How we can contribute? Of course, in together or jointly we can do. For example, today what we program carrying out a plantation drive. Okay, jointly we can participate. In addition, individually we can participate. Okay, how we can participate? All of us, all of you know, you have heard about it. For example, not using plastic carry bags, or at home maintaining waste management. Whatever waste
kitchen waste generator that we can convert into the manure. Like that, in many ways we can contribute using public transport. Okay, so there is a saying in Kannada, haniyani seridare halla, drop by drop an ocean. Okay, like that, if everyone participates, definitely we can conserve the nature. Okay, so we have to always remember only one earth. We have to conserve this earth, conserve mother nature. If not, we already started facing the problems. Tomorrow the problems may become still more. Okay, we should not give the scope for such things happening. Okay, at least we all with the interest, not just mechanically, with the interest we can participate. And I would like to mention here, all vice chancellors have contributed in their own way for the development and etc. Particularly our honorable vice chancellor, Professor Subramania Edapadithaya, from the beginning itself. Coincidentally, it happened. He has joined took the vice chancellorship on the 4th of June. Next day, World Environment Day, and next day only we conducted the program in Vishwamangala School very grandly. And whatever the plants other day we planted, they become tree now. Okay, every year we conduct a program in a special way. This time, of course, with the leadership of Dr. Govindaraju, special kind of a plantation, that is fruit yielding plants. Whatever plants planted there today, saplings planted there, all of them are fruit yielding. Why fruit yielding plants? You know, biodiversity is very important. The role of insects, the role of birds, all organisms play equal and important role. Even without human beings, earth can survive. Okay, but without other organisms, there is no chance of survival. If you take the insects or honeybee, okay, they participate in pollination. That pollination helps to grow plant growth. If the plants grow, there will be a release of oxygen. Okay, when there is a release of oxygen, there will be good atmosphere, and there will be food chain, many other things. There will be interconnection one another. Okay, if at all some disturbance is there, interference is there, it's all because of our action. So we have to think in a positive way to save the mother nature. Please all of you join with us and also with our honorable vice chancellor. One important plan he has already made. We have initiated it. One plant, one student program from coming week. I mean, already first semester students are there. They entered into second semester. In the beginning of the monsoon only, we start plantation. Each student has to take the responsibility of one plant. Okay, he or she has to plant it, take care of it. After 2 years it will grow well, and whenever students visit the campus, maybe after 5 years, 10 years, they feel happy saying that this is the plant I planted, so that time it will start yielding. Okay, so we can feel proud and we can also contribute to the nature. So there are many things to speak. When time permits, we shall speak. Many things are available in our university website also regarding environment conservation. Please log into our university website. With this brief note, I conclude saying that we shall join for conservation of nature. Thank you one and all. ಅನ್ನು ನಿರ್ಮಿಸುವಲ್ಲಿ ಶ್ರೀಯುತರ ಕೊಡುಗೆಯನ್ನು ಕೂಡ ನಾವಿಲ್ಲಿ ಸ್ಮರಿಸಿಕೊಳ್ತಾ ಇದ್ದೇವೆ. ಅಂತೆಯೇ ವಿಶ್ವವಿದ್ಯಾನಿಲಯವು ಹೊಗೆ ರಹಿತ ಮುಕ್ತ ವಿಶ್ವವಿದ್ಯಾನಿಲಯ ಆಗಬೇಕು. ವಿಶ್ವವಿದ್ಯಾನಿಲಯದಲ್ಲಿ ಅನೇಕ ಜೀವ ಸಂಕುಲಗಳ ಒಂದು ತಾಣವಾಗಬೇಕು ಎನ್ನುವ ಆಶಯದೊಂದಿಗೆ ಅನೇಕ ಜೀವಪರ ಕೆಲಸಗಳನ್ನು ವಿಶ್ವವಿದ್ಯಾನಿಲಯದಲ್ಲಿ ಹಮ್ಮಿಕೊಳ್ತಾ ಅನೇಕ ಕ್ರಿಯಾತ್ಮಕ ಕಾರ್ಯಕ್ರಮಗಳಿಗೆ ಈ ಭಾಗದಲ್ಲಿ ವಿಶ್ವವಿದ್ಯಾನಿಲಯದ ಕುಲಪತಿಗಳು ಮತ್ತು ಇಡೀ ಅಧಿಕಾರಿ ವರ್ಗದವರ ಸಮಕ್ಷಮದಲ್ಲಿ ಅನೇಕ ಯೋಜನೆಗಳನ್ನು ರೂಪಿಸಿಕೊಂಡು ಬರುತ್ತಿರುವಂಥವರು ಇವರು ಈ ಹೊತ್ತಿನಲ್ಲಿ ತಮ್ಮ ಅಭಿಮಾನದ ಉಪನ್ಯಾಸದ ಮಾತುಗಳನ್ನು ನಮಗೆ ನೀಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಆತ್ಮೀಯ ಸ್ನೇಹಿತರೆ, ಈ ಹೊತ್ತಿನಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥವರು ಮಂಗಳೂರು ವಿಶ್ವವಿದ್ಯಾನಿಲಯದ ಹಣಕಾಸು ಅಧಿಕಾರಿಗಳಾದ ಡಾಕ್ಟರ್ ಜಯಪ್ಪ ಸರ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಾನು ಈ ಕ್ಯಾಂಪಸ್ಗೆ ಬಂದದ್ದು 1982ರಲ್ಲಿ. ನಮ್ಮ ಮಾನ್ಯ ಕುಲಪತಿಯವರು 80ರಲ್ಲೇ ಬಂದಿದ್ದರು. ಆಗ ಈ ಕ್ಯಾಂಪಸ್ನಲ್ಲಿ ಇವತ್ತು ಏನು ವೆಜಿಟೇಷನ್ ಇದೆ ಇದರ 10% ಕೂಡ ಇರಲಿಲ್ಲ ಅಂತ ಮಾನ್ಯ ಕುಲಪತಿಯವರು ಎಂಡೋರ್ಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ವರ್ಷದಿಂದ ವರ್ಷಕ್ಕೆ ಬೇರೆ ಬೇರೆ ಕುಲಪತಿಗಳಿರ್ಬೋದು, ಕುಲಸಚಿವರು ಮತ್ತು ಬೇರೆ ಬೇರೆ ಅಧಿಕಾರಿಗಳು ಇಷ್ಟು ಗಿಡಗಳನ್ನು ನೆಟ್ಟು, ಬಾಟ್ನಿ ಡಿಪಾರ್ಟ್ಮೆಂಟ್ ಎಸ್ಪೆಷಲಿ ಶೇಖಾಲಿ ಪೀರಿಯಡಲ್ಲಿ ತುಂಬ ಆಯಿತು. ಅವರೆಲ್ಲ ಪ್ರತಿ ದಿವಸ ವಾಕಿಂಗ್ ಬರ್ತಾಯಿದ್ರು, ಕ್ಯಾಂಪಸಲ್ಲಿ ವಾಕ್ ಮಾಡ್ತಾಯಿದ್ರು. ಪ್ರತಿಯೊಂದು ಗಿಡ ಮುಂದೆ ನಿಂತು ನೋಡ್ತಾಯಿದ್ರು ಎಷ್ಟು ಬೆಳೆದಿದೆ, ಹೇಗೆ ಬೆಳೆದಿದೆ ಅಂತ. ಎಸ್ಪೆಷಲಿ ಆ ಹೊಂಗೆ ಗಿಡ ಅದೆಲ್ಲ ಹಾಕಿದ್ವಿ, ಹೊಂಗ್ಯಾಮಿಯ.
ಹಾಗೆ ಅವರು ತುಂಬ ಕಾಳಜಿ ವಹಿಸಿದರು. ಹಾಗಾಗಿ ನಮ್ಮ ಕ್ಯಾಂಪಸ್ಸು ಈಗ ಇಷ್ಟು ಮಟ್ಟಕ್ಕೆ ಗ್ರೀನ್ ಕ್ಯಾಂಪಸ್ ಆಗಿದೆ. ಹಾಗೆ ಕೆಲವರು ಫಾರ್ಮರ್ ಪ್ರೊಫೆಸರ್ಸ್ಗಳು, ಫಾರ್ಮರ್ ವೈಸ್ ಚಾನ್ಸಲರ್ಸು ಕೂಡ ಹೇಳ್ತಾರೆ, ನಾವು ಫ್ಲೈ ಮಾಡುವಾಗ ಈ ಕ್ಯಾಂಪಸ್ ಎಷ್ಟು ಗ್ರೀನರಿಗೆ ಕಾಣ್ತದೆ ಫ್ಲೈಟಲ್ಲಿ ಹೋಗುವಾಗ ಅಂತಲೂ ಕೂಡ ಅವರು ನೆನೆಸ್ಕೊಂಡಿದ್ದು ನನಗೆ ನೆನಪಿದೆ. ಹಾಗಾಗಿ ಒಂದೆರಡೇ ಮಾತನ್ನು ಹೇಳಿ ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ. ಒಂದು ಡೆವಲಪ್ಮೆಂಟು, ಇನ್ನೊಂದು ಎನ್ವೈರ್ಮೆಂಟು. ದೇ ಶುಡ್ ಗೋ ಟುಗೆದರ್. ಡೆವಲಪ್ಮೆಂಟು ಬೇಕು, ನಾವು ಎನ್ವೈರ್ಮೆಂಟನ್ನು ಕೂಡ ಉಳಿಸ್ಕೊಳ್ಬೇಕು. ಸೊ ಹಾಗಾಗಿ ಇದು ರೋಡ್ ವೈಡ್ನಿಂಗ್ ಆಗಿರ್ಬೋದು, ಎಕ್ಸ್ಪ್ಯಾನ್ಷನ್ ಆಫ್ ಟೌನ್ಸ್, ಸಿಟೀಸ್ ಆಗಿರ್ಬೋದು, ಅಥವಾ ಡ್ಯಾಮ್ ಕನ್ಸ್ಟ್ರಕ್ಷನ್ನು, ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಏನೇ ಆಗಿರಲಿ, ನಾವು ಒಂದು ಮರವನ್ನು ಕಟ್ ಮಾಡಿದರೆ 2 ಮರವನ್ನಾದರೂ ನೆಡುವ ಒಂದು ಸಂಕಲ್ಪ ನಮ್ಮಲ್ಲಿರಬೇಕು. ಈಗಾಗಲೇ ಹೇಳಿದರು, ಒಬ್ಬ ಸ್ಟೂಡೆಂಟಿಗೆ 1 ಮರ ಅಂತ. ಈಗ ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳು ಬಂದು ಹೋಗ್ತಾರೆ. ಸೊ ಸಾವಿರಾರು ಗಿಡಗಳು ನಮ್ಮ ಸುತ್ತಮುತ್ತ ಬರ್ತವೆ ಅಂತ ನಾನು ನಂಬಿದ್ದೇನೆ. ಹಾಗೆ ಜಿಯಾಲಜಿಗೆ ಸಂಬಂಧಪಟ್ಟಾಗೆ ಹೇಳಬೇಕು ಅಂದರೆ ಮೈನ್ಸ್ಗೆ ತುಂಬ ಡಿಮ್ಯಾಂಡ್ ಉಂಟು. ಐರನ್ ಇರ್ಬೋದು, ಮ್ಯಾಂಗನೀಸ್ ಇರ್ಬೋದು. ಈ ಮೈನ್ಸ್ ಕುದುರೆಮುಖದಿಂದ ಹಿಡಿದು ಸಂಡೂರು, ಬಳ್ಳಾರಿ, ಚಿತ್ರದುರ್ಗ, ತುಮಕೂರು ಎಲ್ಲ ಕಡೆ ಮೈನ್ಸ್ ತೆಗಿತಾರೆ. ಹಣ ಸಿಗುತ್ತೆ, ಮೈನ್ಸ್ ತೆಗಿತಾರೆ. ನಮ್ಮಲ್ಲಿ ಸ್ವಲ್ಪ ಉಪಯೋಗಿಸ್ಕೊಳ್ತೀವಿ, ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತೀವಿ. ಎಕ್ಸ್ಪೋರ್ಟ್ ಮಾಡೋದನ್ನು ತಡಿಬೇಕು. ಇಲ್ಲೇ ನಾವು ಅದನ್ನು ಪ್ರೋಸೆಸ್ ಮಾಡಿ ಎಂಡ್ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಬೇಕು. ಹಾಗೆಯೇ ಎಲ್ಲೆಲ್ಲಿ ಮೈನಿಂಗ್ ಆಗ್ತದೆ ಅಲ್ಲಿ ಗಿಡ ಮರಗಳನ್ನು ನೆಡಬೇಕು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಲ್ಯಾಟ್ರೈಟ್ ಕ್ವಾರಿ ಮಾಡ್ತೇವೆ, ಕಲ್ಪನೆ ಅಂತ ಹೇಳ್ತೇವೆ. ಕ್ವಾರಿ ಮಾಡಿಬಿಡ್ತಾರೆ, ಹಾಗೆ ಬಿಟ್ಟು ಹೋಗ್ತಾರೆ. ನೀರು ತುಂಬಿರ್ತದೆ, ದನ ಬೀಳ್ತವೆ, ಜನ ಬಿದ್ದು ಸತ್ತದ್ದು ಇನ್ಸಿಡೆಂಟ್ಸ್ ಕೇಳಿದ್ದೇವೆ. ಆ ಕ್ವಾರಿಗೂ ಕೂಡ ಮಣ್ಣು ತುಂಬಿಸೋದು ಅಥವಾ ಗಿಡ ನೆಡೋದು, ಫೆನ್ಸಿಂಗ್ ಹಾಕೋದು, ಇಂಥದ್ದೆಲ್ಲ ಮಾಡಿದರೆ ಸಾವು ನೋವು ತಪ್ಪತ್ತೆ, ಎನ್ವೈರ್ಮೆಂಟು ಕೂಡ ಉಳಿತದೆ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಜೈ ಹಿಂದ್. ನುಡಿಗಳಿಗಾಗಿ ನಾವು ಆಭಾರಿಗಳಾಗಿದ್ದೇವೆ. ಮುಂದೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಪ್ರೊಫೆಸರ್ ಶಿವಣ್ಣ ಅವರು ತಮ್ಮ ಶುಭಾಶಯ ನುಡಿಗಳನ್ನು ಈ ಹೊತ್ತಿನಲ್ಲಿ ಆಡಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ನೆಚ್ಚಿನ ಕುಲಪತಿಯವರೇ, ಕುಲಸಚಿವರೇ, ಹಣಕಾಸು ಅಧಿಕಾರಿಗಳಾದ ಜಯಪ್ಪ ಅವರೇ ಮತ್ತು ವಿಶೇಷ ಅಧಿಕಾರಿ ಪ್ರಶಾಂತ್ ನಾಯ್ಕರವರೇ ಮತ್ತು ಪರಿಸರ ವಿಜ್ಞಾನ ವಿಭಾಗದ ಅಧ್ಯಕ್ಷರಾದ ತಾರವತಿಯವರೇ ಮತ್ತು ನನ್ನ ಸಹಪಾಠಿಗಳೇ ಮತ್ತು ವಿದ್ಯಾರ್ಥಿಗಳೇ, ಇಂದು ನಾವು ವಿಶ್ವ ಪರಿಸರ ದಿನಾಚರಣೆಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಮತ್ತು ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳದ್ದು 3 ವರ್ಷ ಅವಧಿ ಮುಗಿದು 4ನೇ ವರ್ಷಕ್ಕೆ ಕಾಲಿಡ್ತಾ ಇರಬೇಕಾದ್ರೆ ಇದಕ್ಕೆ ಏನಾದ್ರು ಮಾಡಬೇಕು ಅಂತ ನಮ್ಮ ನಿಲಯ ಪಾಲಕರಾದ ಗೋವಿಂದರಾಜ್ ಅವರು 3-4 ತಿಂಗಳು ಬಂದರು. ಮೊದಲನೇ ವರ್ಷದಲ್ಲಿ ನಾವು ಹೂ ಗಿಡಗಳನ್ನ ನೆಟ್ವಿ. 2ನೇ ಇದರಲ್ಲಿ ನಾವು ಸೌಪರ್ಣಿಕ ಇದರಲ್ಲಿ ಗಿಡಗಳನ್ನ ನೆಡುವ ಮುಖಾಂತರ ನಾವು ಅವರು 2 ವರ್ಷ ಅವಧಿನ ಪೂರ್ಣಗೊಳಿಸಿದಂಥ ಇದು ಮಾಡ್ತೀವಿ. 3ನೇ ವರ್ಷಕ್ಕೆ ನಾವು ಈಗ ಉದ್ಘಾಟನೆ ಮಾಡಿದಂಥ ಇದನ್ನು ಅವರು 3-4 ತಿಂಗಳಲ್ಲೇ ಬಂದು ಕೇಳಿದ್ರು. ಸೊ ಏನು ಮಾಡೋಣ ಸರ್, ಅವತ್ತೇ ನಡೆಸಲ್ವಾ ಅಥವಾ ಏನಾದ್ರು ಮೊದಲೇ ನೆಟ್ಟು ಇದು ಮಾಡುವ ಅಂತೇಳಿ. ಇಲ್ಲ, ಇದು ಮೊದಲು ನಾವು ಅವ್ರು ಬಂದ ಮೇಲೆ ನೆಟ್ಟು ಇದು ಮಾಡಿದ್ದೀವಿ, ಇದನ್ನು ನಾವು ಮೊದಲೇ ನೆಟ್ಟು ಸ್ವಲ್ಪ ಕಾಯಿ ಬುಡ ಹಂತಕ್ಕೆ ಬರ್ಬೋದು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ. ಕೆಲವು ಪಪ್ಪಾಯಿ ಗಿಡಗಳೆಲ್ಲ ಹೋಗ್ಬಿಟ್ಟು ಕುಲಪತಿಯವ್ರು ನೋಡಿದ್ರು, ಇವತ್ತು ಸ್ವಲ್ಪ ಫ್ರೂಟ್ಗಳೆಲ್ಲ ಬಂದಿದೆ. ಇದು ಫ್ರೂಟ್ಗಳು ಅಂತಂದರೆ ಏನು ನಮ್ಮ ವಿದ್ಯಾರ್ಥಿಗಳೇ ತಿನ್ನಬೇಕು ಅಂತಿಲ್ಲ, ತಿಂದರೂ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಕೆಲವು ಬೇರೆ ಪ್ರಾಣಿಗಳು ಇವಕ್ಕೆಲ್ಲ ಅನುಕೂಲ ಆಗಲಿ ಅಂತೇಳಿ ನಮ್ಮ ಈವನ್ ಕ್ವಾರ್ಟರ್ಸಲ್ಲೂ ಕೂಡ ಕೆಲವರೆಲ್ಲ ನೆಟ್ಟು ಕೆಲವರೆಲ್ಲ ತಿಂತಾಯಿದ್ವಿ. ಹಾಗಾಗಿ ಇದೊಂದು ಇದು ಮಾಡಿದ್ವಿ. ಮೊದಲನೇದಾಗಿ ನಮ್ಮ ಪರಿಸರ ಇದಕ್ಕೆ ಬಂದಾಗ ನಮ್ಮ ಕುಲಪತಿಯವರು ನಮ್ಮ ಕೊಣಜೆ ಸ್ಟಾಪ್ ಎದುರುಗಡೆ ಶೌಚಾಲಯ ಕಟ್ಟಿಸ್ತಾರೆ. ಬಟ್ ಏನು ಅಂತಂದರೆ ಬಸ್ ಇಳಿದ ತಕ್ಷಣ ಎಲ್ಲರೂ ಬಂದು ನಮ್ಮ ಕ್ಯಾಂಪಸ್ನಲ್ಲೇ ಪರಿಸರನೆಲ್ಲನೂ ಹಾಳು ಮಾಡ್ತಾಯಿದ್ರು. ಅದಕ್ಕೆ ಅವ್ರು ಏನು ಮಾಡಿದ್ರು, ಫಸ್ಟು ಒಂದು ಪಬ್ಲಿಕ್ಕಾಗಿ ಅಂದರೆ ಟಾಯ್ಲೆಟ್ನ ಕಟ್ಟುವ ಮುಖಾಂತರ ಅದನ್ನು ಇದು ಮಾಡಿದ್ರು. ಮತ್ತು ಇನ್ನೊಂದು ನಮ್ಮ ಕ್ಯಾಂಪಸ್ನಲ್ಲೇ ವಾಸ್ತಲ್ಯ ನಿಧಿ ಅಂತ ಡಾಕ್ಟರ್ ರಮೇಶ್ ಗಣಿಯವರೇ ಅದಕ್ಕೆ ಸಂಯೋಜಕರಾಗಿದ್ದಾರೆ. ಅದು ಸ್ವಲ್ಪ ಒಂದು ಪ್ರಾರಂಭಿಕ ಹಂತದಲ್ಲಿ 1-2-3 ಸ್ವಲ್ಪ ದಿನ ಅದು ಇದಾಯಿತು. ಬಟ್ ಇತ್ತೀಚೆಗೆ ಅದು ಇದಾಗ್ತಾಯಿಲ್ಲ.
ಸ್ವಲ್ಪ ಅದಕ್ಕೆ ನಾವು ಏನು ಮಾಡಬೇಕು ಅಂತಂತಂದರೆ ಸ್ವಲ್ಪ ಎಲ್ಲ ಮನೆಗಳಿಗೆ ಹೋಗಿ ಅವ್ರವ್ರ ವೇಸ್ಟ್ಗಳು ಏನಿದೆ ಅವನ್ನೆಲ್ಲನೂ ಸ್ವಲ್ಪ ಯಾರು ರಮೇಶ್ ಗಣಿಯವರು ನಾವು ಎಲ್ಲ ಒಟ್ಟಾರೆ ಸೇರಿ ಸ್ವಲ್ಪ ವೇಸ್ಟ್ ಇದೆಲ್ಲ ತಗೊಬಂದು ಅಲ್ಲಿ ಸ್ವಲ್ಪ ಇದ್ದಿದ್ರೆ ಯಾರಿಗೆ ಅನುಕೂಲ ಆಗುತ್ತೆ ಅವ್ರದ್ದೊಂದು ಇದು ಮಾಡ್ಬೋದು. ಮತ್ತು 3ನೇ ವರ್ಷಕ್ಕೆ ನಾವು ನಮ್ಮ ಎಲ್ಲಿ ಕ್ವಾರ್ಟರ್ಸಲ್ಲಿ ಒಂದು ಪಾರ್ಕಿಂಗ್ದು ಒಂದು ವ್ಯವಸ್ಥೆ ಆಗಬೇಕು. ಪಾರ್ಕಿಂಗ್ಗೆ ಅಂತೇಳಿ ಜಾಗನೂ ಆಯಿತು, ಗಿಡಗಳೆಲ್ಲ ಬಂದಿದೆ, ಬಟ್ ಪಾರ್ಕ್ದು ಟ್ರ್ಯಾಕ್ ಆಗಲಿಲ್ಲ ಸರ್. ಅದೊಂದು ಟ್ರ್ಯಾಕು ಸ್ವಲ್ಪ NSSನ ಘಟಕನ ಉಪಯೋಗಿಸ್ಕೊಂಡು ನಾವು ಗೋವಿಂದರಾಜ್ ಎಲ್ಲ ಮಾತಾಡಿದ್ವಿ, ಯಾರು ರಮೇಶ್ ಗಣಿ ನಾವೆಲ್ಲ. ಈ ಮುಂದಿನ ವರ್ಷ ಅಂತಂದರೆ ಒಂದು ಸುಸಜ್ಜಿತವಾದ ಒಂದು ಪಾರ್ಕಿಂಗ್ ಆಗಬೇಕು ಅಂತೇಳಿ ಅಲ್ಲಿ ನಾವು ಈ NSS ಅವ್ರನ್ನ ಮತ್ತು ನಮ್ಮ ಎಲ್ಲ ಯಾರು ವಿದ್ಯಾರ್ಥಿಗಳನ್ನ ಮತ್ತು ನಮ್ಮ ಯಾರು ಸಹೋದ್ಯೋಗಿ ಮಿತ್ರರು ಎಲ್ಲರೂ ಸ್ವಲ್ಪ ಸಹಾಯ ಪಡೆದು ಅಲ್ಲಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಿಸುವ ಅಂತನ್ನ ಒಂದು ಯೋಜನೆ ಇದೆ. ದಯವಿಟ್ಟು ಅದನ್ನು ಒಂದು ಕಾರ್ಯರೂಪಕ್ಕೆ ತರಬೇಕು ಅಂತ ನಾವು ನಮ್ಮ ಕುಲಪತಿಯವರು ಮತ್ತು ಕುಲಸಚಿವರು, ಹಣಕಾಸು ಅಧಿಕಾರಿಗಳು ಇವ್ರನ್ನ ನಾವು ಕೇಳ್ಕೊತೇವೆ. ಸ್ವಲ್ಪ ಖರ್ಚಾಗ್ಬೋದು ಅಷ್ಟೇ, ಬಟ್ ಎಲ್ಲ ಟ್ರ್ಯಾಕ್ ಎಲ್ಲ ಆಗಿದೆ, ಸ್ವಲ್ಪ ಸಿಮೆಂಟ್ ಇದು ಆಗಿಲ್ಲ ಸರ್. ಹಾಗಾಗಿ ಈ ಯೋಜನೆನ ಇದು ಮಾಡ್ಕೊತಾ ಇದ್ವಿ. ಹಾಗಾಗಿ ವಿಶ್ವ ಪರಿಸರ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನನ್ನ ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಆತ್ಮೀಯ ಬಂಧುಗಳೇ, ಇಂದಿನ ಸಮಾರಂಭದ ಕೇಂದ್ರ ಮಹನೀಯರಾದ ನಮ್ಮ ಗೌರವಾನ್ವಿತ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳ ಆಡಳಿತದ ದೃಷ್ಟಿಕೋನ ಮತ್ತು ಅವರು ಕೈಗೊಂಡ ಅಭಿವೃದ್ಧಿ ಕಾರ್ಯಗಳ ಕುರಿತಾಗಿ ಮಾತನಾಡಬೇಕಾಗಿ ಪ್ರೊಫೆಸರ್ ಸೋಮಣ್ಣ, ಪ್ರಾಧ್ಯಾಪಕರು SVP ಕನ್ನಡ ಅಧ್ಯಯನ ಸಂಸ್ಥೆ ಮಂಗಳೂರು ವಿಶ್ವವಿದ್ಯಾನಿಲಯ ಇವರಲ್ಲಿ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಶುಭಾಶಯಗಳನ್ನು ತಮಗೆ ಸಲ್ಲಿಸ್ತಾ ಇದ್ದೀನಿ. ಮಂಗಳೂರು ವಿಶ್ವವಿದ್ಯಾನಿಲಯದ NSS ಘಟಕ ಹಾಗೂ ಪ್ರಥಮ ದರ್ಜೆ ಕಾಲೇಜು NSS ಹಾಗೂ ಜೀವ ವಿಜ್ಞಾನ ವಿಭಾಗ ಎಲ್ಲರ ಸಂಯೋಗಾಶ್ರಯದಲ್ಲಿ ಇಂದು ವಿಶ್ವ ಪರಿಸರದ ದಿನದ ಪ್ರಯುಕ್ತ ಇದೇ ಆವರಣದಲ್ಲಿ ಹಣ್ಣಿನ ತೋಟ ಅದರ ಒಂದು ಉದ್ಘಾಟನೆ ಕೂಡ ಆಗಿದೆ. ಹಾಗೆ ನಮ್ಮ ವಿದ್ಯಾರ್ಥಿಗಳ ಬೈಕ್ ನಿಲ್ಲಿಸುವಂತಹ ಒಂದು ಸ್ಟ್ಯಾಂಡನ್ನು ಕೂಡ ಉದ್ಘಾಟನೆ ಮಾಡಿದ್ದಾರೆ. ಇವತ್ತಿನ ಇಂತಹ ಸಂದರ್ಭದಲ್ಲಿ ಭೂಮಿಗೆ ಎಷ್ಟು ಮಹತ್ವ ಇದೆ ಅನ್ನೋದ್ರ ಬಗ್ಗೆ ಕೂಡ ನಮ್ಮ ಪ್ರಶಾಂತ್ ನಾಯ್ಕ ಅವರು ವಿವರಣೆಯನ್ನು ಕೊಟ್ಟಿದ್ದಾರೆ. ಜನಪದರಲ್ಲೂ ಕೂಡ ಒಂದು ಮಾತಿದೆ, ಎಳುತ್ತಾಲೆ ಎದ್ದು ಯಾರ್ಯಾರ ನೆನೆಯಾಲಿ ಎಳ್ಳು ಜೀರಿಗೆ ನೆನೆಯೋಳ, ಎಳ್ಳು ಜೀರಿಗೆ ನೆನೆಯೋಳ ಭೂಮಿ ತಾಯಿ ಅಂದರೆ ಏನು, ಈ ಭೂಮಿ ತಾಯಿಯನ್ನು ತಾಯಿಯಾಗಿ ಸ್ವೀಕರಿಸಿ ಅವರು ಪೂಜಿಸುವಂತಹದ್ದು ಜನಪದರಲ್ಲಿಯೇ ಇದೆ. ವಿದ್ಯಾವಂತರಾದಂಥ ನಾವು, ವಿಜ್ಞಾನಿಗಳಾದಂಥವರು ಬೇರೆ ಬೇರೆ ದೃಷ್ಟಿಕೋನಗಳಿಂದ ಅವರು ಭೂಮಿಯನ್ನು ಪೂಜಿಸುವಂಥದ್ದು, ಅಂದರೆ ಪೂಜಿಸೋದು ಅಂದರೆ ರಕ್ಷಣೆ ಮಾಡೋದು ಅಂತಲೇ ಅರ್ಥ. ನಮ್ಮ ಪರಿಸರವನ್ನು ರಕ್ಷಣೆ ಮಾಡಿ ಮುಂದಿನ ತಲೆಮಾರಿಗೆ ಸಾಗಿಸುವಂತಹ ಒಳ್ಳೆಯ ಇವತ್ತಿನ ಒಂದು ಕೆಲಸಕ್ಕೆ, ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಗೌರವಾನ್ವಿತ ಕುಲಪತಿಗಳಾದಂತಹ ಪ್ರೊಫೆಸರ್ PS ಎಡಪಡಿತಾಯ ಸರ್ ಅವರೇ, ಹಾಗೆಯೇ ನಮ್ಮೆಲ್ಲ ಆಡಳಿತದ ಕೆಲಸಕ್ಕೆ ಸಹಾಯವನ್ನು ನೀಡ್ತಾ ಇರುವಂತಹ ಪ್ರೊಫೆಸರ್ ಕಿಶೋರ್ ಕುಮಾರ್ ಸರ್ ಅವರೇ ಕುಲಸಚಿವರು, ಹಾಗೆ ಹಣಕಾಸು ಅಧಿಕಾರಿಗಳಾದಂತಹ ಜಯಪ್ಪ ಸರ್ ಅವರೇ, ಹಾಗೂ ಪ್ರಾಧ್ಯಾಪಕರಾದಂತಹ ಪ್ರಶಾಂತ್ ನಾಯ್ಕ್ ಸರ್ ಅವರೇ, ಹಾಗೆ NSS ಘಟಕದ ಮುಖ್ಯಸ್ಥರಾದಂತಹ ಗೋವಿಂದರಾಜು ಅವರು ಹಾಗೂ ತಾರಾವತಿ ಮೇಡಮ್ ಅವರೇ, ಹಾಗೆ ನಮ್ಮ ಹಾಸ್ಟೆಲಿನ ಅಧ್ಯಕ್ಷರಾಗಿರುವಂತಹ ಶಿವಣ್ಣ ಸರ್ ಅವರೇ, ಹಾಗೂ ಪ್ರಥಮ ದರ್ಜೆ ಕಾಲೇಜಿನ ಮಿಯಾಜ್ ಅವರೇ, ಹಾಗೂ ಇಲ್ಲಿ ಎದುರುಗಡೆ ಇರುವಂತಹ ಮುಸ್ತಾಕ್ ಅವರೇ, ಅಂಗಡಿ ಸರ್ ಅವರೇ, ಹಾಗೂ ಗಡಿ ಸರ್ ಅವರೇ, ಹಾಗೂ ಇಲ್ಲಿ ನೆರೆದಿರುವಂತಹ ನಮ್ಮ ಸಂತೋಷ್ ಜರಾಲ್ ಸರ್ ಅವರೇ, ಹಾಗೂ ಇಲ್ಲಿರುವಂಥ ಎಲ್ಲ ಪ್ರಾಧ್ಯಾಪಕರೇ, ಇವತ್ತು ಯಾಕೆ ಈ 5 ನಿಮಿಷಗಳಲ್ಲಿ ನಾನು ನನ್ನ ಮಾತುಗಳನ್ನು ಮುಗಿಸ್ತೀನಿ. ಆಡಳಿತ ಅಧಿಕಾರಿಗಳಾಗಿರುವಂತಹ ಕುಲಸಚಿವರುಗಳಾದಂಥವರೇ,
ಹಾಗೂ ನನ್ನ ನೆಚ್ಚಿನ ಪ್ರೀತಿಯ ವಿದ್ಯಾರ್ಥಿನಿಯರೇ ಮತ್ತು ನಮ್ಮ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿನಿಯರೇ ಹಾಗೂ ನಮ್ಮ ಕ್ಯಾಂಪಸ್ನ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ತಿಳಿಬೇಕು, ನಮ್ಮ ಕುಲಪತಿಗಳು 3 ವರ್ಷಗಳಲ್ಲಿ ಏನೆಲ್ಲ ಮಾಡಿದ್ರು, ಅವ್ರು ಹೇಗೆ ಬಂದರು. 80ರ ದಶಕ ಅಂತೇಳಿ ನಮ್ಮ ಜಯಪ್ಪ ಸರ್ ಹೇಳಿದ್ರು, ನಿಜ. ಆವಾಗ ಸಾಮಾನ್ಯ ವಿದ್ಯಾರ್ಥಿಯಾಗಿ ಬಂದಂತಹವರು, ಕಾಮರ್ಸ್ ಓದಿದಂತಹವರು, 80ರ ದಶಕದಲ್ಲಿ ಎಷ್ಟು ಕಷ್ಟ ಇರ್ಬೋದು, ಇವತ್ತಿಷ್ಟೆಲ್ಲ ಪರಿಸರ ಚೆನ್ನಾಗಿದೆ. ಅಂತಹ ಹೊತ್ತಿನಲ್ಲಿ ಬಂದು ಒಂದು ಸಾಮಾನ್ಯ ಹಳ್ಳಿಯಿಂದ ಬಂದಂಥವರು, ಇಲ್ಲೇ ಕೊಕ್ಕಡ ಸಮೀಪದಲ್ಲೇ ಇರುವಂಥದ್ದು, ಏನು ತಾಲೂಕು ಪಕ್ಕದಲ್ಲೇ ಇರುವಂಥದ್ದು, ನಮಗೇನು ದೂರ ಇಲ್ಲ. ಅಂತಹ ಸಣ್ಣ ಊರಿನಿಂದ ಬಂದು ಇಲ್ಲಿ ವಿಶ್ವವಿದ್ಯಾನಿಲಯ ಏನೆಲ್ಲ ಮಾಡುತ್ತೆ, ವಿಶ್ವವಿದ್ಯಾನಿಲಯ ಏನೆಲ್ಲ ಕೊಡುತ್ತೆ, ಪ್ರತಿಭೆ ಇದ್ದರೆ, ನಿಮ್ಮಲ್ಲಿ ಶಕ್ತಿ ಇದ್ದರೆ, ನೀವು ಸಾಮಾನ್ಯರು ನಾವು ಅಂತ ಅನ್ಕೋಬೇಕು, ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಏನೆಲ್ಲ ಕೊಡುತ್ತೆ. ಪ್ರಥಮ ವರ್ಷದಲ್ಲಿ ಓದಿ ಪ್ರಥಮ ವರ್ಷ ಮತ್ತು ದ್ವಿತೀಯ ವರ್ಷದ ಹೊತ್ತಿಗೆ ಬಹಳ ಪ್ರತಿಭಾವಂತರಾಗಿ ರ್ಯಾಂಕನ್ನು ಪಡಿತಾರೆ. ರ್ಯಾಂಕನ್ನು ಪಡೆದು ಅಲ್ಲೇ ಬೇರೆ ಬೇರೆ ಕಡೆ ಉದ್ಯೋಗವನ್ನು ಅರಸಿ ನಂತರ ಮತ್ತೆ ವಾಪಸ್ಸು ವಿಶ್ವವಿದ್ಯಾನಿಲಯದ ಕಾಮರ್ಸ್ ವಿಭಾಗದ ಪ್ರಾಧ್ಯಾಪಕರಾಗಿ, ಸಹಾಯಕ ಪ್ರಾಧ್ಯಾಪಕರು, ಆಗಿನ ಕಾಲದಲ್ಲಿ ಲೆಕ್ಚರರ್ಸ್, ಅಸೋಸಿಯೇಟ್, ರೀಡರ್ ಮತ್ತು ಪ್ರೊಫೆಸರ್. ಈಗ ನಾವು ಪ್ರೊಫೆಸರ್ ಅಂತೀವಿ, ಈಗ ಎಲ್ಲರೂ ಕೂಡ ಪ್ರೊಫೆಸರ್ಸೇ. ಪ್ರೊಫೆಸರ್ ಆಗಿ 10 ವರ್ಷಗಳ ಸೇವೆಯನ್ನು ಸಲ್ಲಿಸಿ ಬೇರೆ ಕಡೆಯೆಲ್ಲ ಓಡಾಡಿ ಅಲ್ಲೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಲಂಡನ್ ಕೂಡ ಹೋಗಿರುವಂಥದ್ದು, ಲಂಡನ್ಗೂ ಕೂಡ ಹೋಗಿ ಬಂದದ್ದು, ಕಾಮನ್ವೆಲ್ತ್ ಫೆಲೋಶಿಪ್ ಪಡೆದಂಥವ್ರು. ಅಲ್ಲಿಂದ ಬಂದು ನಂತರದಲ್ಲಿ ಆ ವಿಶ್ವವಿದ್ಯಾನಿಲಯದ ಆ ಕಾಮರ್ಸ್ ವಿಭಾಗದ ಮುಖ್ಯಸ್ಥರಾಗಿ, ಡೀನ್ ಆಗಿ, ಅಲ್ಲಿ ನಮ್ಮ ವಿಶ್ವವಿದ್ಯಾನಿಲಯದ 3 ಹುದ್ದೆಗಳು, 4 ಏನು ಕುಲಪತಿಗಳದ್ದು 4ನೇ ಹುದ್ದೆ, ಒಂದು ಫೈನಾನ್ಸ್ ಆಫೀಸರ್, ಮತ್ತು ನಮ್ಮ ಪರೀಕ್ಷಾಂಗ ಕುಲಸಚಿವರು, ಮುಖ್ಯವಾಗಿ ಆಡಳಿತದ ಕುಲಸಚಿವರಾಗಿ, ತದನಂತರದ ಅತ್ಯುನ್ನತವಾದಂತಹ ಹುದ್ದೆಯನ್ನು ಪಡೆದಂಥದ್ದು ಕುಲಪತಿಗಳಾಗಿ ಹುದ್ದೆಯನ್ನು ಪಡೆದಂತಹವರು. ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಒಬ್ಬ ಸಾಮಾನ್ಯ ವಿದ್ಯಾರ್ಥಿಯಾಗಿ ಏನೆಲ್ಲ ಸಾಧನೆಯನ್ನು ಮಾಡ್ಬೋದು. ಒಂದು ವಿಶ್ವವಿದ್ಯಾನಿಲಯವನ್ನು 3 ವರ್ಷದಲ್ಲಿ ಏನು ಕಟ್ಟಿದ್ರು, ಇದು ಬಹಳ ಮುಖ್ಯವಾದಂಥದ್ದು. ಇದರ ಬಗ್ಗೆ ನಾನು ಕಂಡಿರುವಂಥದ್ದು, ನಾನು ಅದನ್ನು ಈ ರೀತಿಯಾಗಿ ವಿಭಾಗ ಮಾಡಿಕೊಂಡಿದ್ದೀನಿ. ಆಡಳಿತಾತ್ಮಕವಾದಂತಹ ಸಾಧನೆಯನ್ನು ಮಾಡಿದ್ದಾರೆ, ಶೈಕ್ಷಣಿಕವಾದಂತಹ ಸಾಧನೆಯನ್ನು ಮಾಡಿದ್ದಾರೆ, ಕ್ರೀಡೆಗೆ ಸಂಬಂಧಪಟ್ಟಂತಹ ಸಾಧನೆ, ಕ್ರೀಡಾ ನೀತಿಯನ್ನು ರೂಪಿಸಬೇಕು ಅನ್ನುವಂತಹ ಒಂದು ಆಲೋಚನೆಯನ್ನು ಮಾಡಿ ಕ್ರೀಡಾ ನೀತಿಯನ್ನು ರೂಪಿಸಿದ್ದಾರೆ. ಒಂದು ಸಾಂಸ್ಕೃತಿಕ ನೀತಿಯನ್ನು ಮಾಡಬೇಕು, ವಿದ್ಯಾರ್ಥಿಗಳಿಗೆ ಜೀವನಕ್ಕೆ ಮುಂದೆ ಬೇಕು, ಅದನ್ನು ಕುರಿತು ಒಂದು ಆಲೋಚನೆಯನ್ನು ನಡೆಸಿದ್ದಾರೆ. ಹಲವಾರು ಗ್ರಾಮಗಳನ್ನು ದತ್ತು ಯೋಜನೆಯನ್ನು ಮಾಡೋದ್ರ ಮುಖಾಂತರ ವಿದ್ಯಾರ್ಥಿಗಳಿಗೆ ತಲುಪಬೇಕು, ಹಳ್ಳಿಗರಿಗೆ ಗೊತ್ತಾಗಬೇಕು ಏನಾಗ್ತಾ ಇದೆ. ಇದು ಯಾರಿಗೂ ಕೂಡ ತಲುಪೋದಿಲ್ಲ, ನಾವು ಬರೀ ಒಂದು ಮೂಲೆಯಲ್ಲಿ ಮಾತನಾಡ್ತೀವಿ ಅಷ್ಟೇ. ಆದರೆ ಅವರು ಮಾಡಿರುವಂಥ ಕೆಲಸಗಳು, ಈ ದತ್ತು ಗ್ರಾಮ ಯೋಜನೆಯನ್ನು ಮಾಡಿದ್ದಾರೆ. ಇತ್ತೀಚೆಗೆ ನಿಮಗೆ ಗೊತ್ತಿಲ್ಲ, ಈಗ ಡಾಕ್ಟರ್ BR ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ, ಅದು ಎಷ್ಟು ದೊಡ್ಡ ಪ್ರಮಾಣದ ಕೆಲಸ, ಅದು ಇದುವರೆಗೆ ಮಾಡೋಕ್ಕಾಗಿಲ್ಲ. 30-35 ವರ್ಷ ಆಗಿದೆ, ನಾವು 40 ವರ್ಷ ಆಯಿತು. ಈಗ ಬೇರೆ ಬೇರೆ ಕಡೆಯೆಲ್ಲ ದೊಡ್ಡ ದೊಡ್ಡ ಇದನ್ನು ಯೋಜನೆಯನ್ನು ಹಾಕೊಂಡಿದ್ದಾರೆ. ಇಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಸ್ಥಾಪನೆ ಸದ್ಯದಲ್ಲೇ ನಮ್ಮ ಆವರಣದಲ್ಲಿ ವಿಜ್ಞಾನ ಏನು ಸಂಕೀರ್ಣ ಇದೆ, ಅಲ್ಲಿ ದೊಡ್ಡದಾಗಿ ಅದು ಅನಾವರಣವನ್ನು ಅವ್ರ ಕೈನಲ್ಲೇ ಮಾಡಿಸ್ಬೇಕು ಅನ್ನುವಂಥದ್ದು ನಮ್ಮ ಒಂದು ಆಲೋಚನೆ. ಮತ್ತು ವಿವೇಕಾನಂದರ ಪ್ರತಿಮೆಯನ್ನು ಮಾಡಬೇಕು ಅನ್ನುವಂಥ ಒಂದು ಆಲೋಚನೆ ಇದೆ ನಮಗೆ, ಅದನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ನೋಡಿ, ಕೆಲವರಿಗೆ ವಿದ್ಯಾರ್ಥಿಗಳಿಗೆ ಗೊತ್ತೇ ಆಗೋದಿಲ್ಲ, SC/ST ಫೆಲೋಶಿಪ್ಪು, ಅದರಲ್ಲಿ ಕಮಿಟಿನಲ್ಲಿ ನಾನು ಕೂಡ ಇದ್ದೀನಿ. ಕುಲಪತಿಗಳು, ಕುಲಸಚಿವರು ಎಲ್ಲರ ಒಪ್ಪಿಗೆ ಮೇರೆಗೆ 10,000 ಇತ್ತು, 12,000 ಇತ್ತು, ನಾವು ಓದುವಾಗ 2,000 ಇತ್ತು. ಆದರೆ ಇವತ್ತು 25,000ರಿಂದ 30,000 ಮಾಡಿದ್ದಾರೆ. ಈಗ ಬೇರೆ ಯೂನಿವರ್ಸಿಟಿಗಳು ಕಡಿಮೆ ಇದೆ, ಯೋಚನೆ ಮಾಡಿ. ಈಗ ಇದು ಭಾಳ ದೊಡ್ಡ ಕೆಲಸ. ಈಗ ಕೊಡುವಂಥ ಮನಸ್ಸಿರಬೇಕು, ಅದನ್ನು ಮಾಡುವಂಥ ಶಕ್ತಿ ಇರಬೇಕು, ಮತ್ತು ಮನಸ್ಸಿರಬೇಕು. ನೀವು ಬೇರೆಯವ್ರನ್ನ ಬೆಳೆಸೋದಕ್ಕೆ ಕಲಿಬೇಕು, ಬರೀ ನಾವು ಬೆಳೆಯೋದು ಅದಲ್ಲ. ಒಂದು ಯಾವತ್ತೂ ಕೂಡ ಏನು ಆಲದ ಮರದ ಥರ ಅಲ್ಲ, ತೆಂಗಿನ ಮರದ ಥರ ಎಲ್ಲರೂ ಬೆಳಿಬೇಕು ಅನ್ನುವಂಥ ಒಂದು ಆಲೋಚನೆಯನ್ನು ನಾನು ಕುಲಪತಿಗಳಲ್ಲಿ ಕಾಣ್ತಾ ಇದ್ದೀನಿ. ಸಂಶೋಧನಾ ವಿದ್ಯಾರ್ಥಿಗಳಿಗೆ ಇನ್ನೂ ಒಂದು ಸಣ್ಣ ಅಲ್ಲಿಯ 8-10 ವರ್ಷ ಮಾಡಿ PhD ಬಿಟ್ಟಿರೋರು, ಅವರನ್ನು ಕೂಡ ಏನಾದರೂ ಮಾಡಿ ಅವರು PhD ಮಾಡಿದ್ರೆ ಮುಂದಿನ ಜೀವನಕ್ಕೆ ಒಳ್ಳೆಯದಾಗುತ್ತೆ ಅಂತೇಳಿ ಅದರ ಒಂದು ಯೋಚನೆಯನ್ನು ಕೂಡ ಮಾಡ್ತಾ ಇದ್ದಾರೆ ನಮ್ಮ ಆಡಳಿತ ವರ್ಗದಲ್ಲಿ. 10-12 ವರ್ಷ ಮಾಡಿದ್ದಾರೆ ಸಂಶೋಧನಾ ವಿದ್ಯಾರ್ಥಿ, ಸಬ್ಮಿಟ್ ಮಾಡಿಲ್ಲ. ಅವ್ರಿಗೆ ಏನಾದರೂ ಒಂದು ಮಾಡಬೇಕು ಅನ್ನುವಂಥದ್ದು ಕುಲಪತಿಗಳು ಮತ್ತು ಕುಲಸಚಿವರ ಒಂದು ಯೋಚನೆ ಇದೆ. ಅವರು PhD ಪ್ರಬಂಧವನ್ನು ಮಂಡಿಸಬೇಕು ಅಂತೇಳಿ. ಮತ್ತು ಅವರ ಸಾಧನೆಗೆ ನಾನು ಇನ್ನೊಂದೆರಡು ವಿಷಯಗಳನ್ನು ನನಗೆ ಗಮನಕ್ಕೆ ಬಂದಿರುವಂಥದ್ದು ಅಷ್ಟೇ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಈ 3 ವರ್ಷಗಳಲ್ಲಿ ನಮ್ಮ ಪರೀಕ್ಷಾಂಗದ ವ್ಯವಸ್ಥೆ, ಅಲ್ಲಿ
ಅನಾವಶ್ಯಕವಾಗಿ ಹಣ ಬೇರೆಯವ್ರಿಗೆ ಹೋಗ್ತಾ ಇತ್ತು. 8 ಕೋಟಿಯಷ್ಟು ಅಂತ ಹೇಳ್ತಾರೆ. ಅದರ ತಪ್ಪಿದರೆ ದಯಮಾಡಿ ಅದನ್ನು ಸರಿ ಮಾಡ್ಕೊಳ್ರಿ. 8 ಕೋಟಿಯನ್ನು ಅವರು ಉಳಿಸಿ ಈಗ ನಮ್ಮಲ್ಲೇ ಅದನ್ನು ಉಳಿಸಿ ನಾವೇ ಎಲ್ಲ ಕೆಲಸಗಳನ್ನು ಮಾಡುವಂಥದ್ದು, ನಮ್ಮ ಆಫೀಸ್ನವ್ರು ಮಾಡುವಂಥ ಅದು ಒಂದು ದೊಡ್ಡ ಕೆಲಸ. ಅದು ಅಷ್ಟನ್ನು ಕುಲಪತಿಗಳು ಉಳಿಸಿದ್ದಾರೆ. ಅದನ್ನು ನೀವು ಗಮನಿಸ್ಕೋಬೇಕು. ಮತ್ತು ವಿಶ್ವವಿದ್ಯಾನಿಲಯದಲ್ಲಿ 2 ವರ್ಷದಲ್ಲಿ ಅವರಿಗೆ ದೊಡ್ಡ ಹೊಡೆತ ಕೊಟ್ಟಂಥದ್ದು ಕೊರೋನಾ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ನಮಗೂ ಗೊತ್ತಿದೆ, ಪ್ರತಿಯೊಬ್ಬರಿಗೂ ಬಂದು ಹೋಗಿದೆ. ಆದರೆ ಆ ಕೊರೋನಾದಲ್ಲಿ ಎದುರಿಸಿದಂಥ ರೀತಿ ಇದೆಯಲ್ಲ, ವಿಶ್ವವಿದ್ಯಾನಿಲಯದ ಆಡಳಿತಾಧಿಕಾರಿಗಳು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದ್ದಾರೆ. ಗ್ರಾಮದಲ್ಲಿ ಎಷ್ಟೋ ಜನಕ್ಕೆ ಶಿವಣ್ಣ ಇವರ ನಮ್ಮ ಎಲ್ಲ ಗುಂಪು, ನಮ್ಮ ಕುಲಸಚಿವರು ಎಲ್ಲರೂ ಕೂಡ, ನಮ್ಮ ಕುಲಪತಿಗಳೆಲ್ಲರೂ ಕೂಡ ಅವರಿಗೆ ಕಿಟ್ಗಳನ್ನು ಕೊಟ್ಟಂಥದ್ದು ನೀವೇನು ಸಾಮಾನ್ಯ ವಿಚಾರ ಅಲ್ಲ. ಎಷ್ಟೋ ಬಡವರಿಗೆ ಅದು ಫಲಾನುಭವಿಗಳಾಗಿ ಸಿಕ್ಕಿರುವಂಥದ್ದು ಅದೆಲ್ಲರಿಗೂ ಕೂಡ ಅದು ತುಂಬ ದೊಡ್ಡ ಕೆಲಸ. ಮತ್ತು ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸು, ಎಷ್ಟು ಸಾರಿ ಅವರು ಬೇರೆ ಬೇರೆ ಟಿ ವಿಗಳಲ್ಲಿ ಮಾತನಾಡಿದ್ದಾರೆ, ವಿದ್ಯಾರ್ಥಿಗಳನ್ನು ಹುರಿದುಂಬಿಸಿದ್ದಾರೆ. ವಿದ್ಯಾರ್ಥಿಗಳು ಅದರಲ್ಲಿ ಭಾಗವಹಿಸಬೇಕು. ಶಿಕ್ಷಣದಿಂದ ವಂಚಿತ ನಮ್ಮ ಮಕ್ಕಳನ್ನ ನೀವು ನೋಡ್ರಿ, ಶಾಲೆ ಮಕ್ಕಳುಗಳು ಈಗ ಪರವಾಗಿಲ್ಲ, ಆದರೆ 1 ವರ್ಷದಿಂದ ಶಾಲೆಗೆ ಹೋಗೋದಕ್ಕೆ ಹಿಂದೇಟಾಗ್ತಾ ಇದ್ರು. ಯಾಕೆ? ಅದು ಅಭ್ಯಾಸನೇ ಮರ್ತೋಯ್ತು ನಮಗೆ. ಲಾಕ್ಡೌನ್ ಗೊತ್ತಿಲ್ಲ, ಲಾಕ್ಡೌನ್ ಅನ್ನುವಂಥದ್ದು ಎಲ್ಲಿತ್ತು ನಮಗೆ, ಅದರ ಪದನೇ ಕೇಳಿಲ್ಲ. ಅಂತಹ ಹೊತ್ತಿನಲ್ಲಿ ವಿದ್ಯಾರ್ಥಿಗಳು ಮತ್ತೆ ಶಾಲೆಗೆ, ಕಾಲೇಜುಗಳಿಗೆ, ವಿಶ್ವವಿದ್ಯಾನಿಲಯಕ್ಕೆ ಬರುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ವಿಶೇಷ ಪರೀಕ್ಷೆಯನ್ನು ಕೊಟ್ಟಿದ್ದಾರೆ. ಅದು ಎಲ್ಲೂ ಇಲ್ಲ. ವಿಶೇಷ ಪರೀಕ್ಷೆಯನ್ನು ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ದೇಶದ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ಕೊಟ್ಟರು. ಅದು ಸಾಮಾನ್ಯ ಕೆಲಸ ಅಲ್ಲ. ನೀವು ಮಾತಾಡ್ಬೋದು, ಆದರೆ ಅದಕ್ಕೆ ಎಷ್ಟು ಕೆಲಸ ಮಾಡ್ತಾರೆ ಅಧಿಕಾರಿಗಳು, ಕುಲಸಚಿವರು ಮತ್ತು ಕುಲಪತಿಗಳು. ವಿದ್ಯಾರ್ಥಿ ಮುಖೇನವಾಗಿ ಅವರಿಗೆ ಒಳ್ಳೆಯದಾಗಲಿ ಎನ್ನುವಂಥ ಕಾರಣಕ್ಕಾಗಿ ನಮ್ಮ ಇವ್ಯಾಲ್ಯೂಯೇಷನ್ ರಿಜಿಸ್ಟ್ರಾರ್ ಕೂಡ ಅವರೆಲ್ಲರೂ ಕೂಡ ಸೇರಿ ಪರೀಕ್ಷೆಗಳನ್ನು ನಡೆಸಿದ್ದಾರೆ. ಯಾರಿಗೂ ಕೂಡ ನಷ್ಟ ಆಗಬಾರ್ದು. ವಿದ್ಯಾಭ್ಯಾಸ ಅನ್ನುವಂಥದ್ದು ಭಾಳ ಮುಖ್ಯ, ವಿದ್ಯೆ ಅನ್ನುವಂಥದ್ದು ಭಾಳ ಮುಖ್ಯ. ಆ ಕಾರಣಕ್ಕೋಸ್ಕರವಾಗಿ ಅಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಮತ್ತು ವಿಶ್ವವಿದ್ಯಾನಿಲಯದಲ್ಲಿ ನಮ್ಮ ಮಂಗಳ ಸಭಾಂಗಣದ ಸಮೀಪ ಹುತಾತ್ಮರ ಸೌಧ, ಇದು ಭಾಳ ಮುಖ್ಯವಾದಂತಹ ಒಂದು ಕೆಲಸವನ್ನು ನಮ್ಮ ಕುಲಪತಿಗಳು ಮಾಡಿದ್ದಾರೆ. ಅದು ಇದುವರೆಗೆ ಇರಲಿಲ್ಲ, ನಿಮಗೂ ಕೂಡ ಗೊತ್ತಿದೆ. ಅದು ಮಾಡಿದಂತಹದ್ದು ಇದು ದೊಡ್ಡ ಕೆಲಸ ಅಂತ ಹೇಳಿ ನಾನು ನಿಮ್ಮ ಮುಂದೆ ಮಾತುಗಳನ್ನ ಹೇಳ್ತಾ ಇದ್ದೀನಿ. ಜೊತೆಗೆ ನಮ್ಮ ಕ್ಯಾಂಟೀನಲ್ಲಿ ಕಡಿಮೆ ವೆಚ್ಚದಲ್ಲಿ ನಮಗೆ ಚಹಾ, ಕಾಫಿ ಇತ್ಯಾದಿ ಸಿಗುವಂತೆ ಫುಡ್ ಕೋರ್ಟ್ ರೆಡಿಯಾಗಿದೆ. ವಿದ್ಯಾರ್ಥಿಗಳು ಅದನ್ನು ಸದುಪಯೋಗ ಪಡಿಸ್ಕೊಂಡಿದ್ದಾರೆ. ಮತ್ತು ಮಿಡ್ ಡೇ ಮೀಲ್ಸ್ ಬರುತ್ತೆ ಅನ್ನುವಂತಹ ಒಂದು ಆಸೆ ಇದೆ. ಜೊತೆಗೆ ನಮ್ಮ ಹೊಸ ಪ್ರಾಧ್ಯಾಪಕರ ನೇಮಕಾತಿ, ಈಗ ಎಷ್ಟೋ ಜನ ಪ್ರಾಧ್ಯಾಪಕರನ್ನ ನೇಮಕಾತಿ ಸುಮಾರು ವರ್ಷಗಳಿಂದಿದೆ. ಈಗ ಎಲ್ಲರೂ ರಿಟೈರ್ಡ್ ಆಗಿಬಿಟ್ಟಿದ್ದಾರೆ, ಹಿರಿಯರೆಲ್ಲರೂ ರಿಟೈರ್ಡ್ ಆಗಿಬಿಟ್ಟಿದ್ದಾರೆ. ಈಗ ಅದನ್ನು ನಿಭಾಯಿಸೋದು ತುಂಬ ಕಷ್ಟ. ಹಿರಿಯ ಪ್ರಾಧ್ಯಾಪಕರುಗಳು ನಿವೃತ್ತಿ ಹೊಂದಿದ ಮೇಲೆ ನಮಗೆ ಪಾಠ ಮಾಡುವಂಥ ಮೇಷ್ಟ್ರುಗಳೇ ಸಿಗಲ್ಲ. ಆದರೆ ಅಂತಹ ಕೆಲಸವನ್ನು ನಿಭಾಯಿಸಿದ್ದಾರೆ. ಎಷ್ಟು ಸಾರಿ ಇಂಟರ್ವ್ಯೂ ಮಾಡಿದ್ದಾರೆ, ಎಷ್ಟು ವಿಭಾಗಗಳಲ್ಲಿ ಲೆಕ್ಚರರ್ಸ್ ಇಲ್ಲ ಅಂತ ಹೇಳಿದ ಕೂಡಲೇ 2 ಸಾರಿ 3 ಸಾರಿ ಇಂಟರ್ವ್ಯೂಗಳಾಗಿ ಎಲ್ಲ ಕಡೆ ನೆಮ್ಮದಿಯಿಂದ ಪಾಠಗಳು ನಡೀತಾ ಇದ್ದಾವೆ. ಇದು ಒಂದು ದೊಡ್ಡ ಸಾಧನೆ. ಅದನ್ನು ಹೇಳ್ಬೇಕಾದಂಥದ್ದಲ್ಲ, ಅಂದರೆ ಅದು ಯಾರಿಗೂ ಗೊತ್ತೂ ಆಗೋದಿಲ್ಲ. ಆದರೆ ಇದು ನಡೆದಿರುವಂಥದ್ದು. ಮತ್ತು ನಮ್ಮ ನಾನ್ ಟೀಚಿಂಗ್ ಸ್ಟಾಫ್ ಅಂತೂ ಎಷ್ಟು ಜನ ರಿಟೈರ್ಡ್ ಆಗಿಬಿಟ್ಟಿದ್ದಾರೆ ಸರ್. ಇದು ಭಾಳ ಮುಖ್ಯವಾದಂಥ ಕೆಲಸ ಸರ್. ಈಗ ಪ್ರಾಧ್ಯಾಪಕರುಗಳ ಕೊರತೆಯನ್ನು ನೀಗಿಸಬೇಕು ನೀವು, ಮತ್ತು ಈ ಸಿಬ್ಬಂದಿಗಳ ಕೊರತೆಯನ್ನು ನೀಗಿಸಬೇಕು. ದಯಮಾಡಿ ಈಗ ಯಾರೆಲ್ಲ ಪ್ರಮೋಷನ್ಗೆ ರೆಡಿಯಾಗಿದ್ದಾರೆ ಅವ್ರಿಗೆಲ್ಲರಿಗೂ ಪ್ರಮೋಷನ್ ಕೊಟ್ಬಿಡಿ. ಏನಾದರೂ ಅವ್ರಿಗೆ ತಾಪತ್ರೆ ಆಗಿರಲಿ ಅದನ್ನು ನೀವು ಸರಿ ಮಾಡಿ ಅವ್ರಿಗೆ ಪ್ರಮೋಷನನ್ನು ಕೊಡಲೇಬೇಕು. ಯಾಕೆ ಅಂತಂದರೆ ಎಲ್ಲ ರಿಟೈರ್ಡ್ ಬಂದುಬಿಟ್ಟಿದ್ದಾರೆ, ವಯಸ್ಸಾಗ್ಬಿಟ್ಟಿದೆ, ಏನೇನೋ ಪ್ರಾಬ್ಲಮ್ ಇದೆ. ಅವ್ರನ್ನೆಲ್ಲರನ್ನೂ ನಿಭಾಯಿಸಬೇಕು. ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದು ಎಷ್ಟೋ ಜನ ನನ್ನನ್ನು ಬಂದು ಕೇಳಿದ್ದಾರೆ. ನಾನು ಹೇಳ್ತೀನಿ, ನಾವು ಕುಲಪತಿಗಳಿಗೆ ನಾವು ಒತ್ತಾಯ ಮಾಡ್ತೀವಿ, ಆ ಸಂದರ್ಭ ಸಿಕ್ಕಿದಾಗ ಮಾತನಾಡ್ತೀನಪ್ಪ ಅಂತಂತಲೂ ಕೂಡ ನಾನು ಮಾತುಗಳನ್ನು ಹೇಳಿದ್ದೀನಿ. ಅಂತಹ ವಿಶೇಷವಾದಂತಹ ಕಾಳಜಿಯನ್ನು ನಮ್ಮ ಕುಲಪತಿಗಳು ವಹಿಸಿದ್ದಾರೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಜೊತೆಗೆ ಈಗಾಗಲೇ ಅವರು ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಅಡ್ವರ್ಟೈಸ್ಮೆಂಟ್ ಮಾಡಬೇಕು ಅನ್ನುವಂತಹ ಒಂದು ಆಸಕ್ತಿ ಕೂಡ ಅವರಲ್ಲಿ ಇದೆ. ವಿಶ್ವವಿದ್ಯಾನಿಲಯವನ್ನು ಒಂದು ಒಳ್ಳೆಯ ದಿಕ್ಕಿನ ಕಡೆಗೆ ಕರ್ಕೊ ಹೋಗಬೇಕು ಅನ್ನುವಂಥದ್ದು. ಇಷ್ಟೆಲ್ಲ ಕೆಲಸ ನಮ್ಮ ಪರಿಸರದಲ್ಲಿ ನಡೀತಾ ಇದೆ. ಬೇಕಾದಷ್ಟು ಒತ್ತಡ ಇರಬಹುದು ಮತ್ತು ಶ್ರಮ ಇರಬಹುದು. ಆದರೆ ಕುಲಪತಿಗಳು ಒಂದು ಪ್ರೀತಿಯಿಂದ ಮತ್ತು ಈ ನೆಲದಲ್ಲೇ ಬಂದಿರುವಂತಹವರು, ಇಲ್ಲೇ ತಿರುಗಾಡಿರುವಂತಹವರು, ಅವರು ಇನ್ನು 1 ವರ್ಷದಲ್ಲಿ ತಮ್ಮ ಕೆಲಸವನ್ನು, ತಮ್ಮ ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋದರೆ ಮುಂದಿನ ಪೀಳಿಗೆಗೆ, ಮುಂದಿನ ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕರಿಗೆ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಸಹಾಯ ಆಗುತ್ತೆ ಅಂತ ಹೇಳ್ತಾ, ಗೆಸ್ಟ್ ಲೆಕ್ಚರರ್ಗಳಿಗೆ ಸಂಬಳ ಜಾಸ್ತಿ ಆದಂಥದ್ದು ಇದು ನನ್ನ ಹತ್ರ ಲಿಸ್ಟ್ ಇದೆ ಪೂರ್ತಿ. ಎಷ್ಟು ಸಂಬಳವನ್ನು ಜಾಸ್ತಿ ಮಾಡೋದು, ಇದು ತುಂಬ ಕಷ್ಟದ ಕೆಲಸ. ಬರೀ ವಿದ್ಯಾರ್ಥಿಗಳಿಗೆಲ್ಲ ನೋಡಿ,
ಮಾಡುವಂಥವ್ರಿಗೆ ರಿಜಿಸ್ಟ್ರಾರಿಂದ ಇನ್ನೊಂದು ಪತ್ರ ಬಂತು, ನೋಡಿ ಯಾರಿದ್ದಾರೆ ಮೆರಿಟಲ್ಲಿ ಮತ್ತೆ ಕೊಡಿ ಅಂತ. ಅದು ಭಾರಿ ದೊಡ್ಡ ಕೆಲಸ. ಅದು ಎಷ್ಟು ಇದು ನಮ್ಮ ಯೂನಿವರ್ಸಿಟಿನಲ್ಲಿ ಆಗ್ತಾ ಇರುವಂಥ ಪ್ರಗತಿಪರವಾದಂಥ ಕೆಲಸ ಅಲ್ಲದಂತೆ ಮತ್ತೇನು. ಇದು ನಮ್ಮ ವಿದ್ಯಾರ್ಥಿಗಳು ಓದಬೇಕು. ಇಲ್ಲೇ ಈಗ ಡಿಗ್ರಿ ಕಾಲೇಜಲ್ಲಿದ್ದೀರಿ, ಒಂದು ಮೊಳ ಅಷ್ಟೇ, ನೀವು ಬಂದರೆ ನೀವು ಮಾಸ್ಟರ್ ಡಿಗ್ರಿ ಮಾಡಿಬಿಡ್ತೀರಿ. ನಿಮ್ಗೆ ಎಷ್ಟು ಒಳ್ಳೆಯದಾಗುತ್ತೆ. ನೀವು ಒಳ್ಳೆ ರೀತಿಯಲ್ಲಿ ಇಲ್ಲಿಯ ಸಂಪತ್ತನ್ನು ನಾವು ಉಳಿಸ್ತಾ ಬೆಳೆಸ್ತಾ ನಾವು ಮುಂದಿನ ತಲೆಮಾರಿಗೆ ಹೋಗಬೇಕು. ಒಳ್ಳೆಯ ಮನಸ್ಸನ್ನು ಇಟ್ಕೋಬೇಕು, ಒಳ್ಳೆಯ ಹೃದಯವನ್ನು ಇಟ್ಕೋಬೇಕು, ಈ ಸಮಾಜ ಬೆಳಿಬೇಕು ಅನ್ನುವ ಕಡೆಗೆ ನಮ್ಮೆಲ್ಲರ ಯೋಚನೆಯನ್ನು ಮಾಡಿದಂಥವರು ನಮ್ಮ ಕುಲಪತಿಗಳು ಮತ್ತು ಕುಲಸಚಿವರು. ಅವರ ಭಾವನೆಗಳಿಗೆ ಧಕ್ಕೆ ಆಗದ ಹಾಗೆ ನಾವೆಲ್ಲರೂ ಕೂಡ ನಡ್ಕೋಬೇಕು ಅನ್ನುವಂಥದ್ದು ನನ್ನ ಒಂದು ವಿನಂತಿ. ಇಷ್ಟು ಮಾತುಗಳನ್ನು ಹೇಳ್ತಾ, ಪುರುಷರ ವಿದ್ಯಾರ್ಥಿ ನಿಲಯದ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಪ್ರೊಫೆಸರ್ ಶಿವಣ್ಣ, ವಿಶ್ವವಿದ್ಯಾನಿಲಯದ ಪುರುಷರ ವಿದ್ಯಾರ್ಥಿ ನಿಲಯದ ಪಾಲಕರಾಗಿರುವಂತಹ ಡಾಕ್ಟರ್ ಗೋವಿಂದರಾಜು, ಹಣಕಾಸು ಅಧಿಕಾರಿಗಳು ಹಾಗೆ ಪ್ರಾಧ್ಯಾಪಕ ವೃಂದದವರ ಸಮಕ್ಷಮದಲ್ಲಿ ಈ ಒಂದು ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿ ಜರುಗುತ್ತಾ ಇದೆ. ಅನೇಕ ಗುರುತರವಾದಂತಹ ಆಡಳಿತಾತ್ಮಕ ಸೇವೆಗಳಿಗಾಗಿ ಇದೊಂದು ತಮಗೆ ಸಂಘ ಗೌರವ ಅಂತ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇದ್ದೇನೆ. ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಮಂಗಳ ಯೋಜನೆ, ಗಲ್ತು ಗ್ರಾಮಗಳ ಸಂಸ್ಕೃತಿಕಾರ ಯೋಜನೆ, ಉಚಿತ ವೈದ್ಯಕೀಯ ನೆರವು ಹಾಗೆ ಉಚಿತ ಮಧ್ಯಾಹ್ನ ಬಿಸಿಯೂಟ ಯೋಜನೆ 10 ಹಲವು ಕಾರ್ಯಕ್ರಮಗಳಿಗೆ ತಾವು ಕಾರಣೀಭೂತರಾಗಿದ್ದೀರಿ ಎಂದು ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ತಾ ಇದ್ದೇನೆ. ವಿಶ್ವ ಪರಿಸರ ದಿನಾಚರಣೆ ಅಥವಾ ಪರಿಸರ ದಿನಾಚರಣೆ ಅಂತ ಹೇಳುವಾಗ ಥಟ್ಟ ನೆನಪಾಗುವಂಥದ್ದು ನನ್ನ ಕುಲಪತಿ ಹುದ್ದೆ. ಈಗಾಗಲೇ ಪ್ರೊಫೆಸರ್ ಸೋಮಣ್ಣ ಮತ್ತು ಪ್ರೊಫೆಸರ್ ಪ್ರಶಾಂತ್ ನಾಯಕ್ ಅವರಲ್ಲಿ ಹೇಳಿದಾಗೆ, ನಾನು ಜೂನ್ 3, 2019ರಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದ 9ನೇ ಕುಲಪತಿಯಾಗಿ ಅಧಿಕಾರ ವಹಿಸಿಕೊಂಡೆ. 2 ದಿವಸ 4, 5 5ಕ್ಕೆ ನನ್ನ ಪ್ರಥಮ ಸಭಾ ಕಾರ್ಯಕ್ರಮವೇ ಏನು ಅಂತ ಹೇಳಿದರೆ ಪರಿಸರ ದಿನಾಚರಣೆ ಅಂಗವಾಗಿ ಬಯೋಸೈನ್ಸ್ ಬ್ಲಾಕ್ನ ಎದುರುಗಡೆ ನಾನು ನಡೆಸಿಕೊಟ್ಟಂಥ ಒಂದು ಕಾರ್ಯಕ್ರಮ. ಅದಲ್ಲದೆ ನಾನು ಬಾಲ್ಯದಿಂದಲೇ ಪರಿಸರ ಸ್ನೇಹಿ ಜೀವನವನ್ನು ನಡೆಸಿಕೊಂಡು ಬಂದವು, ವಿದ್ಯಾರ್ಥಿ ದೆಸೆಯಿಂದಲೇ ಹಾಗೆ. ಅದಲ್ಲದೆ ಪಕ್ಷಿ ಪ್ರಾಣಿ ಅದರ ಜೊತೆಗೆ ಯಾರು ಕಡು ಬಡವರಿದ್ದಾರೆ, ಸಮಾಜದ ಅಂಚಿಗೆ ತಳ್ಳಲ್ಪಟ್ಟಿದ್ದಾರೆ, ಸಮಾಜದ ಕಟ್ಟಕಡೆಯ ವ್ಯಕ್ತಿ ನೋವಲ್ಲಿ ಅನುಭವಿಸಿದರೆ ಅದು ಯಾವುದೇ ಧರ್ಮ ಇರ್ಬೋದು, ಜಾತಿ ಇರ್ಬೋದು, ನಂದು ಒಂದೇ, ಅದು ಮಾನವ ಧರ್ಮ ಮತ್ತು ಮನುಷ್ಯ ಜಾತಿ ಅಂತ ನಾನು ನಡೆಸ್ಕೊಂಡು ಬಂದವ. ಅದನ್ನು ಮುಂದೆ ಕೂಡ ಅದನ್ನೇ ರೀತಿಯಲ್ಲಿ ಹೋಗುವವನ. ಸೊ ಇದರಲ್ಲಿ ಭಾಳ ಕಷ್ಟಪಟ್ಟು ಜೀವನ ನಡೆಸಿದವ. ಹೈಸ್ಕೂಲಲ್ಲಿರುವಾಗ ರಾತ್ರಿ ಹೊತ್ತು ಊಟ ಇಲ್ಲ, ದೇವಸ್ಥಾನಕ್ಕೆ ಬರುವವ್ರದ್ದು ಪಂಚಗಜ್ಜಾಯತರವ್ರದ್ದು ಎಲ್ಲ ಶೇಖರಣೆ ಮಾಡಿ ನ್ಯೂಸ್ ಪೇಪರ್ಲಿ ಹಾಕ್ಕೊಂಡು ನಾನು ತಿಂದವ. ಮತ್ತು ಒಂದು ಗ್ಲಾಸ್ ನೀರು ಕುಡಿದು ವಸಂತ ಮಾಲಲ್ಲಿ ಟ್ಯೂಬ್ಲೈಟ್ನ ಆಸೆ ಓದ್ಲಿಕ್ಕೆ ಹೋಗುವಂಥದ್ದು. ಮೋಕ್ಷಗುಂಡಂ ಭಾರತ ರತ್ನ ಇವರು ಯಾರು ವಿಶ್ವೇಶ್ವರಯ್ಯನವರು ಲೈಟ್ ಕಂಬದ ಅಡಿಯಲ್ಲಿ ಓದಿದ್ರು ಅಂತ. ನಾನು ಲೈಟ್ ಕಂಬದ ಅಡಿಯಲ್ಲಿ ನಿಜವಾಗಿ ಓದೋದಿದ್ದರೂ ಕೂಡ ಅಲ್ಲಿ ಇಲ್ಲಿ ಟ್ಯೂಬ್ಲೈಟ್ ಧರ್ಮಸ್ಥಳದಲ್ಲಿ ಸಿಗ್ತದೆ ಅದರ ಅಡಿಯಲ್ಲಿ. ಯಾಕೆ ನಾನಿದ್ದ ಮನೆಯಲ್ಲಿ 0 ವೋಲ್ಟ್ ಬಲ್ಬು 9 ಗಂಟೆಗೆ ಆಫ್ ಮಾಡ್ತಿದ್ರು, ಮಲಗ್ತಿದ್ರು ಎಲ್ಲ. ನಾನು ಬರುವಾಗಲೇ ಛತ್ರದಲ್ಲೆಲ್ಲ ಸೇವೆ ಮಾಡಿ, ಬರುವಾಗಲೇ ದೇವಸ್ಥಾನದಲ್ಲೆಲ್ಲ ಸೇವೆ ಮಾಡಿ ಬರುವಾಗಲೇ 9:30 ಗಂಟೆ ಆಗ್ತಿತ್ತು, ನಾನು ಮಲಗಬೇಕಿತ್ತು. ಹಾಗಾಗಿ ನನ್ನ ಹಳೆಯ ಕಾಲದ ಸ್ನೇಹಿತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರಿಟೈರ್ ಆದವರು ರಂಗನಾಥ್ ಅಂತ ಹೇಳೋರು ಇವತ್ತು ನಿನ್ನೆ ಸಂಜೆ ನನಗೆ ಬಂದು ಭೇಟಿಯಾದರು. ಭಾಳ ಖುಷಿಯಾಯ್ತು ನನಗೆ. ಯಾಕೆಂದರೆ ಅವರ ಅಪ್ಪ ಪೋಸ್ಟ್ ಮಾಸ್ಟರ್ ಆಗಿದ್ದರು ಧರ್ಮಸ್ಥಳದಲ್ಲಿ. ನಮಗೆ ಕೆಲವರಿಗೆ ಪ್ರಿವಿಲೇಜ್ ಏನಂತ ಹೇಳಿದ್ರೆ, ನಾವು ಅವರ ಮನೆಯ ಮೂಲಕ ಪೋಸ್ಟ್ ಆಫೀಸ್ನ ಮೂಲಕ ನಾನು ಉಳಿದುಕೊಳ್ಳುವಂಥ ವಸತಿ ಇದಕ್ಕೆ ಹೋಗಬೇಕಿತ್ತು. ಹಾಗೆ ರಂಗನಾಥರನ್ನ ಕ್ಲಾಸ್ಮೇಟು, ಭಾಳ ರಿಸರ್ವ್ಡು, ಹೆಚ್ಚು ಮಾತಾಡಲ್ಲ, ಭಾಳ ಬುದ್ಧಿವಂತ ನನ್ನ ಪ್ರಕಾರ ಆ ಪ್ರಾಯದಲ್ಲಿ. ಸೊ ಅವರ ತಂದೆಯವರು ನನಗೆ ಅಲ್ಲಿ ಓದಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತಿದ್ರು. ಬೇರೆ ಯಾರೂ ಇಲ್ಲ, ನಾನು ಬೇರೆ ಓದಿಗೆ ನನಗೆ ಸೌಕರ್ಯ ಇಲ್ಲ, ಸವಲತ್ತಿಲ್ಲ. ಬುದ್ಧಿವಂತ ಈ ಮಾಣಿ ಓದ್ಬೋದು, ಮಂತ್ರ ಮಾತ್ರ ಕಲಿಯೋದಲ್ಲ, ಓದಲಿ ಇವ ಅಂತೇಳಿ ಓದಲಿಕ್ಕೆ ಅವಕಾಶ ಕೊಟ್ಟು 11 ಗಂಟೆವರೆಗೆ ಓದ್ತಿದ್ದೆ. 10ನೇ ತರಗತಿಗೆ ಮಾತ್ರ, 8, 9 ಏನಿಲ್ಲ, ಸುಮ್ಮನೆ ಕಳೆದದ್ದು. 7ನೇ ತರಗತಿಯವರೆಗೆ ಅವರು ಹೇಳಿದಾಗೆ ನಾನು ಕೊಕ್ಕಡದಲ್ಲಿ ಇದ್ದೆ. ಅಲ್ಲಿ ಹೈಸ್ಕೂಲ್ ಇಲ್ಲದ ಕಾರಣ ಧರ್ಮಸ್ಥಳಕ್ಕೆ ಬರಬೇಕಾಯಿತು. ಧರ್ಮಸ್ಥಳದಲ್ಲಿ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸಿಕೊಂಡವ, ಬಂದವರಿಗೆ ಯಾತ್ರಾರ್ಥಿಗಳಿಗೆ ನೀರು ಕೊಡೋದು, ಉಪ್ಪು ಹಾಕೋದು, ಇದು ಆ ರೀತಿಯಲ್ಲಿ ಬೆಳೆದುಕೊಂಡು ಬಂದವ ಅಂತೇಳಿದರೆ ಒಟ್ಟು ಸಾರಾಂಶ ಇಷ್ಟೇ. ಹಳ್ಳಿಯ ಜೀವನ, ವಿಲೇಜ್ ಲೈಫ್, ಪಾವರ್ಟಿ ಏನು ಅಂತೇಳಿ ಅರ್ಥ ಮಾಡಿಕೊಂಡವ, ಅದರ ಜೊತೆಯಲ್ಲಿ ಬದುಕಿದವ, ಬಡತನ, ಕನ್ನಡ ಮಾಧ್ಯಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿದವ,
ಇದು ಎಲ್ಲಿ ನನಗೆ ಶಾಪ ಆಗಲಿಲ್ಲ, ವರ ಆಯಿತು. ಇವತ್ತು ನಾನು ಯಾರ್ದೋ ಒಂದು ಕಷ್ಟ ಕಾರ್ಪಣ್ಯ ದುಃಖ ದುಮ್ಮಾನಗಳಿಗೆ ಕ್ಲಪ್ತ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಸ್ಪಂದಿಸಬೇಕಾದ್ರೆ ಆ ಬಾಲ್ಯದ ವ್ಯವಸ್ಥೆಯಿಂದ ಆಯಿತು ಅಂತ ಹೇಳಿಗೆ ಇಷ್ಟಪಡ್ತೇನೆ. ಆದ ಕಾರಣ ವಿದ್ಯಾರ್ಥಿನಿಯರು ಓದುವಾಗ ಅದಿಲ್ಲ ಇದಿಲ್ಲ, ನಾನು ಬಡವ, ನಾನು ಬಡವಿ, ಹಂಗಿಲ್ಲ ಚಡ್ಡಿಲ್ಲ ಅದಿಲ್ಲ, ಆ ರೀತಿ ಮಾತಾಡೋದಲ್ಲ. ಅದು ಕೂಡ ಒಂದು ಅನುಭವ. ಅದರಿಂದ ಪಠ್ಯಕ್ರಮದಲ್ಲಿ ಇಲ್ಲದ ಪಾಠ ಕಲಿತು ಜೀವನದ ಪರೀಕ್ಷೆಯನ್ನು ಎದುರಿಸಲಿಕ್ಕೆ ನಾವು ಸಫಲರಾಗ್ತೇವೆ ಅಂತ ಹೇಳೋದು ನಾವು ಮನಗಾಣಬೇಕಾಗತ್ತೆ. ಈ ಅನುಭವ ಎಲ್ಲಿ ಸಿಗುವುದಿಲ್ಲ, ಅನುಭವಿಸ್ಕೊಳ್ಬೇಕಾಗತ್ತೆ. ಹಾಗೆ ನಾನು ಇಲ್ಲಿ ಒಂದು 40 ವರ್ಷ ಇಲ್ಲಿ ಸೇವೆ ಮಾಡಿ ಆಗಲೇ 10 ವರ್ಷ ಆಡಳಿತದಲ್ಲಿದ್ದವ. ನಾನು ಇಲ್ಲಿರುವಾಗಲೂ ಅಷ್ಟೇ, ಯಾರು ಸೆಕ್ಯೂರಿಟಿ ಅವರು ಯಾರಿದ್ದಾರೆ, ಕಸೋಡಿಯವರು ಯಾರಿದ್ದಾರೆ, ಡ್ರೈವರ್ಗಳು ಯಾರಿದ್ದಾರೆ, ಪಿಯೂನ್ಗಳು ಯಾರಿದ್ದಾರೆ, ಮತ್ತು ನಾನು ಪ್ರೊಫೆಸರ್ ಆದ ನಂತರ ಲೆಕ್ಚರರ್ಸ್ ಯಾರಿದ್ದಾರೆ, ಅವರನ್ನೆಲ್ಲ ಗಮನಿಸೋದು ಭಾಳ ಕಡಿಮೆ. ಇವರ ಜೊತೆ ನನ್ನ ವಹಿವಾಟು ಜಾಸ್ತಿ. ವಹಿವಾಟು ಅಂದರೆ ಏನು ಒಂದು ರೀತಿಯ ಒಡನಾಟ ಜಾಸ್ತಿ ಇರ್ತಿತ್ತು. ಯಾಕೆಂದರೆ ನನ್ನ ರಕ್ತಗತವಾಗಿ ಬಂದದ್ದು, ಅನುಭವದಿಂದ ಬಂದದ್ದು, ಅಭ್ಯಾಸ ಬಲದಿಂದ ಬಂದದ್ದು ಅದು. ನಾನು ಆಡಳಿತ ಬಂದ ನಂತರ ಪ್ರೊಫೆಸರ್ ಟಿ ಸಿ ಶಿವಶಂಕರ ಮೂರ್ತಿ ಅವರು ಹೇಳ್ತಿದ್ರು, ನೀವು ಡ್ರೈವರ್ ಹತ್ರ ಎಲ್ಲ ನಿಂತ್ಕೊಂಡು ಮಾತಾಡಬಾರ್ದು, ನೀವು ಕುಲಸಚಿವರು. ಆಗ ಅವ್ರು ಹೇಳಿದೆ, ನಾನು ಕುಲಸಚಿವ ಆದರೂ ಕೂಡ ಪ್ರಪ್ರಥಮವಾಗಿ ನಾನೊಬ್ಬ ಮಾನವ, ನಾನೊಬ್ಬ ಮನುಷ್ಯತ್ವ ಅಥವಾ ಮಾನವೀಯತೆಯನ್ನು ಮೆರಿಬೇಕಾಗತ್ತೆ. ಇದು ಬಹಳ ಮುಖ್ಯ. ಈ ಹುದ್ದೆ ಅಥವಾ ಹಣ, ಸಂಪತ್ತು, ಐಶ್ವರ್ಯ ಶಾಶ್ವತ ಅಲ್ಲ. ವಿ ಆರ್ ಆಲ್ ಮಾರ್ಟಲ್ ಹ್ಯೂಮನ್ ಬೀಯಿಂಗ್. ಆದ ಕಾರಣ ವಿ ಶುಡ್ ಎಕ್ಸಿಬಿಟ್ ಅವರ್ ವ್ಯಾಲ್ಯೂಸ್. ವಿ ಹ್ಯಾವ್ ಟು ಡೆಮಾನ್ಸ್ಟ್ರೇಟ್ ಅವರ್ ಜೆನ್ವಿನ್ ಇಂಟೆನ್ಷನ್ಸ್ ಥ್ರೂ ಟೈಮ್ಲಿ ಆ್ಯಂಡ್ ಅಪ್ರೋಪ್ರಿಯೇಟ್ ಆ್ಯಕ್ಷನ್ಸ್. ಅಲ್ಲಿ ನಿಮ್ಮ ಮಾನವೀಯತೆಯ ಪ್ರದರ್ಶನ ಆಗುತ್ತೆ. ಹಿಯರ್ ಯು ವಿಲ್ ಕಮಾಂಡ್ ರೆಸ್ಪೆಕ್ಟ್. ನಾನು ಯಾವಾಗಲೂ ರೆಸ್ಪೆಕ್ಟ್ ಡಿಮಾಂಡ್ ಮಾಡಿದವಲ್ಲ. ನನ್ನಲ್ಲಿ ಏನಾದ್ರು ಅಂಥದ್ದಿದ್ದರೆ ಮಕ್ಕಳು ನನ್ನನ್ನು ಗೌರವಿಸ್ತಾರೆ, ಗೌರವ ತೆಗೊಳ್ತೇನೆ, ಅವರನ್ನು ಕೂಡ ಗೌರವಿಸ್ತೇನೆ. ನಾನು ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್ ಹೇಳುವಂಥದ್ದು. ಇದು ವಿದ್ಯಾರ್ಥಿನಿ, ಇದು ಸೆಕ್ಯೂರಿಟಿ, ಇದು ಗಾರ್ಡನ್ನಲ್ಲಿರುವವರು ಅಂತ ಅಲ್ಲ. ಈ ಸಲ ಫೌಂಡೇಶನ್ ಏನು ವಿಚಿತ್ರವಾಗಿ ಅಥವಾ ವೈಶಿಷ್ಟ್ಯವಾಗಿ ನಾವು ಸೆಲೆಬ್ರೇಟ್ ಮಾಡಬೇಕು ಅಂತ ಏನಂತಂದರೆ, ಕುಲಪತಿಯೇ ಚಹಾ ಕಾಫಿ ಅವರೆಲ್ಲ ಕೊಡಬೇಕು ಅಂತ. ಯಾಕಂದ್ರೆ ನಮಗೆ ಅವರು ಕೊಡುವವರು, ಗಾರ್ಡನ್ ಅವರು, ಪಿಯುನ ಎಲ್ಲ ನಾವು ಕೊಡಬೇಕು. ಕುಲಸಚಿವರು ನಾನು ಎಲ್ಲ ಹೋಗಿ ಅವ್ರಿಗೆ ಕೊಡಬೇಕು ತಿಳಿದ್ರೆ, ಇದೆಲ್ಲ ಈ ಮಾನವೀಯ ಮೌಲ್ಯಗಳು ಭಾಷಣದಲ್ಲಿಗೆ ಸೀಮಿತ ಆಗಬಾರದು. ನಮ್ಮ ನಡೆ ನುಡಿಯಲ್ಲಿ ನಾವು ಮಾಡುವ ಕಾರ್ಯಕ್ರಮಗಳಲ್ಲಿ ಅದು ಪ್ರದರ್ಶನ ಆಗುವಾಗ ಖಾಲಿ ಬಿರುದು ಪಡ್ಕೊಂಡಿದ್ದೆ ನಾನು. ಅದು ಹೀಗೆ ಸಿಕ್ಕಿದ್ದು. ಒಂದು ತೌಳವ ಕುಲಪತಿ ಅಂತ, ತುಳುನಾಡಿನಲ್ಲಿ ಹುಟ್ಟಿದ. ನೀವು ಕೂಡ ಕುಲಪತಿ, ನಿಮ್ಮನ್ನು ತೌಳವ ಕುಲಪತಿ ಕರೆದರಲೇನಿಲ್ಲ. ಇನ್ನೊಂದು ಜನಸಾಮಾನ್ಯರ ಕುಲಪತಿಯಿಂದ ಯಾರು ಕೊಟ್ಟಿಲ್ಲ. ಮೊನ್ನೆ ಕಾವಂದರ ಕೇಳ್ತಾ ಇದ್ರು ವೀರೇಂದ್ರ ಹೆಗಡೆ ಅವರು, ಹೀಗೆಲ್ಲ ಸಿಕ್ಕಿತ ನಿಮಗೆಲ್ಲ ಹೇಳ್ತಾ ಇದ್ದಾರೆ. ನನಗೆ ಯಾರು ಕೊಡೋದು ಬೇಡ, ಕೊಟ್ಟಿಲ್ಲ. ನಾನು ಕುಲಪತಿ ಆದ ನಂತರ ಜನಸಾಮಾನ್ಯ ಆದ್ದಲ್ಲ, ಬಾಲ್ಯದಿಂದಲೇ ಜನಸಾಮಾನ್ಯ. ಎಲ್ಲರ ಜೊತೆ ನಾನು ಬೆಳೆದು ಬಂದವ, ಹಾಗೆ ಪರಿಸರ ಜೊತೆಗೆ ಬೆಳೆದು ಬಂದವ, ಪ್ರಾಣಿ ಪಕ್ಷಿ ಇದರೆಲ್ಲ ಜೊತೆಗೆ. ಹಾಗಾಗಿ ಗೋವಿಂದರಾಜು ಮತ್ತು ಇತರರು, ಪ್ರೊಫೆಸರ್ ಉದಯ್ ಬಾರ್ಕೂರ್ ಹಿಸ್ಟ್ರಿ ಅವರು ನನಗೆ ಹೇಳ್ತಾ ಇದ್ರು, ಸರ್ ಹಕ್ಕಿಗಳಿಗೆ ಕುಡಿಲಿಕ್ಕೆ ನೀರು, ಅದು ಗುಬ್ಬಚ್ಚಿಗೂಡು ಅಂತೇಳಿ ಒಂದು ಸಂಘಟನೆ ಬಂದಿತ್ತು. ಪಾಪ ಇಲ್ಲೇ ಓದಿದ ಹೆಣ್ಣು ಮಗು, ಅವರ ಸಂಘಟನೆ, ಅವರಿಗೆ ಕೂಡ ನಾನು ಉತ್ತೇಜನ ನೀಡಿದೆ. ಅದೆಲ್ಲ ನನ್ನ ಮನೆಗೆ ಬಂದರೆ ಪ್ರತಿ ದಿವಸ ಬೆಳಿಗ್ಗೆ ನಾನು ಎದ್ದು ಅಲ್ಲೆಲ್ಲ ಉಜ್ಜಿ ನಾನು ಹೊರಗಡೆ ಬಂದು ಮಾಡುವಂಥದ್ದು, ಗೋಧಿ ಹಾಕುವಂಥದ್ದು ನವಿಲಿಗೆ 8 ನವಿಲುಗಳು ಬರುತ್ತೆ. ಇವತ್ತು ನಮ್ಮ ಡ್ರೈವರ್ ಹೇಳ್ತಿದ್ರು, ಆ ನವಿಲು ಎಲ್ಲ ಗರಿ ಕೆದರಿ ನಿಂತದ್ದು, ಎಂಥ ಒಂದು ಸುಂದರವಾದ ನೋಟ ಸಾರ್ ಅದು ಅಂತ. ನನಗೆ ಅದು ಪ್ರತಿ ನಿಮಿಷ ಆಗತ್ತೆ. ಅದ್ರ ಜೊತೆ ಒಂದು ನಾಯಿಯನ್ನು ಸಾಕಿದೆ. ಆನಂತರ ಮೀಟಿಂಗ್ ಪ್ರಾಬ್ಲಮ್ ಎಲ್ಲ ಆಯಿತು, ಅದೆಲ್ಲ ಇದಾಗಿ ಅದನ್ನು ಇನ್ನೊಬ್ಬರಿಗೆ ದಾನ ಕೊಟ್ಟೆವು. ನಮ್ಮ ಮನೆಯಲ್ಲಿ ಕೆಲಸಕ್ಕೆ ಬರ್ತಾ ಇದ್ರು ಒಂದು ಮೇಡಮ್ ಇದ್ದರು, ಹೆಂಗಸಿದ್ರು, ಅವರ ಮನೆಗೆ ಕೊಟ್ಟಿದ್ದೇವೆ. ಸೊ ಅದು ಮದುವೆ ಮಾಡಿ ಮಗಳನ್ನು ಕೊಟ್ಟಾಗೆ ನನಗೆ ಆಯಿತು, ಅದನ್ನು ಹೋಗಿ ನೋಡಬೇಕು ಅಂತ ಆಗಿದೆ ನನಗೆ ಆ ನಾಯಿಯನ್ನು. ಸೊ ಆ ರೀತಿ ನಾಯಿಯನ್ನು ಸಾಕಿದೆ ನಾವು. ಹಣ ಕೊಟ್ಟು ಪರ್ಚೇಸ್ ಮಾಡಿದಲ್ಲ ನಾಯಿ, ಯಾರೋ ಕೊಟ್ಟದ್ದು ನಮಗೆ, ನೀವು ಸಾಕಿ ಸರ್ ನಾಯಿ. ಅದಲ್ಲದೆ ಒಂದು ಸಣ್ಣ ಬೆಕ್ಕು ಓಡಿಕೊಂಡು ಬಂತು, ಎಲ್ಲಿಂದ ಬಂತು, ಅದಕ್ಕೆ ಹಾಲು ಹಾಕಿದೆ, ಬಂತು. ಅದೊಂದು 2 ತಿಂಗಳಲ್ಲಿ ಮರಿ ಹಾಕಿಬಿಡ್ತು. ಅದು ಒಂದು ಸೀಸನ್ ಆಯಿತು, ಇನ್ನೊಂದು ಸೀಸನ್ ಮರಿ ಹಾಕಿತ್ತು. 8 ಬೆಕ್ಕುಗಳಿದೆ. ವಾರದಲ್ಲಿ 800 ರೂಪಾಯಿ ಖರ್ಚಾಗ್ತದೆ ನನಗೆ. ಅದರದ್ದೇನು ಕ್ಯಾಟ್ ಫುಡ್ ಅಂತ ಸ್ಟಾರ್ಟ್ ಮಾಡಿಬಿಟ್ಟು, ಅದು ಅನ್ನ ತಿನ್ನೋದಿಲ್ಲ. ಅದೀಗ ತಾಯಿ ಕೂಡ ಅದು ಅನ್ನ ತಿಂತಿರಲಿಲ್ಲ. ಯಾಕೆಂದರೆ ಅದನ್ನು ಟ್ಯಾಂಪರಿಂಗ್, ಅವನು ಹೇಳ್ತಾಳೆ, ನೀವು ಹೆಂಡತಿ ಕೊಡುವುದು ಅಥವಾ ನಿಮ್ಮ ಮಗಳಿಗೆ ಮೊಮ್ಮಗಳಿಗೆ ಕೊಡುವ ಒಂದು ಪ್ರೀತಿಗಿಂತ ಜಾಸ್ತಿ ಬೆಕ್ಕಿಗೆ ಕೊಡ್ತೀರಿ, ನಾಯಿ ಕೊಡ್ತೀರಿ, ನವಿಲಿಗೆ ಕೊಡ್ತೀರಿ.
ನಾನು ಹೇಳಲಿಕ್ಕುಂಟು, ಅದು ಪ್ರಾಶಸ್ತ್ಯ ಪ್ರಕಾರ ಬರೋದು ಮೊದಲು ಅದೇ. ಪ್ರಶಾಂತ್ ನಾಯ್ಕ್ ಹೇಳಿದ್ರು ನೋಡಿ, ಎಷ್ಟೋ ಲಕ್ಷ ವರ್ಷಗಳ ಹಿಂದೆ ಈ ಮನುಷ್ಯ ಇಲ್ಲಿ ಬರೋ ಮೊದಲು ವೈರಸ್ ಇತ್ತು, ಎಲ್ಲವೂ ಇತ್ತು, ಆರಾಮವಾಗಿತ್ತು. ಮನುಷ್ಯ ಬಂದ ನಂತರ ಇದೆಲ್ಲ ಆಯಿತು. ಅದಕ್ಕೆ ನಾನು ಇಲ್ಲೇ ಓದುವಾಗ ನನಗೆ ಒಂದು ಉಲ್ಲೇಖ ಇತ್ತು, ಭಾಳ ಚೆನ್ನಾಗಿ, ನಾನು ಸಾಯುವವರೆಗೆ ಮರೆಯೋದಿಲ್ಲ. ಅದೇನು ಕೇಳಿದ್ರೆ, ಕಾಡು ಪ್ರಾಣಿಗಳು ಕಾಡಿನಲ್ಲಿವೆ, ಆದರೆ ಕಾಡುವ ಪ್ರಾಣಿಗಳು ನಾಡಿನಲ್ಲಿವೆ. ಎಷ್ಟು ಪ್ರಾಸಬದ್ಧವಾಗಿ ಒಂದು ಅಕ್ಷರ ವಾ ಸೇರಿಸಿದ್ರೆ. ಹಾಗೆ ಇದು ನೀವು ಅನುಭವಿಸ್ತೀರಿ, ನಾನು ಅನುಭವಿಸ್ತೇನೆ. ಇದು ಗೋಸ್ಪೆಲ್ ಟ್ರುತ್ ಅಲ್ಲ, ಹೊಸ ಸತ್ಯ ಅಲ್ಲ, ಅಳತೆ ಇದ್ರೆ ನಾವು ನಮ್ಮ ನೈಜತೆಯನ್ನು ಪ್ರದರ್ಶಿಸಬೇಕು. ಉದಾಹರಣೆಗೆ ನನಗೆ ಇದೆಲ್ಲ ಹಾಕ್ಕೊಳ್ಳಿಕ್ಕೆ ಇಂಟ್ರೆಸ್ಟ್ ಇಲ್ಲ. ನಾನು ಕುಲಪತಿ ಆಗೋ ಮೊದಲು ನೀವು ಭಾನುವಾರ ನೋಡಿದರೆ, ಮಂಗಳೂರಿಗೆ ಬಂದರೆ ಬರ್ಮುಡ ಒಂದು ಟೀ ಶರ್ಟ್ ಹಾಕ್ಕೊಂಡು, ಒಂದು ಚೀಲ ಇಟ್ಕೊಂಡು, ಸಾಮಾನ್ಯ ಚೀಲ ಇಟ್ಕೊಂಡು ನಡ್ಕೊಂಡು ಸೆಂಟ್ರಲ್ ಮಾರ್ಕೆಟ್ಗೆ ಹೋಗಿ ತರಕಾರಿ ತರೋದು. ಅದರಲ್ಲಿ ಖುಷಿ. ಐ ಯೂಸ್ ಟು ಎಂಜಾಯ್ ದಟ್ ಕೈಂಡ್ ಆಫ್ ಸಿಂಪ್ಲಿಸಿಟಿ. ಸೊ ಆದ ಕಾರಣ ಸಿಂಪ್ಲಿಸಿಟಿ ಪ್ರದರ್ಶನ ಮಾಡಬೇಕು, 4 ಜನ ಹೊಗಳಬೇಕು ಅಂತ ಸಿಂಪ್ಲಿಸಿಟಿ ಅಲ್ಲ, ರಕ್ತಗತವಾಗಿ ನನ್ನ ಅಭ್ಯಾಸ ಬಲದಲ್ಲಿ ಬಾಲ್ಯಾವಸ್ಥೆಯಿಂದ ಬಂದದ್ದು ಅಂತ ಹೇಳುವಂಥ. ಸೊ ಅದೇ ಮೊನ್ನೆ ಜಸ್ಟಿಸ್ ಅಬ್ದುಲ್ ನಜೀರ್ ಸಾಹೇಬರು ಬಂದ್ರಲ್ಲ, ಅಲ್ಲಿವರೆಗೆ ನಾನೇ ಒಬ್ಬ ಭಾಳ ಸಿಂಪಲ್ ಅಂತೇಳಿ ಅರ್ಥ ಮಾಡಿಕೊಂಡೆ. ಅಬ್ದುಲ್ ನಜೀರ್ ನೋಡ್ಕೊಂಡ್ರೆ ರಾತ್ರಿ ನಿದ್ದೆ ಬರಲಿಲ್ಲ. ಆ ಸಿಂಪ್ಲಿಸಿಟಿ ಏನು, ಆ ಮಗುವಿನಂಥ ಮನಸ್ಸೇನು, ಅವರ ಶ್ರೀಮತಿಯವರು ಇನ್ನೂ ಸಿಂಪಲ್ ಏನು. ಅವ್ರು ಹೇಳೋದು, ಸೆಕ್ಯೂರಿಟಿ ಎಲ್ಲ ಇಷ್ಟಿತ್ತು, ನಮಗೆ ಬೇಸರ ಆಗುತ್ತೆ. ಒಂದು ಮಾರ್ಕೆಟ್ಗೆ ಹೋಗಬೇಕಾದ್ರೆ ನಾವು ಹೋಗುವ ಅರ್ಧ ಗಂಟೆ ಮೊದಲು ಕಸ ಹೊಡೆದಾಗೆ ಎಲ್ಲರನ್ನು ಓಡಿಸ್ತಾರೆ, ಪಾಪ ಬಡವರನ್ನೆಲ್ಲ ಓಡಿಸ್ತಾರೆ. ನಾವು ಮಾತ್ರ ಯಾರಿಲ್ಲ, ನಾಯಿ ಕೂಡ ಇರೋದಿಲ್ಲ ಅಲ್ಲಿ. ನಾವು ಮಾತ್ರ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬರೋದು. ಇದು ಯಾವ ಸುಖ ಸ್ವಾಮಿ. ಬಟ್ ಏನು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಮ್ಮ ಹುದ್ದೆಯಲ್ಲಿ ಕೂಡ ಪ್ರೋಟೋಕಾಲ್ ಇದೆ. ಸೊ ಅದನ್ನು ಹುದ್ದೆಗೋಸ್ಕರ, ಹುದ್ದೆಯ ಘನತೆ ಗೌರವವನ್ನು ಕಾಪಾಡುವ ದೃಷ್ಟಿಯಿಂದ ನಾವು ಮಾಡ್ತೇವೆ. ಪ್ರೊಫೆಸರ್ ಟಿ ಸಿ ಶಿವಶಂಕರ ಮೂರ್ತಿ ಅವರು ಇರುವಾಗ ಹೇಳ್ತಿದ್ರು, ಕೋಟೆಲ್ಲಿ ಹಾಕ್ರಿ ನೀವು, ಸ್ಟ್ಯಾಚ್ಯೂಟರಿ ಆಫೀಸರ್ಸ್ ನೀವು. ನೋಡಿ ಜಯಪ್ಪ ಇದ್ದಾರೆ, ಅವರೇನು ಕೋಟ್ ಹಾಕ್ತಾ ಇಲ್ಲ, ಕುಲಸಚಿವರು ಕೋಟ್ ಹಾಕೋದಿಲ್ಲ. ಶಿವಶಂಕರ ಮೂರ್ತಿ ನಮಗೆ ಹೇಳ್ತಿದ್ರು, ಚಿನ್ನಪ್ಪ ಗೌಡರಿಗೆ, ನನಗೆ, ಪ್ರೊಫೆಸರ್ ಫಕೀರಪ್ಪ ಇವರಿಗೆ, ಹಾಕ್ರಿ ನೀವು. ಆಗ ನಾವು ಬಹಳ ಅಭಿಮಾನದಲ್ಲಿ ಅವರ ಮೇಲೆ ಒಂದು ಗೌರವದಿಂದ, ಸಾರ್ ನೀವು ನಾಯಕರು ನಮ್ಮದು, ನೀವು ಕೋಟು ಸೂಟು ಬೂಟು ಎಲ್ಲ ಹಾಕಿಬಿಟ್ರೆ ನಾವು ಹಾಕಿದಾಗೆ ಸಾರ್. ಇಲ್ಲಿ ಬರ್ರಿ, ಹಂಗಲ್ರಿ, ಇದು ನಾವು ಚಂದ ಕಾಣಲಿಕ್ಕೆ ಅಲ್ಲ, ನಾವು ಏನಿದ್ರು ಚಂದವೇ. ನೀವು ಅಲ್ಲಂತ ಒಪ್ಪಿಕೊಳ್ತೀರ ನೀವು? ಹೆತ್ತಮ್ಮನ ಹೆಗ್ಗಣ ಮುದ್ದು ಹೇಳಿದಾಗೆ ನೀವು ಚಂದವೇ, ನೀವು ಚಂದ ಕಾಣಬೇಕು ಅಂತೆಲ್ಲ. ಆ ಹುದ್ದೆಯ ಘನತೆ ಗೌರವವನ್ನು ಎತ್ತಿಡಲಿಕ್ಕೆ ಆ ರೀತಿ ಮಾಡುವಂಥದ್ದು. ಮತ್ತು ಯಾವ ಸಭೆ ಸಮಾರಂಭದಲ್ಲಿ ಯಾರೆಲ್ಲ ಇರ್ತಾರೆ ಸಭಿಕರು, ಅವರಿಗೆ ಗೌರವ ಸೂಚಿಸಲಿಕ್ಕೆ ನಾವು ಈ ರೀತಿ ಡ್ರೆಸ್ ಹಾಕೊಳ್ಳುವಂಥದ್ದು. ಎಂಥ ಒಂದು ಪರಿಕಲ್ಪನೆ, ಆ ಕನ್ಸೆಪ್ಟ್ ಉಂಟಲ್ಲ, ಕನ್ಸೆಪ್ಚುಲೈಸೇಷನ್. ಐ ರಿಯಲಿ ಲೈಕ್ಡ್ ಇಟ್. ಸೊ ಐ ರಿಮೆಂಬರ್ ಟಿ ಸಿ ಶಿವಶಂಕರ ಮೂರ್ತಿ ಈವನ್ ಆಫ್ಟರ್ ಇಸ್ ಡೆತ್. ಸೊ ಯಾಕಂದರೆ ಇಂಥದ್ದು ನಾವು ಕಲಿಯುವಂಥದ್ದು ಇದು ಇವತ್ತು ಗುರುಗಳ ಒಂದು ಇರುವಂಥದ್ದು. ಸೊ ಒಟ್ಟು ನನಗೆ ಇವತ್ತು ಖುಷಿಯಾದದ್ದು, ಪ್ರೊಫೆಸರ್ ಗೋವಿಂದರಾಜು, ನನ್ನ ಡ್ರೈವರ್ ಹೇಳ್ತಿದ್ರು, ಲವ ಏನೇ ಹೇಳಿ ಸರ್, ಗೋವಿಂದರಾಜು ನಿಜವಾಗಿ ಗೋವಿಂದರಾಜು. ಇದರ ಅರ್ಥ ಅವರು ನಮಗೆ ಭಾಳ ಹೃದಯಕ್ಕೆ ಹತ್ತಿರ ಆದವರು. ಭಾಳ ಹಿಂದೆ ಗೋವಿಂದರಾಜು ಬಗ್ಗೆ ಒಂದು ಅಪಖ್ಯಾತಿ ಇತ್ತು. ಅದು ಯಾರು ಆಡಳಿತದವರು, ಸ್ವಲ್ಪ ತಲೆರಟೆ ಹಾಗೆ ಹೀಗೆ. ನಾನು ಹಾಗೆ ಕಂಡುಕೊಳ್ಳಿಲ್ಲ, ಯಾಕಂದರೆ ನಾನು ಅವರು ವಿದ್ಯಾರ್ಥಿ ದೇಶದಿಂದಲೇ ನಾನು ಬಲ್ಲವ. ಹಾಗೆ ನನ್ನ ಆತ್ಮೀಯರು, ನಾನು ಅದು ಅಪಖ್ಯಾತಿ, ಅದು ಕುಖ್ಯಾತಿ ಇರ್ಬೋದು. ಆ ಮನುಷ್ಯ ಆ ರೀತಿ ಅಲ್ಲ. ಅದನ್ನು ಭಾಷಣದ ಮೂಲಕ, ಮಾತಿನ ಮೂಲಕ, ಅವರಿಗೆ ಸರ್ಟಿಫಿಕೇಟ್ ನೀಡುವ ಮೂಲಕ ನಾನು ತೋರಿಸಿ ಪ್ರಯೋಜನ ಇಲ್ಲ. ಅವ್ರು ಹೊಗಳಿದ್ರೆ ಸುಮ್ಮನೆ ಸ್ಮೈಲ್ ಕೊಟ್ಟು ನೀವು ಹೋಗಿ ಸಾರ್ ಅಂತ ಹೇಳ್ತಾರೆ. ಸೊ ಆದ ಕಾರಣ ವಿ ಹ್ಯಾವ್ ಟು ಅನ್ಲೀಶ್ ದ ಪೊಟೆನ್ಷಿಯಲ್ ವಿತ್ ಇನ್ ಎವರಿ ಇಂಡಿವಿಜುವಲ್. Nobody is indispensable, but every person is important. ಪ್ರತಿಯೊಬ್ಬನಿಗೆ ಸೆಲ್ಫ್ ವರ್ತ್ ಇರ್ತದೆ, ಆತ್ಮಗೌರವ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ಆತ್ಮಗೌರವ ಇದೆ, ಅದಕ್ಕೆ ಧಕ್ಕೆ ಬರುವಾಗೆ ಮಾಡಬೇಡಿ. ಪ್ರತಿಯೊಬ್ಬರು ಸ್ವಂತ ಕಾಲ ಮೇಲೆ ನಿಲ್ಲಬೇಕು, ಅವರವರು ಗೌರವ ಪಡ್ಕೊಳ್ಬೇಕು. ಸೆಲ್ಫ್ ಎಸ್ಟೀಮ್ ಹೇಳುವಂಥದ್ದು ಭಾಳ ಮುಖ್ಯ. ಸೆಲ್ಫ್ ರೆಸ್ಪೆಕ್ಟ್ ಪ್ಲಸ್ ದ ಸೇಮ್ ರೆಸ್ಪೆಕ್ಟ್, ಅದು ಮ್ಯಾಚಿಂಗ್ ರೆಸ್ಪೆಕ್ಟ್ ಫ್ರಮ್ ದಿ ರಿಲೆವೆಂಟ್ ಅದರ್ಸ್ ಬರುವಾಗ ಸೆಲ್ಫ್ ಎಸ್ಟೀಮ್ ಅಂತ ಕರೀತೇವೆ. ಇದು ಪ್ರತಿಯೊಬ್ಬರಿಗೆ ಮುಖ್ಯ. ಹಾಗಾಗಿ ಗೋವಿಂದರಾಜ್ ಅವರು ಏನು ಮಾಡಿದರು, ನನ್ನಿಂದ ಒಂದು ಪ್ರೇರಣೆ ಪಡ್ಕೊಂಡು, ನಾನು ಯಾವಾಗಲೂ ಕುಲಪತಿ ಆದ ಅದರ ಮೊದಲು ಕೂಡ ಅಷ್ಟೇ, ಆನ್ಸರ್ ಯುವರ್ ಕ್ರಿಟಿಕ್ಸ್ ಓನ್ಲಿ ಥ್ರೂ ಯುವರ್ ಡೀಡ್ಸ್, ನೆವರ್ ರಿಯಾಕ್ಟ್ ಬಟ್ ರೆಸ್ಪಾಂಡ್. ಇತ್ತೀಚಿನ ವಿದ್ಯಮಾನಗಳನ್ನು ನೀವು ನ್ಯೂಸ್ ಪೇಪರ್ದಲ್ಲೆಲ್ಲ ಓದ್ತಿರ್ಬೋದು. ಐ ವಿಲ್ ನೆವರ್ ರಿಯಾಕ್ಟ್ ಬಟ್ ಓನ್ಲಿ ರೆಸ್ಪಾಂಡ್. ಮತ್ತು ಎಲ್ಲಿದ್ದರೂ ಕೂಡ ಎಕ್ಸ್ಪ್ರೆಸ್ ಮೈ ಜೆನ್ವಿನ್ ಕನ್ಸರ್ನ್ ಥ್ರೂ ಅಪ್ರೋಪ್ರಿಯೇಟ್ ಆ್ಯಂಡ್ ಟೈಮ್ಲಿ ಆ್ಯಕ್ಷನ್ಸ್. ಸೊ ಈ ನಿಟ್ಟಿನಲ್ಲಿ ಗೋವಿಂದರಾಜ್ ಕೂಡ ಅದನ್ನೇ ಅನುಸರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಕೆಲಸಗಳ ಮೂಲಕ, ಕಾರ್ಯಗಳ ಮೂಲಕ ಅವರು ನಡೆಸಿಕೊಟ್ರು, ಮಾಡಿ ತೋರಿಸಿದ್ರು. ಅನೇಕ ಬಾರಿ ಹೇಳಿಕೊಳ್ಳುಂಟು, ಹಾಸ್ಟೆಲ್ ಹೇಳಿದ ಕೂಡಲೇ ತಲೆನೋವೇ ಇಲ್ಲ, ಹಾಸ್ಟೆಲ್ ಉಂಟಾ ಅಂತ ಹೇಳೋದು ಗೊತ್ತಿಲ್ಲ.
ಅದರ ಹಿಂದೆ ಪ್ರೊಫೆಸರ್ ರಮೇಶ್ ಗಣಿ ಕೂಡ ಭಾಳ ಚೆನ್ನಾಗಿ ಕೆಲಸ ಮಾಡಿದರು. ಅದರ ಹಿಂದೆ ಸ್ವಲ್ಪ ಸಮಸ್ಯೆಗಳಿತ್ತು ಹಾಸ್ಟೆಲ್ ಹೇಳಿದ ಕೂಡಲೇ. ಆಗ ಹೆಚ್ಚಿನ ಕುಲಪತಿಗಳಿಗೆ ಕುಲಸಚಿವರಿಗೆ ಏನಂತ ಹಾಸ್ಟೆಲ್ ಅಂತ ಹೇಳಿದ್ರೆ ಇಟ್ಸ್ ಎ ಪ್ರಾಬ್ಲಮ್ಯಾಟಿಕ್ ಸೆಂಟರ್ ಅಂತ. ಇನ್ಫ್ಯಾಕ್ಟ್ ಇಟ್ ಈಸ್ ನಾಟ್ ಸೋ. ಸಾನ್ಸ್ವಿ ಕಭಿ ಬಹುತಿ ನಾನು ಕೂಡ ಇದ್ದೆ ಹಾಸ್ಟೆಲ್ನ ವಿದ್ಯಾರ್ಥಿ ಆಗದೇ ಇದ್ರೂ ಕೂಡ ಗಣೇಶ್ ಮಾಲಲ್ಲಿ ರಾಮ್ ಮಾಲಲ್ಲಿ ಇದ್ದುಕೊಂಡು ಊಟದ ಟೈಮಲ್ಲಿ ಇಲ್ಲಿ ಬರ್ತಿದ್ದೆ, ತಟ್ಟೆ ಇಟ್ಕೊಂಡು ನಾನು ಹೋಗ್ತಿದ್ದೆ ಅತಿಥಿಯಾಗಿ. ಆಗ ಗೆಸ್ಟ್ ಇತ್ತು, ಗೆಸ್ಟ್ ಕೂಪನ್ ಇತ್ತು. ಹಣ ನಾನು ಕೊಡ್ತಿರಲಿಲ್ಲ, ಹಣ ಇಲ್ಲ ನನ್ನ ಹತ್ರ. ಯಾರೋ ಸ್ನೇಹಿತರು ಸ್ವಲ್ಪ ಗಟ್ಟಿ ಇದ್ದವರು, ಆಸ್ತಿ ಪಾಸ್ತಿ ಇದ್ದವರು, ಧನಿಗಳು, ಅವರು ನನಗೆ ಊಟ ಹಾಕ್ತಿದ್ರು. ಹಾಗೆ ಹಾಸ್ಟೆಲ್ಗೆ ಬರೋದು, ನನ್ನ ರೂಮಲ್ಲಿದ್ದರೂ ಕೂಡ ಇಲ್ಲಿಯ ಒಂದು ನನ್ನ ಸಹವಾಸ ಇತ್ತು, ಒಡನಾಟ ಇತ್ತು. ಸೊ ಆದ ಕಾರಣ ಹಾಸ್ಟೆಲಿದ ಕೂಡಲೇ ನನಗೆ ಜಾಸ್ತಿ ಮಾತಾಡಿ ಹೋಗುತ್ತೆ. ಅಂದರೆ ಒಂದು ರೀತಿಯ ಅವಿನಾಭಾವ ನಂಟಿದೆ. ಇಲ್ಲಿ ಗೋವಿಂದರಾಜ್ ಅವರು ಭಾಳ ಚೆನ್ನಾಗಿ ನಮಗೆ ಸಮಸ್ಯೆಗಳೇ ಇಲ್ಲದೆ, ಕೆಲವೊಮ್ಮೆ ಸಮಸ್ಯೆಗಳಾಗುವಾಗ ಅವರ ಹಂತದಲ್ಲಿ ಅದಕ್ಕೆ ಸೂಕ್ತವಾದ ಪರಿಹಾರ ಕಂಡು ನಮ್ಮ ಕಿವಿಗೆ ಬೀಳುವುದಿಲ್ಲ, ನಮ್ಮ ಗಮನಕ್ಕೆ ಬರದ ರೀತಿಯಲ್ಲಿ ಭಾಳ ಒಳ್ಳೆಯ ನಾಯಕತ್ವ ಕೊಟ್ಟಿದ್ದಾರೆ. ಅವರು ನಾನು ಅಭಿನಂದಿಸ್ತೇನೆ ಈ ಸಲ. ಯಾಕೆಂತ ಹೇಳಿದ್ರೆ ನನಗೆ ಭಾಳ ಖುಷಿಯಾಗಿದೆ. ಅವ್ರು ಹೊಗಳಬೇಕು ಅಂತ ಹೊಗಳೋದಲ್ಲ, ಅವರ ಸಾಧನೆಗಳ ಮೂಲಕ ಅವರು ಯಾರು ಅಂತ ವ್ಯಕ್ತಿತ್ವ ತೋರಿಸಿಕೊಟ್ಟಿದ್ದಾರೆ. ನಾನು ಕೂಡ ಅದನ್ನು ಗಮನಿಸಿದ್ದೇನೆ, ಅದನ್ನು ಗೌರವಿಸ್ತಾ ಇರ್ತೇನೆ. ಖಂಡಿತ ಈ ಸಲ ಫೌಂಡೇಶನ್ ಡೇಗೆ ಅವರನ್ನು ಸನ್ಮಾನ ಮಾಡಲಿಕ್ಕಿದೆ. ಹಾಗೆ ಅವರ ಜೊತೆಗೆ ಇದ್ದವರು ಎಲ್ಲ ನಮ್ಮ ಗಾರ್ಡನಲ್ಲಿ ಕೆಲಸ ಮಾಡೋರಿರ್ಬೋದು, ಎಲ್ಲರನ್ನೂ ಕೂಡ ಸನ್ಮಾನಿಸುವಂಥ ಒಂದು ಮಹತ್ ಕಾರ್ಯ ಈ ಸಲ ಸೆಪ್ಟೆಂಬರ್ 10 ಅಂದು ನಡಿಬೇಕು ಅಂತ ನನ್ನ ಆಶಯ ಇದೆ. ಹಾಗಾಗಿ ಈ ಕೈದೋಟ, ಹಣ್ಣಿನ ಕೈದೋಟ ಅಲ್ಲ, ಹೂದೋಟ ಆಯಿತು ಹಣ್ಣಿದ್ದು ಅಂತ. ಯಾಕಂದರೆ ಯೂನಿವರ್ಸಿಟಿ ಆಫ್ ಮೈಸೂರು ನಮ್ಮ ಅಜ್ಜಿ ಮನೆ ಅಂತಾರೆ, PG ಸೆಂಟರ್ ಆಗಿತ್ತು, ಇದು ಸ್ನಾತಕೋತ್ತರ ಕೇಂದ್ರ ಆಗಿತ್ತು. ಆ ನಂತರ 1980 ಸೆಪ್ಟೆಂಬರ್ 10 ದಿವಸ ಇದು ಮಂಗಳೂರು ವಿಶ್ವವಿದ್ಯಾನಿಲಯ ಹುಟ್ಟಿಕೊಂಡಿತು. ಆದ ಕಾರಣ ಎಲ್ಲ ನಮ್ಮದು ಮೊದಲಿಂದ ಯೂನಿವರ್ಸಿಟಿ ಆಫ್ ಮೈಸೂರಿನ ಮಾಡೆಲ್ ನಮ್ಮದಲ್ಲಿ. ಇವತ್ತು ಅನೇಕ ಸ್ಟ್ಯಾಚ್ಯೂಟ್ಗಳು ಕೂಡ ಅದೇ ಮಾದರಿಯಲ್ಲಿವೆ, ತಪ್ಪೇನಿಲ್ಲ. ಅಜ್ಜಿ ಮನೆ ಅಥವಾ ತಾಯಿ ಮನೆಯನ್ನು ಫಾಲೋ ಮಾಡುವಂಥದ್ದು ನಮ್ಮ ಒಂದು ಕರ್ತವ್ಯ ಕೂಡ, ಸಂಪ್ರದಾಯ ಕೂಡ, ನಮ್ಮ ಸಂಸ್ಕಾರ ಕೂಡ, ನಮ್ಮ ಸಂಸ್ಕೃತಿ ಕೂಡ ಅದೇ ರೀತಿ. ಸೊ ಹಾಗಿರುವಾಗ ಅಲ್ಲಿ ಒಂದು ವರ್ಷಕ್ಕೆ 70 ಲಕ್ಷದ ಫಸಲು ಬರ್ತದೆ ಅಂತ. ಎಷ್ಟೋ ಹಿಂದೆ ನಮ್ಮಲ್ಲಿ ಒಬ್ಬರು ದೋಟ ಲಕ್ಷ್ಮಣದಿದ್ದಾರೆ, ಅಂಥವರಲ್ಲಿ ಕೂಡ ಯಾರೋ ಇದ್ದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಗಿಡ ನೆಟ್ಟು ಫಲಭರಿತವಾದಂಥ ಸಸಿಗಳನ್ನು ನೆಟ್ಟು ಇವತ್ತು ಅದು ಮಾವಿನ ಹಣ್ಣು ಇರಬಹುದು, ಚಿಕ್ಕು ಇರಬಹುದು, ತೆಂಗು ಇರಬಹುದು, ಇನ್ನೊಂದು ಇರಬಹುದು, ಎಲ್ಲ ಇದು ಮಾಡಿ ಮೊನ್ನೆ ಕುಲಪತಿಗಳು ಹೇಮಂತ್ ಕುಮಾರ್ನ ಹತ್ರ ಹೇಳ್ತಿದ್ರು, ಸರ್ ನಾವು ಆಕ್ಷನ್ ಮಾಡಿ ಎಲ್ಲ ಬಂದದ್ದು ಎಷ್ಟು ಗೊತ್ತಾ ಸರ್, 70 ಲಕ್ಷ ಅಂತ. ನನ್ನ ಹಿಂದೆ ಇದ್ದ ನಿಕಟಪೂರ್ವ ಕುಲಪತಿ ಆಗಿದ್ದಂಥ ಪ್ರೊಫೆಸರ್ ಕೆ ಭೈರಪ್ಪ ಹೇಳ್ತಿದ್ರು, ಎಡಪಡಿದ್ದಾರೆ ಅವರು, ವೈಪಿ ಅವರೇ ಅಂತ ಕರೀತೀವಿ. ವೈಪಿ ಅವರೇ, ಇಲ್ಲಿ ಕೂಡ ನಾವು 70 ಲಕ್ಷ ಇಲ್ಲ ಇರೋ ಒಂದು 10 ಲಕ್ಷ ಫಸಲಲ್ಲಿ ಬರುವ ಹಾಗೆ ಮಾಡಬೇಕು. ನಮ್ಮ ದೋಟ ಲಕ್ಷ್ಮಣ ಹೇಳಿದ್ದೇನೆ, ಏನು ಉಪಯೋಗ ಇಲ್ಲ. ದೊಡ್ಡ ಲಕ್ಷಣ ಉಪಯೋಗ ಇದ್ದಾರೆ, ನಾವು ಅವರನ್ನು ಮೋಟಿವೇಟ್ ಮಾಡಿ ಮಾಡಿಸ್ಬೇಕು. ನನ್ನ ಹತ್ರ ಬರ್ತಾರೆ, ಅವ್ರು ಹೇಳ್ತಾ ಇರ್ತಾರೆ ಅವರ ಪ್ರೋಗ್ರೆಸ್ ಏನು. ಹಾಗೆ ನಾವು ಎಲ್ಲರೂ ಒಳಗೊಂಡಂತೆ, ಪಾಲ್ಗೊಂಡಂತೆ, ಭಾಗವಹಿಸುವಿಕೆ ಮೂಲಕ ಎಲ್ಲರ ಹೃದಯ ಮನಸ್ಸು ಗೆದ್ದು ಅವರೊಳಗೆ ನಾನೊಬ್ಬ ಆಗಿ ಕುಲಪತಿಯಾಗಿ ಕೆಲಸ ಮಾಡಿದರೆ ಮಂಗಳೂರು ವಿಶ್ವವಿದ್ಯಾಲಯ ಎಂಥದ್ದು ಮಾಡಬಹುದು ಅಂತೇಳಿ TC ಶಿವಶಂಕರಮೂರ್ತಿ ಅವರ ಕಾಲದಲ್ಲಿ, ಪ್ರೊಫೆಸರ್ ಕೆ ಭೈರಪ್ಪರವರ ಕಾಲದಲ್ಲಿ, ಮತ್ತು ನಾನು ಈ 3 ವರ್ಷದಲ್ಲಿ ಕೂಡ ನಾನು ಮನಗಂಡಿದ್ದೇನೆ. ಏನಾದರೂ ಒಳ್ಳೆಯದಾಗಿದ್ದರೆ ಎಡಪಾಡಿ ತಾಯ ಒಂದು ಈ ಕುಲಪತಿ ಅಂತ ಹೇಳುವಂಥದ್ದು ಹೂವಿನೊಟ್ಟಿಗೆ ದಾರ ಇದ್ದಾಗೆ ಮಾತ್ರ. ನಾನು ಒಬ್ಬನೇ ಇಲ್ಲ, ನಾನು ಯಾವಾಗಲೂ ತಗೊಳ್ಳೋದಿಲ್ಲ. ನಾನೊಂದು 0 ಅಂತೇಳಿ ಇವತ್ತು ಹೇಳ್ತೇನೆ, ಕೊನೆಯ ಕ್ಷಣದಲ್ಲಿ ಕೂಡ ಹೇಳ್ತೇನೆ, ನಾನು ಒಬ್ಬನಿಂದ ಮಾಡಲಿಕ್ಕೆ ಆಗೋದಿಲ್ಲ. ಗೋವಿಂದರಾಜ್ ಅಂತವರು, ಪ್ರೊಫೆಸರ್ ಶಿವಣ್ಣ ಅಂತವರು, ಪ್ರೊಫೆಸರ್ ಸೋಮಣ್ಣ ಅಂತವರು, ನಮ್ಮ ಪ್ರೊಫೆಸರ್ ಅಂಗಡಿ ಅಂತವರು, ರಮೇಶ್ ಗಣಿ ಅಂತವರು, ಮುಸ್ತಾಕ್ ಅಂತವರು, ಅನೇಕರಿದ್ದಾರೆ ಇಲ್ಲಿ. ನೋಡ್ತಾ ಹೋದರೆ ಎಲ್ಲರೂ, ನಮ್ಮ ಸ್ಪೆಷಲ್ ಆಫೀಸರ್ ಯಶಸ್ವಿನಿ ಮೇಡಮ್ ಇದ್ದಾರೆ. ಸೊ ಹೀಗೆ ಎಲ್ಲರೂ ಸೇರಿ ಇಲ್ಲಿ ವೇದಿಕೆಯಲ್ಲಿರೋರು ಮಾತ್ರ. ಪ್ರೊಫೆಸರ್ ಶಶಿರೇಖಾ ಮೇಡಮ್ ಇದ್ದಾರೆ. ನಾವು ಭಾಳ ವರ್ಷಗಳಿಂದ ನಮ್ಮ ಒಡನಾಟ, ನಾನು ಅವರ ಅಭಿಮಾನಿ, ಅವರು ನನ್ನ ಅಭಿಮಾನಿ. ಇಂಥವ್ರು ಅನೇಕ ಅಭಿಮಾನಿಗಳು ನಾನು ಸಂಪಾದಿಸಿಕೊಂಡಿದ್ದೇನೆ. ಹಳೆ ವಿದ್ಯಾರ್ಥಿಗಳು ನನ್ನ ಅಭಿಮಾನಿಗಳು, ನಾನು ಅವರ ಅಭಿಮಾನಿಗಳಾಗಿ ಜೊತೆಗೆ ಕೆಲಸ ಮಾಡುವಂಥದ್ದು. ಹಾಗೆ ಇವರೆಲ್ಲ ಸಲಹೆ, ಸೂಚನೆ, ಮಾರ್ಗದರ್ಶನ, ಸಹಕಾರ ಪಡ್ಕೊಂಡು 3 ವರ್ಷದಲ್ಲಿ ಕೆಲವು ಅಳಿಲ ಸೇವೆ ಮಾತ್ರ ಮಾಡಿದ್ದು. ನಾನು ಮಾಡಲಿಕ್ಕೆ ಅನೇಕ ಇತ್ತು. ನೀವೆಲ್ಲ ಹೇಳಿದ್ರಿ ಏನು ಕೋವಿಡ್ ಬಂತು ಅಂತ, ನನಗೆ ಬೇಸರ ಇಲ್ಲ. ಅದು ಮಹಾಗುರು, ಅದು ಮಹಾಮಾರಿ ಅಲ್ಲ, ಮಹಾಗುರು. ಆ ಸಂದರ್ಭದಲ್ಲಿ ಪರಿಸರ ಜೊತೆ ಹೆಚ್ಚು ಸಮಯನ ಕಳಿಸುವಂಥ ಒಂದು ಭಾಗ್ಯ ನನ್ನ ಪಾಲಿಗೆ ಬಂತು. ನಾನು ನಥಿಂಗ್ ಶಾರ್ಟ್ ಆಫ್ ಎ ರೆಸಾರ್ಟ್ ಅಂತ, ಕುಲಪತಿಯ ಬಂಗ್ಲೆ ಇಟ್ ಈಸ್ ನಥಿಂಗ್ ಶಾರ್ಟ್ ಆಫ್ ಎ ರೆಸಾರ್ಟ್ ಅಂತ ಗೊತ್ತಾದ್ದು ನನಗೆ ಯಾರೋ ಚಿಕ್ಕಳವಾರದಲ್ಲಿ, ಕುಶಾಲನಗರದಲ್ಲಿ ರೆಸಾರ್ಟಲ್ಲಿ ರೂಮ್ ಮಾಡಿಕೊಟ್ಟು.
ಆಗ ನಾನು ಇದು ರೆಸಾರ್ಟ್ ನಾನು ಕಂಡು ಇದಕ್ಕಿಂತ ಚೆನ್ನಾಗಿ ನನ್ನ ಕುಲಪತಿ ಬಂಗಲೆ ಇದೆ ಅಲ್ವೋ. ಆ ನಂತರ ರೆಸಾರ್ಟಲ್ಲಿ ನಿಂತುಬಿಟ್ಟೆ, ಯಾಕಂದರೆ ಇದೆ. ಸೊ ಇದು ನನಗೆ ಕಲಿಸಿಕೊಟ್ಟದ್ದು ಈ ಕೋವಿಡ್-19 ಒಂದು ವಿಶ್ವಗುರು. ನಾನೊಂದು 0 ಅಂತ ಹೇಳಿಕೊಟ್ಟಿದ್ದು ಪರಿಸರ, ನಿನ್ನ ಮಾತೃಭೂಮಿ, ಮಾತೃಭಾಷೆ, ನಿನ್ನ ಧರ್ಮ, ಅದನ್ನು ಗೌರವಿಸಬೇಕು. ಮನೆಯಿಂದ ಹೊರಡೆ ಬರುವಾಗ ಸಾರ್ವಜನಿಕವಾಗಿ ಎಲ್ಲ ಧರ್ಮವನ್ನು ಗೌರವಿಸಬೇಕು, ನಿನ್ನ ಧರ್ಮ ಮಾತ್ರ ಅಲ್ಲ ಅಂತ ಹೇಳಿಕೊಟ್ಟದ್ದು ಕೋವಿಡ್ ನನಗೆ. ಮತ್ತು ಯಾರು ಯಾವುದೂ ಶಾಶ್ವತ ಇಲ್ಲ, ನನ್ನಿಲ್ಲೇ ನಾನೇ ಸರ್ವಸ್ವ ಅಂತ ಹೇಳಿದರೆ ಶುದ್ಧ ಮೂರ್ಖತನದ ಪರಮಾವಧಿ ಅಂತ ನಿಜವಾಗಿ ಅರ್ಥ ಆದದ್ದು ಕೋವಿಡ್-19 ಟೈಮಲ್ಲಿ. ಆದ ಕಾರಣ ನಾವು ಮತ್ತು ಹತ್ತಿರ ಆಗ್ತಾ ಬಂದೆವು. ಸಮಸ್ಯೆಗಳನ್ನು ಸವಾಲುಗಳಾಗಿ ಪರಿವರ್ತಿಸಲಿಕ್ಕೆ ಕಲಿತುಕೊಂಡೆ, ಸವಾಲುಗಳನ್ನು ಅವಕಾಶಗಳಾಗಿ ಬಳಸಿಕೊಳ್ಳಲಿಕ್ಕೆ ಕಲಿತುಕೊಂಡೆ ನಾನು. ಆದ ಕಾರಣ ಏನೋ ಒಂದು 2-3 ಸಾಧನೆ ನನ್ನಿಂದ ಆಗಿದ್ರೂ ಕೂಡ 3 ವರ್ಷದಲ್ಲಿ ನನ್ನಿಂದಲೇ ಅಲ್ಲ, ನಾನು ಎಲ್ಲರ ಸಹಕಾರ ಪಡೆದು. ಉದಾಹರಣೆಗೆ ಪ್ರೊಫೆಸರ್ ಪ್ರಶಾಂತ್ ನಾಯ್ಕ್ ಇದ್ದಾರೆ, ಅವರು ವಾರದಲ್ಲಿ 1 ದಿವಸ ಬಂದ ನಂತರ ಒಂದು ಐಡಿಯಾ ತಲೆಗೆ ಹುಳ ಬಿಟ್ಟು ಹೋಗೋದು, ಸರ್ ಇಂಥದ್ದು ಮಾಡಬಹುದು, ಮತ್ತೆ ಅವರನ್ನು ಬಿಡಲ್ಲ, ನಾನು ಅವ್ರನ್ನ ಹಿಂಬಾಲಿಸ್ತೇನೆ, ಅವರ ಹಿಂದೆ ಬೀಳ್ತೇನೆ. ಹಾಗಾಗಿ ನಾವು 10 ಶಾಲೆ ಇತ್ತು, ದತ್ತು ತೆಗೊಂಡ ಸರ್ಕಾರಿ ಶಾಲೆ 15 ಮಾಡಿದ್ದೇವೆ ನಾವು. ಸೊ ಇದು ಈ ರೀತಿ ಕಾರಣ ಪ್ರೊಫೆಸರ್ ಪ್ರಶಾಂತ್ ನಾಯ್ಕ್ ಮತ್ತು ಅವರ ಟೀಮ್. ಹಾಗಾಗಿ ಎಲ್ಲರೂ ಸೇರಿಕೊಂಡು ನಾನು ಮಾಡಿದ್ದೇನೆ. ನನಗೆ ಇದು ಕೈದೋಟ ಉದ್ಘಾಟನೆ ಮಾಡಿ ಭಾಳ ಖುಷಿ ಆಯಿತು ಇಲ್ಲಿ. ಅದರ ಜೊತೆಗೆ ಪಾರ್ಕಿಂಗ್ ಲಾಟ್, ನನ್ನನ್ನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತು ಲವಡೊಂಬರ ನನ್ನ ಲೆಫ್ಟ್ ಆ್ಯಂಡ್ ರೈಟ್ ಹ್ಯಾಂಡ್ ಇದ್ದಾಗ, ಉಳಿದವರು ಇದ್ದಾರೆ. ಯಾಕಂದರೆ ಇವರಿಗೆ ನಾನು ಭಾಳ ಸಲುಗೆಯಿಂದ ಬೈಬೋದು, ಲವಡೊಂಬರಿಗೆ ಯಾವಾಗಲೂ ಬೈತಾರೆ ಪ್ರೀತಿಯಿಂದ. ಸೊ ಹಾಗಿರುವಾಗ ಅವರಿಗೆ ನಾನು ಮೊನ್ನೆ ಹೇಳಿದೆ, ಸಿ ವಿ ರಾಮನ್ ಸರ್ಕಲ್ ಪ್ರೊಫೆಸರ್ಗೆ ಭೈರಪ್ಪನವರು ಭಾಳ ಕಷ್ಟಪಟ್ಟು ಅಲ್ಲಿ ಮಾಡಿದ್ದಾರೆ, ಕಾರಂಜಿ ಮಾಡ್ರಪ್ಪ ಅಂತ 3 ವರ್ಷದಿಂದ ಬಡ್ಕೊಂಡ್ರು ಕೂಡ ಕಾನ್ವೊಕೇಶನ್ ಟೈಮಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿದಾಗ ನಾಟಕ ಮಾಡಿ ಕಾರಂಜಿ ಆಂಧ್ರ ಬೈದು ಇನ್ನೂ ಕಾರಂಜಿ ಇಲ್ಲ. 2 ದಿವಸ ಮಾಡಿದರೆ ಎಲ್ಲ ಸೆಲ್ಫ್ ತೆಗೊಳ್ಳಿಕ್ಕೆ ಬರ್ತಾರೆ. ನಮ್ಮ ವಿಶ್ವವಿದ್ಯಾಲಯ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿನಿಯರು ಬರ್ತಾರೆ, ಅಲ್ಲಿ ಅವರ ಮನೆಯವರು ಬರ್ತಾರೆ, ಅವರ ಎತ್ತವರು ಬರ್ತಾರೆ, ಪೋಷಕರು ಬರ್ತಾರೆ, ತಗೊಳ್ತಾರೆ ಅಲ್ಲಿ. ಯಾಕೆಂದರೆ ಇದೆಲ್ಲ ಅಲ್ಲಿಗೊಂದು ರಿಯಲ್ ರೆಸ್ಪೆಕ್ಟ್ ಆಗುತ್ತೆ ಪ್ರೊಫೆಸರ್ ಭೈರಪ್ಪನವರಿಗೂ ಎಲ್ಲರಿಗೂ ಮಾಡಿದವರು. ಸೊ ನಾನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ನಾನು ಫರ್ಮಾನೇ ಹೊರಡಿಸಿದ್ದೇನೆ, ಇನ್ನೊಂದು 10 ದಿವಸದಲ್ಲಿ ಅದು ಆಗಬೇಕಾದ್ರು, ಇಲ್ಲ ನೀವು ಬಿಟ್ಟು ಹೋಗಿ ವಾಪಸ್ ಹೋಗಿ ನೀವು, ನನಗೇನಾದ್ರು ಮುಜುಗರ ಇಲ್ಲ, ನನ್ನ ಹೆಂಡತಿ ಆದರೂ ನಾನು ಬೈತೇನೆ ಅದು. ಯಾಕಂದರೆ ಸಾರ್ವಜನಿಕವಾಗಿ ಸಿಗಬೇಕಂತ ಒಂದು ಸೌಕರ್ಯ, ಒಂದು ಸೌಂದರ್ಯ ಹೆಚ್ಚು ಖರ್ಚು ಬಿಡೋದಿಲ್ಲ. ಎಷ್ಟು 5 ಲಕ್ಷ ಆಗ್ತದ, ಇನ್ನೊಂದು ಪಂಪ್ ಚೇಂಜ್ ಮಾಡಬೇಕಾ ಮಾಡಿ. ಸೊ ಇದು ನನ್ನ ಜೊತೆಗೆ ನೀವು ಕೂಡ ಒಂದು ಒತ್ತಡ ತರಬೇಕು ಅವರಿಗೆ. ನಾನು ಸೋತು ನಿಮಗೆ ಹೇಳೋದಲ್ಲ, ನನ್ನ ಜೊತೆಗೆ ನನ್ನ ಉಸಿರು ಜೊತೆಗೆ ನಿಮ್ಮದು ಉಸಿರು ಸೇರಿದರೆ ಗಟ್ಟಿ ಆಗ್ತದೆ. ಆ ಲವಡೊಂಬರ ಇರಬಹುದು, ದೇವಿ ಪ್ರಸಾದ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರಬಹುದು, ಕುಲಸಚಿವರು ಇರಬಹುದು, ಎಲ್ಲರಿಗೊಂದು ಒತ್ತಡ ತಂದು ಅಲ್ಲಿ ಅದು ಚೆನ್ನಾಗಿ ಆಗಬೇಕು. ಅದು ಕಾರಂಜಿ ಸಂಜೆ ಹೊತ್ತು 6 ರಿಂದ 8 ಗಂಟೆವರೆಗೆ ಅದು ಇದ್ದರೆ ನಿಮ್ಮ ಇಡೀ ಕ್ಯಾಂಪಸ್ಸಿನ ಬ್ಯೂಟಿ ಚೆನ್ನಾಗಿ ಆಗುತ್ತೆ ಅಂತ ಹೇಳುವಂಥದ್ದು ನನ್ನ ಮನದಾಳದ ಒಂದು ಆಶಯ. ಅದನ್ನು ಈಡೇರಿಸದೆ ಈ ಕ್ಯಾಂಪಸ್ಸಿಂದ ಹೋಗೋದಿಲ್ಲ ಅಂತ ಹೇಳುವಂಥದ್ದು ನಾನು ಶಪಥ ಕೂಡ ಹಾಕಿದ್ದೇನೆ, ಅದು ಬೇರೆ ವಿಚಾರ. ಅದೇ ರೀತಿ ಹಾಸ್ಟೆಲಿಂದ ವಿದ್ಯಾರ್ಥಿಗಳಿಗೆ ನಾನು ಬರುವಾಗ ಇತ್ತು, ಸರ್ ನಾನು ಇಸ್ತ್ರಿ ಹಾಕ್ತೇನೆ, ಅವ್ರು ಹಾಕೋದಿಲ್ಲ, ಎಲೆಕ್ಟ್ರಿಸಿಟಿ ಬಿಲ್ ಶೇರ್ ಮಾಡ್ತಾರೆ. ಹೌದು, ಖಂಡಿತ ರಮೇಶ್ ಗಣಿ ಅವ್ರಿಗೆ ಹೇಳಿದೆ ನಾನು ಆ ಟೈಮಲ್ಲಿ, ಪ್ರತಿ ರೂಮಿಗೆ ನೀವು ಸಪ್ರೇಟ್ ಮೀಟ್ರ್ ಹಾಕಿ. ನೀವು ಕೆಲವು ಪಾಪ ಹಳ್ಳಿಯಿಂದ ಬಂದವರು ಇಸ್ತ್ರಿ ಹಾಕೋದಿಲ್ಲ, ಅದು ಬೇರೆ ರೀತಿಯ ಇಸ್ತ್ರಿ ಹಾಕೊಳ್ಳಿಕ್ಕೆ ಆಗ್ತದೆ, ದಿಮ್ಮಿನಡಿಗಿಟ್ಟೆಲ್ಲ ನಾವೆಲ್ಲ ಚಿಕ್ಕದಿರುವಾಗ ಇಟ್ಟು. ಸೊ ಅಂಥವರಿದ್ದಾರೆ. ಬಟ್ ಆದ ಕಾರಣ ನ್ಯಾಯಯುತವಾದಂಥ ನ್ಯಾಯ ಸಿಗಬೇಕು ಪ್ರತಿ ಮಗುವಿಗೆ. ಮೀಟರ್ ಬೇರೆ ಅಂದರೆ ಕಾಮನ್ ಎಲೆಕ್ಟ್ರಿಸಿಟಿ ಪಾಯಿಂಟ್ ಇರ್ತದೆ, ಕುಕ್ಕಿಂಗ್ ಅದು ಇದೆಲ್ಲ ವಿಶ್ವವಿದ್ಯಾಲಯಕ್ಕೆ ಹಾಕಿ ಅಂತ ಹೇಳಿ. ಹೌಸ್ ಕೀಪಿಂಗ್ ಕೂಡ ನೀವು ನಿಮ್ಮ ಹಣ ತಗೊಳ್ಬೇಕು ಅಂತಿಲ್ಲ, ನಮ್ಮದು ಕಾಮನ್ ಹೌಸ್ ಕೀಪಿಂಗ್ ಇದೆ, ನಾವು ಕೊಡ್ತೇವೆ. ನಮ್ಮ ವಿದ್ಯಾರ್ಥಿಗಳು ಇಲ್ಲೇ ಇರುವವರು, ಅವರು ಬೇರೆ ನಾವು ಬೇರೆ ಅಂತ ಅಲ್ಲ, ಎಲ್ಲರೂ ನಮ್ಮವರು, ಅದು ಮಾಡಿ. ಆದ ಕಾರಣ ನಿಮ್ಮ ಬಿಲ್ ಬರುವಾಗ ಸ್ವಲ್ಪ ಕಡಿಮೆ ಬರ್ತದೆ. ಸೊ ಈ ರೀತಿ ನನ್ನ ಗಮನಕ್ಕೆ ಬಂದರೆ ಅದು ವಿದ್ಯಾರ್ಥಿ ಸ್ನೇಹಿಯಾಗಿದ್ದರೆ, ಜನಪರವಾಗಿದ್ದರೆ ಖಂಡಿತ ಕಾನೂನು ಬೆಂಡ್ ಮಾಡಿ ಸ್ಟ್ರೆಚ್ ಮಾಡಿ ನಾನು ಅದಕ್ಕೆ ಅನುಮತಿ ಕೊಡ್ತೇನೆ. ನನಗೆ ಒಳ್ಳೆ ಕುಲಸಚಿವರು ಸಿಕ್ಕಿದ್ರು, ಭಾಳ ಚೆನ್ನಾಗಿ ಮಾತಾಡಿದರು. ಇದು ಪ್ರಿಪೇರ್ಡ್ ಸ್ಪೀಚ್ ಅಲ್ಲ, ಅವರ ನಾಭಿಯಿಂದ ಬಂದ ಶಬ್ದಗಳೆಲ್ಲ ಹೃದಯಾಂತರಾಳದಿಂದ. ಸೊ ಆ ರೀತಿ ನನಗೆ ಕೈ ಜೋಡಿಸಿ, ಯಾಕಂದರೆ ಕೈಗಾಡಿ 2 ಚಕ್ರದಂತೆ ನಾನು ಮತ್ತೆ ಅವರು ಹೋಗ್ತಾ ಇದ್ದಾರೆ. ಇನ್ನು 1 ವರ್ಷ ಅವರನ್ನು ಚೇಂಜ್ ಮಾಡೋದು ಬೇಡ ಅಂತ ನಾನು ಮಿನಿಸ್ಟ್ರಿಗೆ ಹೇಳಿದ್ದೇನೆ. ತುಂಬ ಒತ್ತಡ, ಚೇಂಜ್ ಮಾಡಬೇಕು, ಅದನ್ನು ಹೇಳ್ತೇನೆ, ಅವರಿಗೆ ಗೊತ್ತಿದೆ. ನಾನೇ ಹೇಳಿದ್ದೇನೆ ಚೇಂಜ್ ಮಾಡೋದು ಬೇಡ ಅಂತ ಹೇಳುವಂಥದ್ದು. ಆದ ಕಾರಣ ಅವರು ಮತ್ತು ನಾನು ಭಾಳ ಚೆನ್ನಾಗಿ ಮಾಡ್ತಾ ಇದ್ದೇವೆ. ಇನ್ನೂ ಕೆಲವೆಲ್ಲ ಅನ್ಫಿನಿಶ್ಡ್ ಅಜೆಂಡಾ ಅಂತ ಹೇಳ್ತೇವೆ ನಾವು. ಈಗ SC/ST ಗರ್ಲ್ಸ್ ಹಾಸ್ಟೆಲ್ ಪ್ರಾರಂಭ ಆಗಬೇಕು, ಅದೇನೋ ನಾವು ಪುಷ್ ಮಾಡಬೇಕು. ಸೊ ಹಾಗೆ STP ಇದರದ್ದು ಅದು ಬಂದಿದೆ,
ಸಿವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಅದಾಗಬೇಕು. ಆಮೇಲೆ ಇಲ್ಲಿ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ ಹಾಸ್ಟೆಲ್ ಅಂತ ಎಲ್ಲೆಲ್ಲಿದ್ದಾರೆ ಮಕ್ಕಳು, ಮೊದಲು ಎಲ್ಲೆಲ್ಲಿದ್ದವರು ತಂದಲ್ಲಿ ಹಾಕಬೇಕು. ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಮಸ್ಟ್ ಬಿ ಹೌಸ್ಡ್ ಹಿಯರ್, ಇಂಟರ್ನ್ಯಾಷನಲ್ ಸ್ಟೂಡೆಂಟ್ ಹಾಸ್ಟೆಲ್ ಕಾಂಪ್ಲೆಕ್ಸ್ ವಿದಿನ್ ಎ ಮಂತ್. ದಟ್ ಪ್ರೋಗ್ರಾಮ್ ವಿಲ್ ಬಿ ಇನಾಗ್ರೇಟೆಡ್. ಅದಾಗುತ್ತೆ. ಪರೀಕ್ಷಾ ಭವನ ಆಗುತ್ತೆ, ಪಕ್ಕದ ಬಿಲ್ಡಿಂಗ್ ಇನ್ನೊಂದು 2 ಬ್ಲಾಕ್ ಇದೆ, ಅದಾಗುತ್ತೆ. ಮತ್ತು ಸಣ್ಣ ಪುಟ್ಟ ಡಿಪಾರ್ಟ್ಮೆಂಟ್ಗಳು ಶಿಫ್ಟ್ ಆಗ್ತದೆ. ಸ್ಪೇಸಿನ ಕನ್ಸ್ಟೆಂಟ್ ಇರೋದೇ ಇಲ್ಲ. ಅದು ಇನ್ನೊಂದು ಆಸೆ ನಾನು ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಇಯರ್ 2023 ಜೂನ್ 2ಕ್ಕೆ ಐ ಬಿ ಡೆಮಿಟಿಂಗ್ ಮೈ ಆಫೀಸ್. 1 ವರ್ಷ ಭರ್ತಿ ಇದೆ. ಆಗ ಹೋಗುವಾಗ ಸ್ಪೇಸಿನ ಕೊರತೆ ಅಂತ 40 ವರ್ಷ ನಾನು ಕೇಳಿದ್ದು. ಅಧಿಕಾರದಲ್ಲಿ ಇರಲಿ, ಅಧಿಕಾರದ ಹೊರದೆ ಇರಲಿ, ಸರ್ ನಮಗೆ ಸ್ಪೇಸ್ ಕಡಿಮೆ, ಆ ಪೋಸ್ಟ್ ಆಫೀಸನ್ನು ಹೊರಗಡೆ ಹಾಕಿ ಸರ್, ನಮಗೆ ಒಳಗಡೆ ಜಾಗ ಇಲ್ಲ ಸರ್, ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟಿಗೆ ಜಾಗ ಜಾಸ್ತಿ ಬೇಕು, ಹೊಸ ಕೋರ್ಸ್ ಹಾಕಬೇಕು. ಪ್ರಥಮ ದರ್ಜೆ ಕಾಲೇಜು ಪಾಪ ಈ ಹೆಣ್ಮಕ್ಳು ನೋಡುವಾಗ ಬೇಸರ ಆಗುತ್ತೆ. ಅಲ್ಲಿ ಇಲ್ಲಿ ಡೊಂಬರಾಟ ಅವರು ಎಲ್ಲೆಲ್ಲಿ ಮಾಡ್ತಾರೆ ಪಾಪ. ಒಳ್ಳೆ ಮಕ್ಕಳು, ಅವರೇನು ಗಲಾಟೆ ಮಾಡೋದಿಲ್ಲ. ಹಾಗೆ ಹೇಳಿ ನಾವು ಸುಮ್ಮನೆ ಅವ್ರ ಮೇಲೆ ರೈಡ್ ಮಾಡಲಿಕ್ಕಾಗತ್ತಾ? ತಪ್ಪಾಗತ್ತೆ. ಅವರು ನಮ್ಮ ಮಕ್ಕಳೇ, ನಮ್ಮ ಮನೆಯವರು. ಸೊ ಆ ರೀತಿಯ ಭಾವನೆ ಇರುವಾಗ ಅವರಿಗೂ ಕೂಡ ಒಂದು ಕರೆಕ್ಟಾದ ಜಾಗದಲ್ಲಿ ಅಚ್ಚುಕಟ್ಟಾಗಿ ಆಗಬೇಕು ಅಂತ ಹೇಳುವಂಥದ್ದು ಕೂಡ ಆಸೆ. ಅದಕ್ಕೆ ಸರ್ಕಾರದ ಅನುಮತಿ ಪಡ್ಕೊಳ್ಳಿಕ್ಕೆ ಕುಲಸಚಿವರು ಅಹರ್ನಿಶಿ ಹಿಡಿತಾ ಇದ್ದಾರೆ. ನಮ್ಮದು 6 ಘಟಕ ಕಾಲೇಜು, ಅದರಲ್ಲಿ ನಮ್ಮ ವಿಶ್ವವಿದ್ಯಾಲಯ ಪ್ರಥಮ ದರ್ಜೆ ಕಾಲೇಜು ಮಂಗಳ ಗಂಗೋತ್ರಿ ಕ್ಯಾಂಪಸ್ ಕೂಡ ಅತ್ಯಮೂಲ್ಯವಾದದ್ದು, ನಮ್ಮ ಕಣ್ಣೆದುರಿಗೆ ಇರುವಂಥದ್ದು. ಅವರ ಕ್ಷೇಮಾಭಿವೃದ್ಧಿ ಕೂಡ ಕುಲಪತಿಯ ಒಂದು ನೈತಿಕ ಹೊಣೆಗಾರಿಕೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಲ್ಲಿ ಕೂಡ ನಾವು ಕೆಲವು ಬದಲಾವಣೆಗಳು ತರ್ತೇನೆ, ಇದಾಗಬೇಕು. ಹೀಗಾಗಿ ಅನೇಕ ಕಾಮಗಾರಿಗಳು ನಡೀಲಿಕ್ಕಿದೆ, ಕೈಗೆತ್ತಿಕೊಂಡಿದ್ದೇವೆ. ಇನ್ನು 1 ವರ್ಷದಲ್ಲಿ ಆಗ್ತದೆ. ಹೊಸ್ತು ನಾನು ಯಾವುದು ಕೈಗೆತ್ತಿಕೊಳ್ಳೋದಿಲ್ಲ. ಈಗ ಈ 1 ವರ್ಷ ನನ್ನ ಕೆಲಸ ಏನಂತಂದರೆ ಟು ಟೈ ಅಪ್ ವಿತ್ ದ ಲೂಸ್ ಎಂಡ್ಸ್, ಅದನ್ನು ಮಾಡಬೇಕು. ಆಲ್ರೆಡಿ ಕೈಗೆತ್ತಿಕೊಂಡ ಕಾಮಗಾರಿಯ ಅದಕ್ಕೆ ಅಂತಿಮ ಹಾಡಬೇಕು ನಾವು. ಇದರಲ್ಲಿ ಒಂದು ಏನು ಕೊನೆಗೆ ಒಂದು ಸೆನ್ಸ್ ಆಫ್ ಅಕಂಪ್ಲಿಷ್ಮೆಂಟ್ ಅಂತ ಆಗುತ್ತೆ, ಅಚೀವ್ಮೆಂಟ್ ಆಗಲ್ಲ, ಸೆನ್ಸ್ ಆಫ್ ಅಕಂಪ್ಲಿಷ್ಮೆಂಟ್ ಅಂತ ಆಗುತ್ತೆ. ಅದಾದರೆ ಸಾಕಾಗುತ್ತೆ ನಮಗೆ. ಹಾಗಾಗಿ ಪಾರ್ಕಿಂಗ್ ಲಾಟ್ ಕೂಡ ನಮ್ಮ ಗೋವಿಂದರಾಜ್ ಅವರದ್ದು ಒಂದು ವಿಷನ್ ಭಾಳ ಚೆನ್ನಾಗಿರುವಂಥದ್ದು. ನಾನು ಹೇಳ್ತಿದ್ದೆ, ಈ ಎಂಜಿನಿಯರು ಅವರು ಇವರು ಎಲ್ಲ ನೋಡಿ ಯಾರಿಲ್ಲ, ಅವರು ಸೆಕ್ಷನ್ ಅವ್ರು ಯಾರು ಬರಲಿಲ್ಲ. ನಿಜವ್ರು ಬರಬೇಕು, ಅವರು ಇನ್ವಿಟೇಷನ್ ಇಲ್ಲದೇ ಬರಬೇಕು. ಯಾಕಂದ್ರೆ ನೋಡಲಿಕ್ಕೆ ಏನಂದರೆ ಅವರೊಮ್ಮೆ ಬಂದು ನೋಡಬೇಕು ಪಾರ್ಕಿಂಗ್ ಲಾಟ್ ಹೇಗೆ ಮಾಡಿದ್ದಾರೆ. ನಾನು ಕುಲಸಚಿವರು ಬೊಬ್ಬೆ ಹೊಡಿತಾ ಇದ್ದೇವೆ, ಪ್ರತಿ ಬ್ಲಾಕಲ್ಲಿ ದೇರ್ ಶುಡ್ ಬಿ ಎ ಪಾರ್ಕಿಂಗ್ ಲಾಟ್. ಜಸ್ಟ್ ಯು ಸಿ ಇನ್ಸ್ಟಿಟ್ಯೂಷನ್ ಆಫ್ ಮ್ಯಾನೇಜ್ಮೆಂಟ್ ಇದೆ ಅಲ್ಲಿ ನೋಡಿ, ಕಾಮರ್ಸು, ಎಕನಾಮಿಕ್ಸು, ಮ್ಯಾಥಮೆಟಿಕ್ಸು, ಸ್ಟ್ಯಾಟಿಕ್ಸು ಎಲ್ಲ ಇದೆ, MBA ಎಲ್ಲ ಇದೆ. ಅಲ್ಲಿ ಮಕ್ಕಳದ್ದು ತಪ್ಪಲ್ಲ, ಮಕ್ಕಳಿಗೆ ಬೈಬೇಡಿ ನೀವು. ಅವರೆಲ್ಲ ದಾರಿಯಲ್ಲಿ ನಿಲ್ಲಿಸ್ತಾರೆ. ಯಾವ ಮಕ್ಕಳಪ್ಪ ವಿದ್ಯೆ ಬುದ್ಧಿ ಸರಿ ಹೋಗ್ತಾ ಇಲ್ಲ, ಇಲ್ಲಿ ಏನು ಕುಲಪತಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಕುಲಪತಿ ಮಾಡೋದಲ್ಲ, ಕುಲಸಚಿವರು ಮಾಡೋದಲ್ಲ. ಅದಕ್ಕೆ ಒಂದು ಜಾಗ ನೀವು ಗುರುತಿಸಬೇಕು. ಪಾರ್ಕಿಂಗ್ ಮಾಡಲಿಕ್ಕೆ ಯೋಗ್ಯವಾದ ರೀತಿಯಲ್ಲಿ ಕಟ್ಟಬೇಕಲ್ಲಿ ಪಾರ್ಕಿಂಗ್ ಲಾಟ್. ಮೊನ್ನೆ ದಾವಣಗೆರೆ ಹೋಗಿದೆ, GMIT ವಿಶ್ವವಿದ್ಯಾಲಯಕ್ಕೆ ಪರ್ಮಿಷನ್ ಕೊಡಲಿಕ್ಕೆ ನಾನೊಬ್ಬ ಸರ್ಕಾರದ ಪ್ರತಿನಿಧಿಯಾಗಿ ಅದರಲ್ಲಿ ಹೋಗಿದ್ದೆ ನಾನು. ಅಲ್ಲಿ ಪಾರ್ಕಿಂಗ್ ಲಾಟ್ ಚೆನ್ನಾಗಿ ಮಾಡಿದ್ದಾರೆ, ಇಂಟರ್ಲಾಕ್ ಎಲ್ಲ ಹಾಕಿ. ಇಂಟರ್ಲಾಕ್ ಹಾಕಬೇಕು ಅಂತಿಲ್ಲ, ಸಿಮೆಂಟ್ ಹಾಕಿದ್ರೆ ಸಾಕು. ಸೊ ಈ ರೀತಿದ್ದು ಪ್ರತಿ ಬ್ಲಾಕಿಗೆ ಸೈನ್ಸ್ ಬ್ಲಾಕ್ ಇರ್ಬೋದು, ಹ್ಯುಮ್ಯಾನಿಟೀಸ್ ಇರ್ಬೋದು, ನಮ್ಮ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಇದೆ, ಆ ಬ್ಲಾಕು ಎಲ್ಲೆಲ್ಲ ಇದೆ ಅಲ್ಲಿ ಪಾರ್ಕಿಂಗ್ ಲಾಟ್ ಮಾಡಬೇಕು. ಎಷ್ಟು ಖರ್ಚಾದರೂ ಒಂದು 2-3 ತಿಂಗಳಲ್ಲಿ ಮಳೆಗಾಲ ಮುಗಿಯೋ ಒಳಗಡೆ ಅದಾಗಬೇಕು. ಫುಡ್ ಕೋರ್ಟ್ ಆಗಿದೆ, ಯಾವುದು ನಿಮ್ಮ ವಾತ್ಸಲ್ಯ ನಿಧಿ, ಅದನ್ನು ನೀವು ಇನ್ನೂ ಅದನ್ನು ಎತ್ತಬೇಕು, ಸಾಕಾಗೋದಿಲ್ಲ ಗಣಿಯವರೇ. ಮೊದಲು ನನ್ನ ಮನೆಯಿಂದಲೇ ಪ್ರಾರಂಭ ಮಾಡಿ, ನೀವು 1 ವಾರ ಟೈಮ್ ಕೊಡಿ, 5 ಬ್ಯಾಗ್ ಕೊಡ್ತೇನೆ, ನಂದೇ ಬಟ್ಟೆ, ಇಂಥದ್ದೆಲ್ಲ ಇಡ್ತೇನೆ ನಾನು. ಯಾಕಂದರೆ ನಾನು ಸಾಕಲ್ಲ, ಇನ್ನು 1 ವರ್ಷಕ್ಕೆ ಎಷ್ಟು ಬೇಕಷ್ಟು ಇಟ್ಕೊಂಡು ಸಾಕು. ಮತ್ತು ಊರಿಗೆ ಹೋಗಿ ನಾನೇನು ಹಾಕ್ಲಿಕ್ಕಿಲ್ಲ. ನಾನು ಮೊದಲು ಯಾವುದು ಹಾಕ್ಕೊಳ್ತಿದ್ದೆ ಅದೇ ನಿಮಗೆ ಗೊತ್ತಿದ್ದದು ಯಾವುದು. ಸೊ ಅದ ಕಾರಣ ಅದನ್ನೆಲ್ಲ ನಾನು ಕೊಟ್ಟು ಹೋಗ್ಬೋದು. ಅದೇ ರೀತಿ ಪ್ರತಿ ಕ್ವಾರ್ಟರ್ಸಿಗೆ ಹೋಗಿ, ಅದು ಪ್ರೊಫೆಸರ್ ಶಿವಣ್ಣ ಇರ್ಬೋದು, ಅವರಿಗೆ ಆಲ್ರೆಡಿ ಹೇಳಿದರು. ಸೊ ಆ ರೀತಿ ಇಲ್ಲೆಲ್ಲ ಪಡ್ಕೊಳ್ಳೋಕ್ಕಿಂತ ಕೊಡೋದ್ರಲ್ಲಿ ಸಂತೋಷ ಪಡುವವರು ಮಹಾತ್ಮ ಗಾಂಧೀಜಿಯವರು ಹೇಳಿದೆ. ಕೊಡೋದ್ರಲ್ಲಿ ನಮಗೆ ಖುಷಿ ಕೊಡುವಂಥದ್ದು ಅಂಥವ್ರು ಇದ್ದಾರೆ. ಕನೆಕ್ಟಿವಿಟಿ ಪ್ಲಗ್ ಸಿಕ್ಕಿಸ್ಬೇಕು ಅಷ್ಟೇ ನಾವು. ಅದರಲ್ಲಿ ರಮೇಶ್ ಗಣಿಯವರು ಅಂಥ ಕೆಲಸ ಮಾಡ್ತಾರೆ. NSS ವಿದ್ಯಾರ್ಥಿಗಳನ್ನ ತಗೊಳ್ತಾರೆ. ನಮ್ಮ ವಿಶ್ವವಿದ್ಯಾಲಯ ಪ್ರಥಮ ದರ್ಜೆ ಕಾಲೇಜು ಹೆಣ್ಣು ಮಕ್ಕಳೆಲ್ಲ ಇದ್ದಾರೆ, ಗಂಡು ಮಕ್ಕಳಿದ್ದಾರೆ, ಅವರ ಸಹಾಯ ಪಡ್ಕೊಳ್ಳಿ. ಒಂದು ಶನಿವಾರ ಹೋದಿ ನಮ್ಮದೇ ವಿಶ್ವವಿದ್ಯಾಲಯದ ಬ್ಯಾಗನ್ನು ಅವರ ಮನೆ ಇದರಲ್ಲಿ ಇಡುವಂಥದ್ದು. ನಾನು UK ಯಲ್ಲಿರುವಾಗ ಆಕ್ಸ್ಫ್ಯಾಮಿಗೆ ಕೊಡ್ತಾ ಇದ್ದೆವು. ನಾನು ಆಕ್ಸ್ಫ್ಯಾಮಿಂದ ಇಟ್ಕೊಂಡು ಬಂದಿದ್ದೇನೆ. ಮನೆ ಬರುವಾಗ ಇಲ್ಲಿ ವೆದರಿಗೆ ಅದು ಬೇಕಾಗೋದಿಲ್ಲ ಅಂತ ಬೂಟ್ಗಳು ಅಂತ ಇಲ್ಲಿವರೆಗೆದ್ದು ಲಾಂಗ್ ಲೆದರಿದ್ದು ಕೋಟ್ಗಳೆಲ್ಲ ಪುನಃ ಅಲ್ಲಿ ಆಕ್ಸ್ಫ್ಯಾಮಿಗೆ ಡೊನೇಷನ್ ಮಾಡಿ ಮನೆ ಎದುರುಗಡೆ ನೇತಾಡಿ ಬಿಟ್ಟರೆ ಎತ್ಕೊಂಡು ಹೋಗ್ತಾರೆ. ಸೊ ಈ ರೀತಿದಾಗಬೇಕು. ಆಗ ಅಕ್ಕಪಕ್ಕದ ಗ್ರಾಮದವರು, ಪಾಪ ಹಳ್ಳಿಯವರು, ಬಡವರು ಬಂದು ಎತ್ಕೊಂಡು ಹೋಗ್ತಾರೆ. ಅವರ ಆತ್ಮಗೌರವಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ಇದು ವಾತ್ಸಲ್ಯ ನಿಧಿ ಇರಬಹುದು, ಪಬ್ಲಿಕ್ ಟಾಯ್ಲೆಟ್ ಬಗ್ಗೆ ಹೇಳಿದರು, ಇನ್ನೊಂದು ಪಬ್ಲಿಕ್ ಜಿಮ್ ಆಗಬೇಕು. ಸೊ ಅನೇಕ ಇಂಥದ್ದು ಕೆಲಸ ಆಗಬೇಕು. ಹಾಗಾಗಿ ನನಗೆ ಯಾವುದು ಮಾಡಲಿಕ್ಕಾಗ್ತದೆ ಅದನ್ನು ಹೇಳಬೇಕು. ನಾವು ಎಲ್ಲವೂ ಇಲ್ಲಿ ಹೇಳ್ತಾ ಇಲ್ಲ, ಸಮಯದ ಅಭಾವ ಇದೆ. ಯಾಕೆಂದರೆ ನಾಳೆ
ಪರಿಸರ ದಿನಾಚರಣೆ ನಾನು ಮಧ್ಯಾಹ್ನ ನಂತರ ಚಿಕ್ಕಳವರೆಗೆ ಹೋಗಬೇಕಾಗತ್ತೆ. ಅಲ್ಲಿ ಒಂದು ಮ್ಯಾನೇಜ್ಮೆಂಟ್ ಕಮಿಟಿ ಮೀಟಿಂಗ್ ಕೂಡ ಮಾಡಬೇಕು. ಮಾನ್ಯ ಅಪ್ಪಚ್ಚ ರಂಜನ್ ಕೂಡ ಇರ್ತಾರೆ. ಸೊ ಅದೊಂದು ವಿಶ್ವವಿದ್ಯಾಲಯ ಆಗುವಂಥ ಸಾಧ್ಯತೆ ಕೂಡ ಇದೆ. ಆದ ಕಾರಣ ನನ್ನ ಉಪಸ್ಥಿತಿ ಭಾಳ ಮುಖ್ಯ. ಸೊ ಈ ವರ್ಲ್ಡ್ ಎನ್ವೈರ್ಮೆಂಟ್ ಡೇ ಅದೇ ದಿವಸ ಆಚರಿಸುವಂಥದ್ದು ನಾನು ಜ್ಞಾನ ಕಾವೇರಿ ಕ್ಯಾಂಪಸ್ ಚಿಕ್ಕಳವರದಲ್ಲಿ ನಾಳೆ. ಅದನ್ನು ಕೂಡ ನಿಮಗೆ ಹೇಳ್ತಾ ಇದ್ದೇನೆ. ಪಾರ್ಕಿಂಗ್ ಲಾಟ್ ಎಲ್ಲ ಕಡೆ ಆಗ್ತದೆ. ಮತ್ತು ಪ್ರತಿ ಬ್ಲಾಕಿಗೆ ಜನ್ರೇಟರ್ ಅಂತ ಹೇಳುವಂಥದ್ದು ಬೇಕಾಗುತ್ತೆ. ಅದನ್ನು ಕೂಡ ನಾನು ಮಾಡಿ ಹೋಗುವಂಥದ್ದು. ಮತ್ತು ಸೋಲಾರ್ ಒಂದು ವರ್ಕ್ ಆಗುವಂಥದ್ದು, ಇನ್ನೊಂದು ವರ್ಕ್ ಆಗೋದುಂಟು. ಅದನ್ನು ವರ್ಕ್ ಆಗಿಯೇ ಸರಿ ಮಾಡಿ ಹೋಗುವಂಥದ್ದು, ಎಲ್ಲ ಕಡೆ ಸೋಲಾರ್ ಇದಾಗುವಂಥದ್ದು. ಹಾಗೆಯೇ ನಮ್ಮ ವಿದ್ಯಾರ್ಥಿನಿಯರಿರ್ಬೋದು, ಹಾಸ್ಟೆಲ್ನಲ್ಲಿರುವ ಸಮಸ್ಯೆಗಳಿರ್ಬೋದು, ಅದು ಒಂದು ಜೂನ್ ಎಂಡ್ ಒಳಗಡೆ ನಾವು SC/ST ಕುಂದುಕೊರತೆ ಸಭೆಯನ್ನು ಕೂಡ ಭಾಳ ಅಚ್ಚುಕಟ್ಟಾಗಿ ಮಾಡ್ತೇವೆ ನಾವು. ಪ್ರತಿ ವ್ಯಕ್ತಿ ಒಂದು 2 ನಿಮಿಷ ಮಾತಾಡಲಿಕ್ಕೆ ಅವಕಾಶ ಕೊಡ್ತೇವೆ. ನಾನೇ ಮಾತಾಡ್ದಲ್ಲ, ಎಲ್ಲವರದ್ದು ಕುಂದುಕೊರತೆ ಕೇಳಿ ಕೊನೆಗೆ ನಾವು ಯಾವ ರೀತಿಯ ಕಾಯಕಲ್ಪ ಮಾಡ್ತೇವೆ ಅಂತೇಳಿ ಜವಾಬ್ದಾರಿಯನ್ನು ಐ ವಿಲ್ ಪಿನ್ ಡೌನ್ ದ ರೆಸ್ಪಾನ್ಸಿಬಿಲಿಟಿ, ಟೈಮ್ ಬೌಂಡ್, ಟಾರ್ಗೆಟ್ ಓರಿಯೆಂಟೆಡ್ ಆಗಿ 2 ತಿಂಗಳಲ್ಲಿ ಅವರ ಸಮಸ್ಯೆಗೆ ಪರಿಹಾರ ಕೊಡುವಂಥದ್ದು. 918 ಲ್ಯಾಪ್ಟಾಪ್ ಬೇಕು ಅಂತ ಹೇಳಿದ್ದಾರೆ ಕುಲಸಚಿವರನ್ನು ಇದು ಮಾಡಿದ್ದಾರೆ. ಅದು ನಾನು ಕಿಯೋನಿಕ್ಸ್ ಮೂಲಕ ತಗೊಳ್ತೇವೋ ಟೆಂಡರ್ ಮೂಲಕ ತಗೊಳ್ತೇವೋ ಗೊತ್ತಿಲ್ಲ, ಸರ್ಕಾರದಲ್ಲಿ ಕೇಳಬೇಕಾಗತ್ತೆ. 918 ತಗೊಳ್ಳಿಕ್ಕೆ ಸರ್ಕಾರವೇ ಅನುದಾನ ಕೊಡುವಂಥದ್ದು ಸಾಧ್ಯತೆ ಇದೆ. 10 ಕೋಟಿ ಬೇಕಾಗುತ್ತೆ, ಕೊಡ್ತೇನೆ ಅಂತ ಹೇಳಿದ್ದಾರೆ. ಸೊ ಅದು ಕೊಡೋದಾದರೆ ಅವರು ಕಿಯೋನಿಕ್ಸೋ ಯಾವ್ದು ಹೇಳ್ತಾರೋ ನಾವು ಅದನ್ನು ಆ ಮೂಲಕ ತಗೊಳ್ತೇವೆ. ಅದು ನಾಳೆ 11ನೇ ತಾರೀಕು ವಿಶೇಷ ಸಿಂಡಿಕೇಟ್ ಸಭೆ ಇದೆ. ಅದಕ್ಕೆ ಅದು ಕಾರ್ಯಸೂಚಿಯಾಗಿ ಮಂಡಿಸಲ್ಪಡ್ತದೆ. ಆಗ ಎಲ್ಲರಿಗೂ ಕೂಡ ಫಸ್ಟ್ ಇಯರ್ಲಿರೋರು, ಸೆಕೆಂಡ್ ಇಯರ್ ಎಲ್ಲರಿಗೂ ಕೂಡ ಲ್ಯಾಪ್ಟಾಪ್ ಸಿಗುತ್ತೆ. ಅದು ಕೂಡ ನಾನು ಮಾಡ್ತಾ ಇದ್ದೇನೆ. ಸೊ ಹೀಗೆ ಅನೇಕ ಇದನ್ನು ನಾವು ಮಾಡಲಿಕ್ಕೆ ಹೊರಡ್ತೇವೆ. ಎಲ್ಲವೂ ಖುಷಿಯಾಗುವಂಥದ್ದು ನಮ್ಮ ಇಡೀ ಜೀವ ಎಲ್ಲ ಆದದ್ದು ಯಾವುದೇ ಧರ್ಮ ಇರಲಿ ಪಂಚಭೂತಗಳಿಂದ ಆಗಿದೆ ನಮ್ಮದು. ಅದು ಭೂಮಿ, ಆಕಾಶ, ವಾಯು, ಅಗ್ನಿ, ನೀರು. ಕೊನೆಗೆ ಹೋಗುವುದಲ್ಲಿ ಬೇರೆ ಬೇರೆ ಧರ್ಮಗಳಲ್ಲಿ ಬೇರೆ ಬೇರೆ ಸಂಸ್ಕಾರದ ಪ್ರಕಾರ ನಮ್ಮದು ಮಣ್ಣು ಮಾಡ್ತಾರೆ. ಅದೇನಿದ್ರೂ ಕೂಡ ಪುನಃ ಪಂಚಭೂತವಾಗಿ ಹೋಗುವಂಥದ್ದು. ಸೊ ಆಗಿರುವಾಗ ನಾವೇನಾದರೂ ಮಾಡಬೇಕು ಅಂತಿದ್ರೆ ಪರಿಸರ ಜೊತೆಗೆ ಬೆರೆತು ಅದನ್ನು ಅರ್ಥ ಮಾಡಿಕೊಂಡು ನಾವು ಮಾಡಬೇಕು. ಬರ್ತ್ಡೇ ಸೆಲೆಬ್ರೇಟ್ ಮಾಡೋ ಕೇಕ್ ಕಟ್ ಮಾಡ್ತೇವೆ, ಬೇರೆ ಬೇರೆ ರೀತಿಯಲ್ಲಿ ಕೆಲವರು ಪಾನೀಯಗಳನ್ನ ಕುಡಿತಾರೆ, ಅದೆಲ್ಲ ಏನೋ ಮಾಡ್ತಾರೆ, ಮಾಡಬೇಡಿ ಅಂತ ಹೇಳೋದಿಲ್ಲ. ಆದರೆ ಪ್ರತಿಯೊಬ್ಬರು ಕೂಡ ನಾನು ಮಾಡ್ತೇನೆ ಕಟ್ಟುನಿಟ್ಟಾಗಿ ಬರ್ತ್ಡೇ ದಿವಸ ಒಂದು ಹಣ್ಣಿನ ಗಿಡ ನಿಮ್ಮ ಜಾಗದಲ್ಲಿ, ನಿಮಗೆ ಜಾಗ ಇಲ್ಲ ಅಂತಾರೆ ನಿಮ್ಮ ಸ್ನೇಹಿತನ ಜಾಗದಲ್ಲಿ, ಅದು ಇಲ್ಲ ಅಂತಾರೆ ಪಬ್ಲಿಕ್ ಜಾಗದಲ್ಲಿ ನೆಡಿ. ಗಿಡ ನೆಡುವುದು ಮುಖ್ಯ ಅಲ್ಲ, ಸಂರಕ್ಷಿಸುವಂಥದ್ದು ಭಾಳ ಇಂಪಾರ್ಟೆಂಟ್. ನಾವು ಯಾವಾಗಲೂ ಹೇಳ್ತೇವೆ 100 ಗಿಡ ನೆಟ್ಟು, ನಾನು ದೊಡ್ಡ ಲಕ್ಷ್ಮಣಿಗೆ ಕೇಳ್ತೇನೆ, ಗಿಡ ನೆಟ್ಟಿದ್ದು ಹೌದು ಸ್ವಾಮಿ, ಈ ವರ್ಷಕ್ಕೆ ಎಷ್ಟು ಬದುಕಿ ಉಳಿದಿದೆ ತೋರಿಸಿ ನನಗೆ, ಇದು ಭಾಳ ಮುಖ್ಯ. ಆಮೇಲೆ ಗೋವಿಂದರಾಜ್ ಅವರಿಗೆ ಒಂದು ಸಜೆಷನ್ ನಾನು ಹೇಳುವಂಥದ್ದು ಅಂತಾರೆ, ಅವ್ರು ಮಾಡ್ತಾರೆ, ನಾನು ಹೇಳೋದೇ ಮಾಡ್ತಾರೆ. ಗಿಡ ಎಲ್ಲ ನೆಟ್ಟಿದ್ದಾರೆ, ಸಂರಕ್ಷಿಸ್ತಾರೆ, ಅವರೇ ಅದಕ್ಕೆ ಕಣ್ಣಿಟ್ಟು ನೋಡ್ತಾರೆ, ಅದು ಗೊತ್ತಿದೆ ನನಗೆ. ಅದು ವಿದ್ಯಾರ್ಥಿಗಳ ಹತ್ರ, ಹಾಸ್ಟೆಲೈಟ್ಸ್ ಹತ್ರ ಮಾಡಿಸ್ತಾರೆ. ಯಾವ್ಯಾವ ಗಿಡ, ಯಾವ ಹಣ್ಣಿನ ಗಿಡ, ಚಿಕ್ಕು ಗಿಡ ಬರಿಬೇಕು, ಬೊಟಾನಿಕಲ್ ನೇಮ್, ಮತ್ತು ನಮ್ಮ ಊರಿನ ಹೆಸರು ಅದಕ್ಕೆ ಏನು, ಅದು ಒಂದು ಇಂಗ್ಲೀಷಲ್ಲಿ ಮತ್ತೊಂದು ಕನ್ನಡ ಮೊದಲು ಬರಬೇಕು, ಕನ್ನಡ ಪ್ರಾಧಿಕಾರನಿಗೆ ಹೇಳಿದೆ, ಆಮೇಲೆ ಇಂಗ್ಲೀಷಲ್ಲಿ. ನಮ್ಮ ಲಾಂಛನದಲ್ಲಿ ಕೂಡ ಅದು ಆಗಬೇಕಿತ್ತು. ಕುಲಸಚಿವರು ಕ್ರಮ ತೆಕ್ಕೊಂಡಿದ್ದಾರೆ ಗೊತ್ತಿಲ್ಲ, ನೆನಪಾಗೋ ಹೇಳುವಂಥದ್ದು ದೂರ ಅಲ್ಲ. ಕುಲಸಚಿವರು ಅದಕ್ಕೆ ಗಮನ ಹರಿಸಬೇಕಾಗತ್ತೆ. ನನ್ನ ಅವಧಿಯಲ್ಲಿ ಆಗಬೇಕು ಅದು ಲಾಂಛನ. ಅದು ಇಂಗ್ಲೀಷಲ್ಲಿ ಫಸ್ಟ್ ಇದೆ, ಆನಂತರ ಕನ್ನಡ ಇರೋದು. ಅದು ಫಸ್ಟಿಗೆ ಕನ್ನಡದಲ್ಲಿ ಮಾಡಿ ಇದು ಮಾಡಬೇಕು. ಅದಕ್ಕೆ ನಾನು ಎಲ್ಲ ಪ್ರಾಧಿಕಾರದ ಅಂಕೆ ತಗೊಂಡು ಸರ್ಕಾರಕ್ಕೆ ಅದನ್ನು ಕಳಿಸಬೇಕಾಗತ್ತೆ. ಅಷ್ಟು ಕೆಲಸ ಇದೆ. ಆ ಪ್ರಕ್ರಿಯೆಗೆ ಆದಷ್ಟು ಬೇಗ ಅವರು ಚಾಲನೆ ಕೊಡ್ತಾರೆ, ಇಲ್ಲ ಮರ್ತು ಬಿಡ್ತೇವೆ ನಾವು. ಹಾಗಾಗಿ ಈ ಎಲ್ಲ ಗಿಡಗಳಿಗೆ ಯಾರಿದ್ರೂ ಗೊತ್ತಾಗಬೇಕು. ಈಗ ಎಡಪ್ಪಾಡಿ ತೇರವರು ಹೋದ ನಂತರ ಅಥವಾ ಗೋವಿಂದರಾಜದ್ದು ಟರ್ಮ್ ಮುಗಿದವರು ಸಾಕು ಕುಲಪತಿಗಳಿರುವಾಗಿದ್ದದ್ದು ನಾನು ಇನ್ನು ಬೇಡ ಅಂತೇಳಿ ಹೋದರೆ ಇನ್ನೊಬ್ಬರು ಬರೋರಿಗೆ ಗೊತ್ತಾಗಬೇಕು ಈ ಗಿಡ ಯಾವ ಫಲ ಕೊಡುವಂಥದ್ದು. ಆಗ ಮನಸ್ಸಿಗೆ ಮುದ ಕೊಡ್ತದೆ, ಒಂದು ರೀತಿಯ ಫೀಲ್ ಗುಡ್ ಫ್ಯಾಕ್ಟರ್ ಇರ್ತದೆ. ಅದನ್ನು ಮಾಡಬೇಕು. ಈ ಹೂದೋಟಕ್ಕೆ ಮಾತ್ರ ಅಲ್ಲ, ಈ ಕ್ಯಾಂಪಸಲ್ಲಿರುವಂಥ ಇಂಪಾರ್ಟೆಂಟ್ ಟ್ರೀಗಳಿದೆ. ಮೊದಲು ನಮ್ಮ ರಾಜು ಚಲನ್ ಅವರು ಮಾಡಿದರು, ಅದು ನಾಮಕೆ ವಾಸ್ತೆ ಆಗಿದೆ. ಅದಕ್ಕೆ ಮೈಕ್ರೋಸ್ಕೋಪ್ ಇಟ್ಕೊಂಡು ನಾವು ನೋಡಬೇಕು ಇದು ಯಾವ ಗಿಡ. ದಾರಿ ನಡ್ಕೊಂಡು ಹೋಗಲೇ ಎದ್ದು ಕಾಣಬೇಕದು. ನಾನು ಬೇರೆ ಕಡೆ ನೋಡ್ತೇನೆ. ಇದಕ್ಕೆ ಕುಲಸಚಿವರೇ ಸ್ಯಾಂಕ್ಷನ್ ಮಾಡಬೇಕು ಹಣ. ಅದೇನೋ ಅವರು ದೊಡ್ಡ ಲಕ್ಷ್ಮಣ ಮತ್ತು ಅವ್ರು ಸೇರಿಕೊಂಡು ಯಾವುದೋ ಹಣ ಉಳಿತಾಯ ಮಾಡಿ ಅದರಲ್ಲಿ ಮಾಡಿರಬೇಕು. ಇಲ್ಲಿ ಹಣ ಉಳಿತಾಯ ಮಾಡೋದಲ್ಲ. ಅದರ ಉದ್ದೇಶ ಏನು, ಮೂಲ ಉದ್ದೇಶ ಯಾವ ಗಿಡ ಅಂತ ಮಾರ್ಗದಲ್ಲಿ ನಡ್ಕೊಂಡು ಹೋಗೋವನಿಗೆ ಗೊತ್ತಾಗಬೇಕು. ಅಂಥದ್ದು ಮಾಡಬೇಕಾಗತ್ತೆ. ಅದಕ್ಕೊಂದು ಗ್ರಿಡ್ ಸರ್ವೆ ಆಗಬೇಕು. ಗ್ರಿಡ್ ಸರ್ವೆ ಅಂತ ಎಷ್ಟೆಷ್ಟು ಟ್ರೀಗಳೆಲ್ಲ ಇದೆ, ಯಾವ್ಯಾವ ಜಾತಿ ಒಂದೊಂದು ಸರ್ವೆ ಆಗಬೇಕು. ಆ ನಂತರ ಇದಾಗಬೇಕು. ಇದು ಕೂಡ ನನ್ನ ಅವಧಿಯಲ್ಲಿ ಆಗುವಂಥದ್ದು. ಹಾಗೆ ಅನೇಕ ಇದಿದೆ. ಆದ ಕಾರಣ ಇವತ್ತು ಈ ಹಣ್ಣಿನ ಕೈದೋಟ ಒಂದು ಭಾಳ ಚೆನ್ನಾಗಿ ಉದ್ಘಾಟನೆ ಆಯಿತು.
ಅದು ನಡೆಸ್ಕೊಂಡು ಹೋಗ್ತಾರೆ. ಹಾಗೆ ಪಾರ್ಕಿಂಗ್ ಲಾಟ್ ಆಯಿತು. ಮತ್ತು ಇದನ್ನು ಉದ್ಘಾಟನೆ ಮಾಡೋ ಕುಲಪತಿ ಮತ್ತು ಕುಲಸಚಿವರಿಗೆ ಒಂದು ನೆನಪು ಮಾಡಿದ್ದು ಏನಂತ ಹೇಳಿದ್ರೆ, ಇನ್ನು ಅನೇಕ ಜಾಗದಲ್ಲಿ ಆಗಬೇಕು ಸರ್, ಅದು ನೀವು ಮಾಡಿ. ಪ್ರೊಫೆಸರ್ ಶಿವಣ್ಣ ಹೇಳಿದರು, ಕುಲಸಚಿವರು ಕೂಡ ಒಪ್ಪಿಕೊಪ್ತಾರೆ, ಎಲ್ಲರೂ ಇಲ್ಲಿದ್ದವ್ರು ಹೇಳ್ತಾ ಇದ್ದಾರೆ, ಅದು ನೀವು ಮಾಡಬೇಕು ಅಂತೇಳಿ. ಮತ್ತು ಇಂಥ ಕೆಲಸಕ್ಕಾಗುವಾಗ ಪ್ರೊಫೆಸರ್ ಜಯಪ್ಪ ಖಂಡಿತ ಬೇಸರ ಮಾಡ್ಕೊಳ್ಳೋದಿಲ್ಲ. ನಾವು ಅದಕ್ಕೆಲ್ಲ ಹಣ ಹೇಗೆ ಬರುತ್ತೆ, ಎಲ್ಲಿದೆ ಏನು ನೋಡಿಕೊಂಡು ಭಾಳ ಚೆನ್ನಾಗಿ, ಯಾಕಂದರೆ ಇದಾದ ನಂತರ ಅವ್ರ ಜೊತೆ ಅರ್ಧ ಗಂಟೆ ನಾನು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಉಂಟು, ಕ್ವಾಲಿಟಿ ಟೈಮ್. ಎಲ್ಲ ಕ್ಯೂ ಅಲ್ಲಿದೆ, ದೊಡ್ಡ ದೊಡ್ಡ ಪೇಮೆಂಟ್ಗಳೆಲ್ಲ ಎಲ್ಲರಿಗೂ ಕೊಡಬೇಕು, ಪೂರ್ತಿ ಕೊಡ್ಲಿಕ್ಕೆ ಆಗೋದಿಲ್ಲ. ಈಗ ಉದಾಹರಣೆ ಗೆಸ್ಟ್ ಫ್ಯಾಕಲ್ಟಿ ಲಾಕ್ಡೌನ್ ಸ್ಯಾಲ್ರಿ 4 ತಿಂಗಳಿದ್ದು ಕೊಡಬೇಕು, ಒಮ್ಮೆ ಕೊಡಲಿಕ್ಕೆ ಕೋಟಿ ಕಟ್ಟಲೇಬೇಕು ನಾನು. ಅದಕ್ಕೇನು ಮಾಡ್ತೇನೆ ಅಂತಾರೆ, ಅವ್ರಿಗೆ ಹೇಳಿದ್ದೇನೆ, ಈ ತಿಂಗಳಲ್ಲಿ 1 ತಿಂಗಳದ್ದು ಸಂಬಳ ಆ್ಯಡ್ ಮಾಡಿ, ಬರೋ ತಿಂಗಳಿಗೆ ಬರುವಾಗ ಇನ್ನೊಂದು ತಿಂಗಳಿದ್ದು, ಆ ರೀತಿ ಮಾಡಿದರೆ ನಾವು ಮುಂದಿನ 4 ತಿಂಗಳಲ್ಲಿ ಅದನ್ನು ಕೊಡಲಿಕ್ಕಾಗತ್ತೆ. ಯಾಕಂದ್ರೆ ಅದು ಕೊಡಲೇಬೇಕದು. ಇಟ್ ಈಸ್ ಬೆಟರ್ ಲೇಟ್ ದೆನ್ ನೆವರ್ ಅಂತ, ಅದು 100ಕ್ಕೆ 100 ಸತ್ಯ ಕೊಡ್ತಾ ಇದ್ದೆ ನಾನು. ಸಂಬಳ ಜಾಸ್ತಿ ಮಾಡಿದ್ದು ಮಾತ್ರ ಅಲ್ಲ, ಬಾಕಿ ಇರುವಂಥದ್ದು ಕೂಡ. ಅದೇ ರೀತಿ ನಮ್ಮ ಗಾರ್ಡನು, ಸೆಕ್ಯೂರಿಟಿ, ಇವರಿಗೆಲ್ಲ ಮೋಸ ಮಾಡ್ತಾರೆ, ತೊಂದರೆ ಮಾಡ್ತಾರೆ ಅಂತ ಹೇಳುವಂಥದ್ದು ಕುಲಸಚಿವರು ಹದ್ದಿನ ಕಣ್ಣು ಇಟ್ಟಿದ್ದಾರೆ. ಅವ್ರು ಇಡಲೇಬೇಕು, ಇಲ್ಲ ಅವರಿಗೆ ತೊಂದರೆ ಆಗ್ತದೆ. ಅದನ್ನು ಹೇಳ್ತಾ ಇದ್ದೇನೆ. ರಂಗನಾಥ್ ಎಂಟರ್ಪ್ರೈಸ್ ಕೊಟ್ಟಿದ್ದೇವೆ, ಕೊಟ್ಟ ಕೂಡ ನಮ್ಮ ಕೆಲಸ ಜವಾಬ್ದಾರಿ ಮುಗಿದಿಲ್ಲ. ನಾವು ಒಂದು ಮಿಲಿಟರಿ ಅವರನ್ನು ಅಪಾಯಿಂಟ್ ಮಾಡಿದ್ದೇವೆ, ಡಿಫೆನ್ಸಿನವರನ್ನು, ಅವರನ್ನು ಕೂಡ ಟಚ್ಚಲ್ಲಿದ್ದಾರೆ. ಇನ್ನೂ ಕೂಡ ಅವರಿಗೆ ಕೈಗೆ ಹಣ ಸೇರಿದೋ ಎಷ್ಟು ಇರ್ತದೆ ಅಂತ ಹೇಳುವಂಥದ್ದು ನಾವು ನೋಡಬೇಕಾಗತ್ತೆ. ಮಾಡಿಲ್ಲ ಅಂತ ಹೇಳಿದರೆ ಶಶಿಕಾಂತ್ ಅವರಿಗೆ ನೋಟಿಸ್ ಕೊಟ್ಟು ಅವ್ರನ್ನಿಂದ ಓಡಿಸಬೇಕು. ಆಗ ನನ್ನ ಮನಸ್ಸಿಗೆ ಶಾಂತಿ ಸಿಗ್ತದೆ ಅಂತ ಹೇಳುವಂಥದ್ದು. ಕಣ್ಣು ಮುಚ್ಚಿದರೆ ಬೆಳಿಗ್ಗೆ ಹೇಳದಿದ್ದರೆ ಶಾಂತಿ ಸಿಗಬೇಕಾದ್ರೆ ಅದಾಗಬೇಕು. ಯಾಕಂದರೆ ಅದು ಕುಲಪತಿಯಾಗಿ ಬಂದ ಕೂಡಲೇ ಅವರ ನೋವಿತ್ತು. 3 ವರ್ಷ ತಗೊಂಡೆ ನಾನು ಸರಿ ಮಾಡಬೇಕಾದ್ರೆ. ನೋಡಿ ಎಂಥ ಸವಾಲಿನ ಕೆಲಸ. ಅದರ ಹಿಂದೆ ಕಣ್ಣಿಗೆ ಕಾಣದ ಕೈಗಳು ಎಷ್ಟಿವೆ ಅವ್ರ ರಕ್ಷಣೆ ಮಾಡಲಿಕ್ಕೆ. ಅದೆಲ್ಲ ನಾನು ಸಂಶೋಧನೆ ಮಾಡಿ ಅದನ್ನು ಮೆಟ್ಟಿ ತುಳಿದು ಈಗ ಸಾಧಾರಣ ಒಂದು 70% ಯಶಸ್ವಿ ಆಗಿದ್ದೇನೆ. 100ಕ್ಕೆ 100 ಆಗಲಿಲ್ಲ. 100ಕ್ಕೆ 100 ಆದದ್ದು ನೀವು ಹೇಳಬೇಕು. ಖಂಡಿತ ನಾನು ಬಿಟ್ಟು ಹೋಗೋ ಮೊದಲು ಖಂಡಿತ ನಿಮಗೆ ನಾನು ಅದಕ್ಕೆ ನ್ಯಾಯ ದೊರಕಿಸುವಂಥ ಜವಾಬ್ದಾರಿ ನಾನು ಕುಲಸಚಿವರು ಜಂಟಿಯಾಗಿ ಕಾರ್ಯನಿರ್ವಹಿಸಿ ನ್ಯಾಯ ದೊರಕಿಸ್ತೇವೆ ಅಂತ ಹೇಳುವಂಥದ್ದು ಹೇಳ್ತಾ ಇದ್ದೇನೆ. ಸೊ ಅದು ಕೂಡ ಆಗಬೇಕು. ಹಾಗಾಗಿ ಕುಲಸಚಿವರು ಹೇಳಿದರು, ಚಿಟ್ಟೆ ಓಡುವಾಗ ಹಾಗಾಯಿತು ಹೀಗಾಯಿತು, ಚಿಟ್ಟೆ ಬಗ್ಗೆ ಹೀಗಾದರೆ. ನನ್ನ ಮಗಳು ಯಾವಾಗಲೂ ಹಲ್ಲಿ ನೋಡಿದ ಕೂಡಲೇ ಬೊಬ್ಬೆ, ಜಿರಳೆ ಬಂದ ಕೂಡಲೇ ಅವು ಅಲ್ಲಿ ನೋಡಿ ಸಾಕು ಕಿರಿಚಿಲಿಗೆ ಸ್ಟಾರ್ಟ್ ಮಗುವಾಗಿರುವಾಗ. ಅದೇ ಮೊಮ್ಮಗಳಿಗೆ ಕೂಡ ಬಂದಿದೆ. ಬಟ್ ಮೊಮ್ಮಗಳಿಗೆ ಧೈರ್ಯ ಇದೆ, ಅವಳೋಗಿ ಹಲ್ಲಿಯನ್ನು ಹಿಡಿತಾಳೆ ಬಾಲದಲ್ಲಿ. ಅದು ಗೊತ್ತಿಲ್ಲ ಅದಕ್ಕೇನು. ಸೊ ಅದಕ್ಕೆ ಯಾವಾಗಲೂ ಭಯದ ವಾತಾವರಣ ನಾವು ಮನೆಯಲ್ಲಿ ಅದು ಹುಟ್ಟಿಸಬಾರ್ದು. ಹಾಗೇಳಿ ಹಾವು ಚೇಳ ಇದ್ದರೆ ಸ್ವಲ್ಪ ಮಗುಗೆ ಹೇಳಬೇಕಾಗತ್ತೆ, ಪಾಪ ಕಚ್ಚಿಸಿಕೊಳ್ಬೋದಿಲ್ಲ. ಸೊ ಹಾಗಾಗಿ ಅವರು ಏನು ಹೇಳಿದಂತಾರೆ, ಇಲ್ಲಿ ನೀವು ಡಬಲ್ ನಮ್ಮದು ರೋಡ್ ಇದೆ ಅಲ್ಲ, ಅದರ ಹತ್ರ ಡಾಕ್ಟರ್ ಪ್ರೀತಿ ಕೀರ್ತಿ ಡಿಸೋಜ್ ಅಂತಿದ್ದಾರೆ, ನನ್ನ ಶಿಷ್ಯೆ, ಕಾಮರ್ಸ್ ವಿಭಾಗದಲ್ಲಿ ಉಪನ್ಯಾಸಕ್ಕೆ ಅವರು ಎಂಥದ್ದು ಬಟರ್ಫ್ಲೈ ಝೋನ್ ಅಂತಲ್ಲಿ ಹಾಕಿದ್ದಾರೆ. ನೀವು ನೋಡಬಹುದು, ಅದಕ್ಕೆ ಹೆಚ್ಚು ಎತ್ತರ ಕಾಣೋದಿಲ್ಲ, ಭಾಳ ಒಂದು ಒಳ್ಳೆಯ ಇದೆ. ಮತ್ತು ಅವರಿಗೆ ಸರಿಯಾದ ಉತ್ತೇಜನ ಸಿಗಲಿಲ್ಲವೇನೋ, ನಾನು ಹಾಗಾಗಿ ಅದು ಇದಾಯಿತು. ಸೊ ಬಟರ್ಫ್ಲೈ ಝೋನ್ ಅಂತ ಮಾಡಿದ್ದೇವೆ. ಹಾಗೆ ಇಲ್ಲಿ ಫ್ಲೋರಾ ಫೌನಾ ಅದನ್ನೆಲ್ಲ ಸರ್ವೆ ಮಾಡ್ತಾ ಇದ್ದಾರೆ ಪ್ರೊಫೆಸರ್ ಶ್ರೀಪಾದ್ ಮತ್ತು ಅವರ ಟೀಮ್. ಒಬ್ಬರು ಹಾಸ್ಯಗಾರ ಅಂತ ಒಬ್ಬರಿದ್ದಾರೆ, ರಿಸರ್ಚ್ ಸ್ಕಾಲರ್. ಅವರು ಎಲ್ಲ ಇದರಲ್ಲಿಟ್ಟು ಎಲ್ಲ ಈ ಪಕ್ಷಿಗಳದ್ದೆಲ್ಲ ಯಾವ್ಯಾವುದಕ್ಕೆ ಜನರಿಗೆ ಸೇರಿದ್ದು ಎಲ್ಲ ಇದು ಮಾಡಿಕೊಂಡು ಸರ್ವೆ ಮಾಡ್ತಾರೆ. ಸೊ ಒಂದು ರೀತಿಯ ಗ್ರೀನ್ ಆಡಿಟ್ ಆ ರೀತಿಯಲ್ಲಿ ಆಗ್ತಾ ಉಂಟು. ಹಾಗಾಗಿ ಈ ಕ್ಯಾಂಪಸ್ಸು ಪರಿಸರ ಪ್ರೇಮಿ ಕ್ಯಾಂಪಸ್ಸು. ಆಮೇಲೆ ನಮಗೆ ವರ್ಲ್ಡ್ ಯೂನಿವರ್ಸಿಟಿ ಎಂಥದ್ದು ಗ್ರೀನ್ ಮೆಟ್ರಿಕ್ ರ್ಯಾಂಕಿಂಗಲ್ಲಿ ನಾವು ನಂಬರ್ 1 2 ವರ್ಷದಿಂದ ನಾವು ಉಳಿಸ್ಕೊಂಡಿದ್ದೇವೆ. ಜಾಗತಿಕ ಮಟ್ಟದಲ್ಲಿ ಕೂಡ ನಮ್ಮ ರ್ಯಾಂಕಿಂಗ್ ಇಂಪ್ರೂವ್ ಆಗಿದೆ. ಬಟ್ ರ್ಯಾಂಕ್ 1ನ್ನೇ ಉಳಿಸಿಕೊಳ್ಳಿಕ್ಕೆ ಭಾಳ ಕಷ್ಟ. ನಮ್ಮ ಮೇಲೆ ಎಲ್ಲ ಕಣ್ಣು ಬಿದ್ದಿದೆ ಬೇರೆಯವರದ್ದು. ಸೊ ಅದು ಈ ಸಲ 2, 3 ಆಗುವಂಥ ಸಾಧ್ಯತೆ ಇದೆ. ರ್ಯಾಂಕ್ ಮುಖ್ಯ ಅಲ್ಲ ನನಗೆ. ಇಲ್ಲಿ ಪ್ರತಿ ಬಾರಿ ಒಂದು ಹೆಜ್ಜೆ ಮುಂದೆ ಡಾಕ್ಟರ್ ಗೋವಿಂದರಾಜ್ ಹೇಳಿದಾಗೆ ಇದನ್ನು ಪ್ರಕೃತಿ ಜೊತೆಗೆ ನಾವು ಏನೆಲ್ಲ ಮಾಡಲಿಕ್ಕಾಗ್ತದೆ. ಈಗ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದನ್ನು ಹೇಳಿದೆ ನೀವು. ನಾನು ಪ್ರಶಾಂತ್ ನಾಯ್ಕಿಗೆ ಫರ್ಮಾನ್ ಹೊರಡಿಸಿದ್ದೇನೆ, ಈಚ್ ಒನ್ ಕ್ಯಾಚ್ ಒನ್ ಸ್ಟೂಡೆಂಟ್ 1 ಪ್ಲ್ಯಾಂಟ್ ಹೇಳುವಂಥದ್ದು. ಕೋವಿಡ್ ಹೌದು, ಈ ಸಲ ಅದು ಆಗಲೇಬೇಕಾಗುತ್ತೆ, ಇಲ್ಲದ್ರೆ ದೊಡ್ಡ ಲಕ್ಷ್ಮಣನ ಕೆಲಸದಿಂದ ವಜಾ ಮಾಡ್ತೇನೆ ಓಪನ್ ಆಗಿ ಹೇಳ್ತೇನೆ ಅಲ್ಲಿದ್ದಾರೆ. ಯಾಕಂದ್ರೆ ಅವ್ರು ನನ್ನ ಮೇಲೆ ಪ್ರೆಷರ್ ತರಬೇಕು, ನಾನು ಅವರ ಮೇಲೆ ಅಲ್ಲ. ಪ್ರಶಾಂತ್ ನಾಯ್ಕಿಗೂ ಅಷ್ಟೇ, ಅವ್ರು ನಾನು ಕೊನೆಯ ದಿವಸ ಹೊಗಳಬೇಕಾದ್ರೆ ಇದು ಆಗಬೇಕು ನನಗೆ. ಆಮೇಲೆ ಅವರ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ, ಅವರು ಹೊಗಳ್ತಾರೆ ಇವರನ್ನು. ಯಾಕಂದರೆ ಅದೇ ವಿಭಾಗದಲ್ಲಿ ಬರುವವರು, ಇವರು ಕೂಡ ಸ್ವಲ್ಪ ಸಮಾಜಮುಖಿ ಕೆಲಸ ಮಾಡೋರು. ಅದಕ್ಕಾಗಿ ನಾನು ಸ್ಪೆಷಲ್ ಆಫೀಸರಾಗಿ ಇಟ್ಕೊಂಡಿದ್ದೇನೆ ಅವರನ್ನು. ನನಗೆ ಇಂಜೆಕ್ಷನ್ ಕೊಡಲಿಕ್ಕೆ ಅವರು ಇಟ್ಕೊಂಡು ಅವ್ರಿಗೆ ಸರಿ ಕೊಡ್ತಾ ಇಲ್ಲ. ಸೊ ಹಾಗಾಗಿ ಎಲ್ಲರೂ ಸೇರಿ ನಾವು ಅದು ಕೂಡ ಆಗಬೇಕು. ಆಗ ಮಾತ್ರ ಗ್ರೀನ್ ಕವರ್ ಬೆಟರ್ ಆಗುತ್ತೆ, ಕಾರ್ಬನ್ ಕ್ರೆಡಿಟ್ಗೆ ಸಂಬಂಧಪಟ್ಟದ್ದು ಇದಾಗುತ್ತೆ. ರ್ಯಾಂಕ್ ಉಳಿಸಿಕೊಳ್ಳುವಂಥದ್ದಲ್ಲ ಇದು, ಎಂಥದ್ದು ಗ್ರೀನ್ ಕ್ಲೀನ್ ಲೀನ್ ಕ್ಯಾಂಪಸ್ ಅಂತ ಹೇಳಬೇಕಾದ್ರೆ ಆ ರೀತಿ ಆಗಬೇಕು. ಇದಕ್ಕೆ ನಿಮ್ಮೆಲ್ಲ ಸರ್ವರ
ಸಲಹೆ ಸೂಚನೆ ಮಾರ್ಗದರ್ಶನ ಮತ್ತು ಸಹಕಾರ ಬೇಕು ಅಂತೇಳಿ ನಾನು ನಿಮ್ಮ ಹತ್ರ ವಿನಂತಿಸಿಕೊಳ್ತೇನೆ. ಮತ್ತು ನನಗೆ ಸನ್ಮಾನ ಮಾಡಿದರು. ಎಲ್ಲಿಂದ ಪ್ರಾರಂಭ ಆಗ್ತದೋ ಗೊತ್ತಿಲ್ಲ. ನನ್ನ ಮಿಸಸ್ ಎಗೇನಿಸ್ಟು ನೀವು ಸನ್ಮಾನ ತಗೊಳ್ಬೇಕಾದ್ರೆ ಕೊನೆಯ ದಿವಸ ನೀವು ಏನೆಲ್ಲ ಶುರುವಿಗೆ ನೀವು ಮಾತು ಕೊಟ್ಟಿದ್ದೀರಿ ಅದು 100ಕ್ಕೆ 100 ಈಡೇರಿದರೆ ಮಾತ್ರ ನೀವು ಸನ್ಮಾನ ಸ್ವೀಕರಿಸಬೇಕು, ಇಲ್ಲ ಅನ್ಫಿಟ್ ನೀವು ತಗೊಳ್ಳಿಕ್ಕೆ ಇಲ್ಲ. ಆದ ಕಾರಣ ನಾನು ನನ್ನ ಹೆಂಡತಿಯ ಮಾತನ್ನು ಉಳಿಸಿಕೊಳ್ಳಲಿಕ್ಕೆ ನಾನು ಆಹರ್ನಿಸಿ ದುಡಿತಾ ಇದ್ದೇನೆ. ಮೀಡಿಯಾಕ್ಕೆ ನಾನು ಮಾತು ಕೊಡ್ತೇನೆ ಇಂಥದ್ದು ಮಾಡ್ತೇನೆ ಅಂತ, ಅದನ್ನು ಪೂರ್ತಿ ಮಾಡಬೇಕು ಅಂತ ಹೇಳುವಂಥ ಒಂದು ತವಕದೊಂದಿಗೆ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತೇಳಿ ನನಗೆ ಸನ್ಮಾನಿಸಿದ್ದಕ್ಕೆ ಪ್ರೊಫೆಸರ್ ಗೋವಿಂದರಾಜು ಮತ್ತು ಅವರೆಲ್ಲ ಟೀಮು ಎಲ್ಲರನ್ನು ಕೂಡ, ಮತ್ತು ನಿಮ್ಮ ಸಮ್ಮುಖದಲ್ಲಿ ಆಗಿದೆ ಅದು ನನಗೆ ಹೆಚ್ಚು ಪ್ರೀತಿ ಕೊಡುವಂಥದ್ದು. ನಮ್ಮ ಗಾರ್ಡನ್ ಅವರು ಎಲ್ಲ ಇದ್ದಾರೆ ಇಲ್ಲಿರೋರು, ಅವರ ಮೇಲೆ ಅತಿಯಾದ ನನಗೆ ಅಭಿಮಾನ ಇದೆ. ಅವರ ಎದುರಿಗೆ ನೀವೆಲ್ಲ ಮಾಡಿದಿರಿ, ಆದ ಕಾರಣ ಇದನ್ನು ನಾನು ತಗೊಳ್ಳೋದಿಲ್ಲ ಅಂತ ಹೇಳಲಿಕ್ಕೆ ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ ನಾನು. ನೀವು ಪ್ರೀತಿಯಿಂದ ಅಭಿಮಾನದ ಕೊಟ್ಟದ್ದನ್ನು ನಾನು ಸ್ವೀಕರಿಸಿದ್ದೇನೆ. ನಾನು ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ, ನಿಮ್ಮನ್ನು ಅಭಿಮಾನಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿ ಯಾರು ಮುಖ್ಯರಲ್ಲ, ಇಲ್ಲಿ ಯಾರು ಅಮುಖ್ಯರಲ್ಲ ಎನ್ನುವ ರಾಷ್ಟ್ರಕವಿ ಕುವೆಂಪುರವರ ವಿಚಾರಗಳನ್ನು ಮೈಗೂಡಿಸಿಕೊಂಡು ವಿಶ್ವ ಮಾನವ ಪ್ರಜ್ಞೆಯನ್ನು ಸರಳತೆಯನ್ನು ತಮ್ಮ ಜೀವನದುದ್ದಕ್ಕೂ ಅಳವಡಿಸಿಕೊಂಡು ಬರುತ್ತಿರುವವರು ತಾವು. ತಮ್ಮ ಹೃದಯ ಸ್ಪರ್ಶಿ ಮಾತುಗಳಿಗೆ ನಾವು ಸದಾ ಆಭಾರಿಗಳಾಗಿದ್ದೇವೆ. ಈ ಹೊತ್ತಿನಲ್ಲಿ ಆತ್ಮೀಯ ಬಂಧುಗಳೇ, ಮಂಗಳೂರು ವಿಶ್ವವಿದ್ಯಾನಿಲಯವು ಕಳೆದ 2021 ಹಾಗೂ 22ನೇ ಸಾಲಿನಲ್ಲಿ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗಾಗಿ ವಿಶ್ವ ಪರಿಸರದ ದಿನಾಚರಣೆ ಅಂಗವಾಗಿ ಪ್ರಬಂಧ ಸ್ಪರ್ಧೆಯನ್ನು ಹಮ್ಮಿಕೊಂಡಿತ್ತು. ಈ ಒಂದು ಪ್ರಬಂಧ ಸ್ಪರ್ಧೆಗಳಲ್ಲಿ ವಿಜೇತರಾದವರ ಪಟ್ಟಿಯನ್ನು ಇದೀಗ ತಮ್ಮ ಮುಂದೆ ವಾಚಿಸಲಿಕ್ಕೆ ಇರುವಂಥವರು ವಿಶ್ವವಿದ್ಯಾನಿಲಯದ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕರಾಗಿರುವಂತಹ ಮಿಯಾಜ್ ರವರು ಬಂದು ಪಟ್ಟಿಯನ್ನು ವಾಚಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆ ವಿಜೇತರು ಇಂದಿನ ಸಮಾರಂಭದ ಅಭ್ಯಾಗತರಿಂದ ಪ್ರಮಾಣ ಪತ್ರ ಹಾಗೂ ಪ್ರಶಸ್ತಿಯ ಮೊತ್ತವನ್ನು ಸ್ವೀಕರಿಸಬೇಕಾಗಿ ನಾನು ಪ್ರೀತಿಯಿಂದ ವಿನಂತಿಸಿಕೊಳ್ತಾ ಇದ್ದೇನೆ. ಈಗ ನಾನು ಜೀವವಿಜ್ಞಾನ ಡಿಪಾರ್ಟ್ಮೆಂಟಿಂದ ನಡೆಸಿದ ಎಸ್ಸೆ ಕಾಂಪಿಟೇಷನ್ ಥೀಮ್ ಪರಿಸರ ಸಂರಕ್ಷಣೆಯ ಬಗ್ಗೆ ನನ್ನ ಅನುಭವಗಳು. ಸೊ ಈ ಎಸ್ಸೆ ಕಾಂಪಿಟೇಷನಲ್ಲಿ ವಿನ್ನರ್ಸ್ ಹೀಗಿದ್ದಾರೆ. ಸೊ ಅವರು ವಿನ್ನರ್ಸನ್ನು ಕಂಡ ಕೂಡಲೇ ಅವ್ರು ಬಂದು ಸರ್ಟಿಫಿಕೇಟನ್ನು ಪಡ್ಕೊಳ್ಬೇಕಾಗಿ ಕೇಳ್ಕೊಳ್ತೇನೆ. ಎಸ್ಸೆ ಕಾಂಪಿಟೇಷನ್, ದ ಟೈಟಲ್ ಈಸ್ ದ ಥರ್ಡ್ ಪ್ಲೇಸ್ ಗೋಸ್ ಟು ರಾಮಂಜಿ MA ಡಿಪಾರ್ಟ್ಮೆಂಟ್ ಆಫ್ ಕನ್ನಡ, ಮ್ಯಾಂಗ್ಳೂರ್ ಯೂನಿವರ್ಸಿಟಿ. Third place. Give a big round of applause. Second place. Thank you. Second place. It is backed by 2 participants. That is Abhisheka Ji, MSc Bioscience Department of Bioscience, Bangalore University. And Deepika KH, MSc Department of Bioscience, Bangalore University. Thank you. The first place goes to Akshata HK, Department of Botany, Bangalore University. The first place. And first place is backed by 2 participants, that is Ashwini, MSc Department and Bioscience, Bangalore University. Now the next winners, the winners of painting competition, which was held at the academic year of 2021 and 22. The third place goes to Manisha of MSc Department, Bangalore University. Manisha, give a big round of applause. The second place goes to Apurva, Department of MSc Biotechnology, Department of Biotechnology itself, Bangalore University. Now the first place goes to Nishmita PS of Department of Environmental Science, Bangalore University.
the next winners of board photography competition. The third place goes to Jesslyn K. Sabu of Department of Education. Department of Education, Mangalore University, Jesslyn. If Anju Joseph is here, she can come and collect the certificate. Anju Joseph. Now the second place goes to Vinitha of Department of Zoology, MSc. That is from Alvas College, Mudavindri. Thank you. The second place goes to Apurva D, MSc and Department of Biotechnology, Mangalore University. Yes. The second place, the first place, it is backed by 2 participants, and the first winner, the first place is Mahim B, Department of Zoology, Mangalore University. Mahim. And next winner of first place itself is backed by 2 participants, Sanat Subramania, Department of MCom, University Evening College, Ambalgata, Mangalore. Thank you, sir. Thank you so much. Yes. ಇದರ ಮಧ್ಯದಲ್ಲಿ ನಾನು 2 ನಿಮಿಷ ತೆಗೆಯಲಿಕ್ಕೆ ಇಷ್ಟಪಡ್ತೇನೆ, ಒಂದು ಸ್ವಲ್ಪ ಮಾತಾಡಲಿಕ್ಕೆ. ಒಂದು ಮಾನ್ಯ ಕುಲಪತಿಗಳ ಬಗ್ಗೆ, ಮತ್ತೊಂದು ನಮ್ಮ ಕಾಲೇಜಿನ NSS ಘಟಕದ ಬಗ್ಗೆ. ಸೊ ಇಲ್ಲಿಗೆ ಗೋವಿಂದರಾಜ್ ಸರ್ ಇನ್ವೈಟ್ ಮಾಡುವಾಗ, ನಮ್ಮ ಕಾಲೇಜ್ ಗೋವಿಂದರಾಜ್ ಸರ್ ಕಾಲ್ ಬರುವಾಗ ನನಗೆ ಅದು ಗೊತ್ತಾಗ್ತದೆ, ಹೌದು ಇದು NSS ವರ್ಕ್ ಅಂತೆ. ಸೊ ಅದಕ್ಕೆ ತುಂಬ ಇಂಪಾರ್ಟೆನ್ಸ್ ಯಾಕೆ ನಾವು NSSಗೆ ಕೊಡ್ತೇವೆ ಅಂದರೆ, ನಾನು ಈ ಕಾಲೇಜಲ್ಲಿ ಕಲ್ತವ, ಇದೇ ಯೂನಿವರ್ಸಿಟಿಯಲ್ಲಿ ಕಲ್ತವ, ನಾನು ಈ ಯೂನಿವರ್ಸಿಟಿಗೆ ಎಂಟರ್ ಮಾಡೋ ಟೈಮಲ್ಲಿ ನನಗೆ ತುಂಬ ಎಕ್ಸೈಟ್ಮೆಂಟ್ ಇತ್ತು. ಯಾಕೆಂದರೆ ನನಗೆ ಯೂನಿವರ್ಸಿಟಿ ಬಗ್ಗೆ ಗೊತ್ತಿತ್ತು, ಸ್ವಲ್ಪ ತುಂಬ ಪರಿಸರ ಪ್ರೇಮಿ ಟೈಪ್ ಇರುವಂಥ ಒಂದು ಕ್ಯಾಂಪಸ್ ಆಗಿರ್ತದೆ ಅಂತ. ಸೊ ಅದಕ್ಕೆ ನಾವು ನನಗೆ ಈ ಯೂನಿವರ್ಸಿಟಿಯಲ್ಲಿ ಪ್ರವೇಶ ಸಿಕ್ಕಿದ ನಂತರದಿಂದಲೂ ಇವತ್ತಿನವರೆಗೂ ನನಗೆ ಎಲ್ಲ ಪ್ಲೇಸಸ್ ಕೂಡ ಒಂದೊಂದು ಇಂಟ್ರೆಸ್ಟಿಂಗ್ ಆಗಿರ್ತದೆ ಯಾವಾಗಲೂ ಕೂಡ. ಯಾಕಂದರೆ ಅದರ ಒಂದು ಪ್ಲೇಸಸ್ ಆಗಿರಲಿ, ಯಾವುದೇ ಒಂದು ಪ್ಲ್ಯಾನ್ಸ್ ಆಗಿರಲಿ, ಮತ್ತು ಯಾವುದೇ ಒಂದು ಪ್ಲ್ಯಾನ್ಸ್ ಕೂಡ ಈಗಲೂ ಕೂಡ ನಾನು ಇಲ್ಲಿ ಉಪನ್ಯಾಸಕನಾಗಿ ವೃತ್ತಿ ಮಾಡ್ತಿದ್ದೇನೆ, ಅದು ಯಾವುದೇ ಒಂದು ಪ್ಲ್ಯಾನ್ಟನ್ನು ಕೂಡ ಇಲ್ಲಿ ಕಡಿದಿಲ್ಲ ಇಷ್ಟರವರೆಗೆ. ಸೊ ಅದರದ್ದೊಂದು ಇಂಪಾರ್ಟೆನ್ಸ್ ಹೇಗೆ ನಾನು ಹೇಳ್ತಿದ್ದೇನೆ ಅಂದರೆ, ಈಗ ನಾವು ವಿಶ್ವ ಪರಿಸರ ದಿನಾಚರಣೆ ಇದು ಸೆಲೆಬ್ರೇಟ್ ಮಾಡ್ತಿದ್ದೇವೆ. ಸೊ ಅದರ ಇಂಪಾರ್ಟೆನ್ಸ್ ಗೊತ್ತಾಗಬೇಕಂತ ಹೇಳೋದೇ ಒಂದು ಮುಖ್ಯ ಉದ್ದೇಶ ಆಗಿದೆ. ಸೊ ಆ ನಿಟ್ಟಿನಲ್ಲಿ ನಾನು ವಿಶ್ವವಿದ್ಯಾನಿಲಯಕ್ಕೆ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಿದ್ದೇನೆ. ಇನ್ನೂ ಮುಂದಿನ ವರ್ಷದಲ್ಲಿ ಇನ್ನಷ್ಟು ಮರಗಳು, ಇನ್ನಷ್ಟು ತಳಿಗಳು ಈ ವಿಶ್ವವಿದ್ಯಾನಿಲಯದಲ್ಲಿ ರಾರಾಜಿಸಲಿ ಅಂತ ನನ್ನದೊಂದು ಆಶೆ ಆಗಿರ್ತದೆ. ಸೊ ಅದು ಒಂದು ವಿಷಯ. ಮತ್ತು ಇನ್ನೊಂದು ವಿಷಯ, ನಮ್ಮ ಯೂನಿವರ್ಸಿಟಿ ಪ್ರಥಮ ದರ್ಜೆ ಕಾಲೇಜಲ್ಲಿ ನಾವು 7th ಇದೇ ಮಂತ್ 7th ಎಕ್ಸಿಬಿಷನ್ ಅನ್ನು ಇಟ್ಕೊಂಡಿದ್ದೇವೆ NSS ವತಿಯಿಂದ. ಆ ಎಕ್ಸಿಬಿಷನ್ ಸ್ಪೆಷಾಲಿಟಿ ಏನಂತ ಕೇಳಿದ್ರೆ ನೀವು ಹೇಳ್ಬೋದು, ಸ್ಟೂಡೆಂಟ್ಸ್ಗೆ ನಾವು ಒಂದು ಯಾವುದೇ ರೀತಿಯ ಒಂದು ಎಲೆ ಆಗಲಿ ಅಥವಾ ಯಾವುದೇ ರೀತಿಯ ಒಂದು ಸಸ್ಯ ಆಗಲಿ, ತಳಿ ಆಗಲಿ, ಅದರ ಬಗ್ಗೆ ಅವರು ಎಕ್ಸ್ಪ್ಲೈನ್ ಮಾಡಬೇಕಾಗ್ತದೆ. ಸೊ ಅದಕ್ಕೆ ಜಡ್ಜಸ್ ಆಗಿ ನಮ್ಮದೇ ಡಿಪಾರ್ಟ್ಮೆಂಟ್, PG ಡಿಪಾರ್ಟ್ಮೆಂಟ್ ಬಾಟ್ನಿಂದ ನಾವು ಇಲ್ಲಿ ಭೇಟಿಯಾದ್ವಿ. ಸೊ ಅವರು ನಮಗೆ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟರು. ಸೊ ಆದ್ದರಿಂದ ನಮ್ಮನ್ನೆಲ್ಲ ನಾನು ಆಹ್ವಾನಿಸ್ತಿದ್ದೇನೆ 7th ಎಲ್ಲರೂ ಫ್ರೀ ಇದ್ದರೆ ಪ್ಲೀಸ್ ಒಮ್ಮೆ ವಿಸಿಟ್ ಮಾಡಿ ಬನ್ನಿ. ಯಾಕೆಂದರೆ ಅವರ ಸ್ಟೂಡೆಂಟ್ಸ್ ಎಲ್ಲ ಕಡೆದು ತಳಿಗಳು ಅಥವಾ ಬೇರುಗಳು ಅಥವಾ ಒಂದು ಯಾವ ರೀತಿಯ ಸ್ಪೀಸೀಸ್ ಆಫ್ ಪ್ಲಾಂಟ್ಸ್ ಇರ್ತದೆ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಲಿಕ್ಕಿದ್ದಾರೆ ಸ್ಟೂಡೆಂಟ್ಸ್. ಸೊ ನಮ್ಮ ಸ್ಟೂಡೆಂಟ್ಸ್ ಕೂಡ ತುಂಬ ಆಕ್ಟಿವ್ ಇದ್ದಾರೆ. ಸೊ ಅದಕ್ಕೆ ಅವರ ಹೆಲ್ಪ್ ಇಲ್ಲದೆ ನಮ್ಮ ಯೂನಿಟ್ ಯಾವುದಕ್ಕೂ ಇಲ್ಲ. ಅಟ್ ದ ಸೇಮ್ ಟೈಮ್ ನಾನು ಯೂನಿವರ್ಸಿಟಿಗೆ ತುಂಬ ಒಂದು ಅಭಿನಂದನೆ ಸಲ್ಲಿಸಿದ್ದೇನೆ. ಯಾವುದೇ ರೀತಿಯ ಒಂದು ನಮ್ಮ ಚಟುವಟಿಕೆಗಳಿಗೆ ಯಾವತ್ತೂ ಪಾಸಿಟಿವ್ ಆಗಿ ರೆಸ್ಪಾಂಡ್ ಕೊಟ್ಟಿದ್ದಾರೆ ಹೊರತು ಯಾವುದೇ ರೀತಿಯ ಒಂದು ನೆಗೆಟಿವ್ ಆಗಿ ರೆಸ್ಪಾಂಡ್ ಇರಲಿಲ್ಲ ನಮಗೆ. ಸೊ ಅದಕ್ಕೆ ನಾನು ತುಂಬ ಹೃದಯದ ನಮ್ಮ ಕಾಲೇಜ್ ಪರವಾಗಿ ಮತ್ತು ನಮ್ಮ NSS ಘಟಕ ಹಾಗೂ ರೆಡ್ ಕ್ರಾಸ್ ಯೂನಿಟ್ ಕೂಡ ನಮ್ಮಲ್ಲಿ ಒಟ್ಟಿಗೆ ವರ್ಕ್ ಮಾಡ್ತೇವೆ ನಾವು. ಸೊ ಅದಕ್ಕೆ ನಾವು ತುಂಬ ಹೃದಯವಾಗಿ ಅಭಿನಂದಿಸ್ತೇನೆ ನಮ್ಮ ಯೂನಿವರ್ಸಿಟಿಯಲ್ಲಿ. ಆಮೇಲೆ ಕೊನೆಯದಾಗಿ ಮಾನ್ಯ ಕುಲಪತಿಗಳ ಬಗ್ಗೆ ಮಾತಾಡಿದ್ವಿ, ನಾವು ತುಂಬ ಮಾತಾಡಿದ್ವಿ. ನಾನು ವಿದ್ಯಾರ್ಥಿ ಆಗಿರುವಾಗ ಅಂಬಲ್ಘಟ್ಟ ಕಾಲೇಜಲ್ಲಿ, ಯೂನಿವರ್ಸಿಟಿ ಕಾಲೇಜಲ್ಲಿ ನಾನು ಸರ್ ರಿಜಿಸ್ಟರ್ ಆಗಿದ್ದರು. ಮತ್ತು ನಾನು
ನಾನು ಬನ್ಸ್ ಹಾಸ್ಟೆಲಲ್ಲಿ ಹೆಚ್ಚಾಗಿ ನಾನು ಅಲ್ಲಿ ವೆಯ್ಟ್ ಮಾಡ್ತಿದ್ದೆ, ನಾನು ವೆಹಿಕಲ್ ನಿಲ್ಲಿಸುವ ಪ್ಲೇಸಲ್ಲಿ. ಸರ್ ಯಾವಾಗಲೂ ವಾಕಿಂಗ್ ಮತ್ತು ಜಾಗಿಂಗ್ ಅದೇ ವೇಲಿ ಹೋಗ್ತಿದ್ದೆ. ಸೊ ಈಗ ಹೇಳಿರ್ಬೋದು ಸರ್ ಕಂಫರ್ಟೇಬಲ್, ತುಂಬ ಸಿಂಪಲ್ ಮನುಷ್ಯ ಅಂತ. ಅದನ್ನು ನಾನು ಕಣ್ಣಾರೆ ಕಂಡವ. ಅದಕ್ಕೆ ನನಗೆ ಇವರ ಬಗ್ಗೆ ಒಂದು ಎರಡು ಮಾತು ಹೇಳಿಕೆ ಅಂತ ಇಷ್ಟಪಡ್ತೇನೆ. ಅಂದರೆ ಅಷ್ಟು ಸಿಂಪಲ್ ವ್ಯಕ್ತಿ ಆಗಿರ್ತಾರೆ, ಅವರಷ್ಟು ಅಧಿಕಾರ ಹೊಂದಿದ್ರು ಕೂಡ ಸಿಂಪಲ್ ಆಗಿರ್ಲಿಕ್ಕೆ ಇಷ್ಟಪಡ್ತಾರೆ ಅಂತ ಹೇಳೋದು ಅದೊಂದು ಹೆಮ್ಮೆಯ ವಿಷಯ ನಮ್ಮ ವಿಶ್ವವಿದ್ಯಾಲಯಕ್ಕೆ. ಸೊ ಸರ್ ಇದು ಆಡಳಿತ ಸಮಯದಲ್ಲಿ ಎಲ್ಲ ವರ್ಗಗಳು ಸುಸಜ್ಜಿತವಾಗಿ ಅಂತ ಹೇಳಿ ನಮ್ಮ ಕಾಲೇಜ್ ವತಿಯಿಂದ ಮತ್ತು NSS ವತಿಯಿಂದ ನಾವು ಅವರಿಗೆ ಧನ್ಯವಾದಗಳನ್ನು ಹೇಳ್ತಿದ್ದೆ. ಇಷ್ಟು ಹೇಳಿ ನಮ್ಮ ಮಾತನ್ನು ಇದೆ. ಮಂಗಳ ಯೋಜನೆ ಗ್ರಾಮ ದತ್ತು ಸ್ವೀಕಾರ ಅಡಿಯಲ್ಲಿ ದಿನಾಂಕ 14 ಜೂನ್ 2022ರಂದು ಉಚಿತ ನೇತ್ರ ತಪಾಸಣಾ ಶಿಬಿರ ಮತ್ತು ಉಚಿತ ಚಿಕಿತ್ಸೆ ಮಂಗಳೂರು ವಿವಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಾಟಕಲ್ಲಿ ಆಯೋಜಿಸಲಾಗಿರುತ್ತದೆ. ಬೆಳಗ್ಗೆ 9:30ರಿಂದ ಇದರ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿಕ್ಕಿದೆ. ಇದರ ಸದುಪಯೋಗವನ್ನು ತಾವೆಲ್ಲರೂ ಅಗತ್ಯ ಇರುವಂಥವರು ಪಡೆದುಕೊಳ್ಳಬೇಕಾಗಿ ಇದೊಂದು ಪ್ರಕಟಣೆಯಲ್ಲಿ ನಾವು ನಿಮಗೆ ತಿಳಿಯಪಡಿಸ್ತಾ ಇದ್ದೇವೆ. ಇದೀಗ ಈ ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೇವೆ. ಧನ್ಯವಾದ ಸಮರ್ಪಣೆಯನ್ನು ನೆರವೇರಿಸಿಕೊಡಬೇಕಾಗಿ ಪ್ರೊಫೆಸರ್ ತಾರಾವತಿ NC, ಮಂಗಳೂರು ವಿಶ್ವವಿದ್ಯಾನಿಲಯದ ಪರಿಸರ ಕಾರ್ಯಕ್ರಮಗಳ ಸಂಯೋಜನಾ ಅಧಿಕಾರಿಗಳು, ಇವರಲ್ಲಿ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ವಿಶ್ವ ಪರಿಸರ ದಿನದ ಶುಭಾಶಯಗಳು. ಇನ್ನು ಅಡ್ವಾನ್ಸ್ ಮುಂಚಿತವಾಗಿ ನಾಳೆಗೋಸ್ಕರ. ಸೊ ಆಜಾದಿ ಕಾ ಅಮೃತ ಮಹೋತ್ಸವ ಎಲ್ಲರಿಗೆ ಗೊತ್ತಿದೆ, 75ನೇ ಸ್ವಾತಂತ್ರ್ಯದ ವರ್ಷ ಟಿಲ್ ಆಗಸ್ಟ್. ಅದಕ್ಕೆ ಎನ್ವಿರಾನ್ಮೆಂಟ್ ಲಿಂಕ್ ಆಗಿದೆ ಸ್ವಲ್ಪ. ಹೇಗೆಂದರೆ 1972ನಲ್ಲಿ ಒಂದು ಕಾನ್ಫರೆನ್ಸ್ ಆಯಿತು, ಸ್ಟಾಕ್ ಹೋಮ್ ಕಾನ್ಫರೆನ್ಸ್ ರಿಲೇಟೆಡ್ ಟು ಎನ್ವಿರಾನ್ಮೆಂಟ್ ಇನ್ ಸ್ವೀಡನ್. 1972 ಈಗ ಕೌಂಟ್ ಮಾಡಿದರೆ 50 ವರ್ಷ ಆಗುತ್ತೆ, 2022. ಸೊ ಈ 50 ವರ್ಷದ ಸಂಭ್ರಮ, 75 ವರ್ಷದ ಸ್ವಾತಂತ್ರ್ಯ ಎರಡೂ ಮಿಂಗಲ್ ಆಗಿದೆ. ಅದು ವಿಶೇಷ ಈ ಬಾರಿ. ಇನ್ನೊಂದು ಓನ್ಲಿ ಒನ್ ಅರ್ತ್, ಈ ಥೀಮು ಫಸ್ಟ್ ಎನ್ವಿರಾನ್ಮೆಂಟ್ ಡೇ ಮಾಡಿದಾಗ ಸೇಮ್ ಥೀಮ್ ಇತ್ತು. ಈ 50 ವರ್ಷದ ಸಂಭ್ರಮಕ್ಕೋಸ್ಕರ ಸೇಮ್ ಥೀಮನ್ನು ರಿಪೀಟ್ ಮಾಡಿದೆ ಪುನಃ. ಅದು ಒಂದು ವಿಶೇಷ. ಎರಡನೇದು ಏನಂದರೆ ನಿನ್ನೆ ಮೊನ್ನೆ ಒಂದು ವೆಬಿನಾರ್ ಆಯಿತು, VC ಆಫೀಸಿಂದ ಒಂದು ಮೇಲ್ ಬಂತು, ನೀವು ಅಟೆಂಡ್ ಮಾಡಬೇಕು ನಿಮ್ಮ ಮಕ್ಕಳ ಜೊತೆ. ಸ್ವಲ್ಪ ನರ್ವಸ್ ಆಯಿತು ನೋಡುವಾಗ. ಅದು ಅಟೆಂಡ್ ಮಾಡಿದ್ದು ಎಷ್ಟು ಒಳ್ಳೆಯದಾಯಿತು ಅಂತ ಅನ್ನಿಸಿತ್ತು ಕೊನೆಗೆ. ಒಂದು ಟಾಕ್ ಅಂತೂ ಬ್ಯೂಟಿಫುಲ್ ಆಗಿತ್ತು. ಕೆಲವರು ಅಟೆಂಡ್ ಮಾಡಿರ್ಬೋದು. ಅದರಲ್ಲಿ ಮೇಯ್ನ್ ಪಾಯಿಂಟ್ಸ್ ಏನಂದರೆ, ನಾವೆಲ್ಲ ಅದೇ ವೇಸ್ಟ್ ತುಂಬ ಜನ್ರೇಟ್ ಆಗ್ತಿದೆ. ಒಂದು ರೀಸನ್ ಪಾಪ್ಯುಲೇಷನ್ ಜಾಸ್ತಿ, ಭೂಮಿ ತಾಯಿಗೆ ಬರಲಿಕ್ಕಾಗದಷ್ಟು. ಒಬ್ಬರು ಡ್ರಾಯಿಂಗ್ ಮಾಡಿದರು ಮನುಷ್ಯ, ತಲೆ ಮೇಲೆ ಎಲ್ಲ ಪಾಪ್ಯುಲೇಷನ್, ಭೂಮಿ ಒಂದು ಚಿತ್ರ ಮಾಡಿ ಕೈ ಫುಲ್ಲಾಗಿ ಭಾರ ಹೊರಕ್ಕಾಗದೆ ಒಂದು ಅವ್ರದ್ದೊಂದು ಇಮ್ಯಾಜಿನೇಷನಲ್ಲಿ. ಇನ್ನೊಬ್ಬರು ತುಂಬ ಚೆಂದ ಡ್ರಾ ಮಾಡಿದ್ದು ಕೊರೋನಾ ಟೈಮಲ್ಲಿ ವೇಸ್ಟ್ ಎಲ್ಲ ಮಾಸ್ಕ್ ಎಸೆಯೋದು, ಡಿಸ್ಪೋಸಿಬಲ್ ಮಾಸ್ಕ್, ಗ್ಲೌಸ್ ಬಿಸಾಕೋದು, PPE ಕಿಟ್, ಇದೆಲ್ಲ ಏನಾಯಿತು ಒಂದು ಪ್ರಾಪರ್ ಮ್ಯಾನೇಜ್ಮೆಂಟಿಂದ. ಮಳೆ ಬಂದಾಗ ನೀರೆಲ್ಲ ಹೋಗಿ ನಮ್ಮ ನೇತ್ರಾವತಿ ನದಿಗೂ ಎಷ್ಟು ಹೋಗಿರ್ಬೋದು ಮಾಸ್ಕ್, ನಮ್ಮ ಕ್ವಾರ್ಟರ್ಸಿಗೆಲ್ಲ ಅದೇ ನೀರು, ಅದರಲ್ಲಿ ಸ್ನಾನ ಮಾಡೋದು ನಾವೆಲ್ಲ. ಅದೆಲ್ಲ ಥಿಂಕ್ ಮಾಡಿದ್ರೆ ನಾವು ಫ್ರೆಶ್ ಆಗಿ ಬರ್ತೀವಿ. ಬಟ್ ಅದನ್ನು ಡ್ರಾ ಮಾಡಿದ್ದಾರೆ. ಈ ಗ್ಲೌಸಲ್ಲೆಲ್ಲ ಬೆರಳೊಳಗೆ ನೀರಾಗೆಲ್ಲ ಹೋಗ್ತದೆ ಗ್ಲೌಸ್, ಅದರೊಳಗೆ ಸಣ್ಣ ಸಣ್ಣ ಆರ್ಗ್ಯಾನಿಸಮ್ ಹೋಗಿ ಹೊರಗೆ ಬರಲಿಕ್ಕೆ ಆಗೋದಿಲ್ಲ, ಅದರೊಳಗೆ ಸಿಕ್ಕಾಕೊಂಡು ಸತ್ತು ಬಿಡ್ತದೆ. ಅದನ್ನು ಡ್ರಾಯಿಂಗ್ ಮೂಲಕ ತೋರಿಸಿದ್ದಾರೆ ಇವರು, ಅಪೂರ್ವ ಬಯೋಟೆಕ್ನಾಲಜಿ ಸ್ಟೂಡೆಂಟ್. ತುಂಬ ಒಳ್ಳೆ ಥೀಮ್, ಒಳ್ಳೆ ಇಮ್ಯಾಜಿನೇಷನ್. ಸೊ ಅದರಲ್ಲಿ ಏನಂದರೆ, ನಾವು ಈಗ ಕರ್ಚಿಫ್ ಯೂಸ್ ಮಾಡಬೇಕಂತೆ ಆ ವೆಬಿನಾರಲ್ಲಿ ಹೇಳಿದ್ದು, ಅದನ್ನು ನಾನು ಹೇಳ್ತಾ ಇರೋದು. ಟಿಶ್ಯೂ ಪೇಪರ್ ನಾವು ಒಂದು ಸರಿ ಯೂಸ್ ಮಾಡಿ ಇಲ್ಲೆಲ್ಲ ಹಾಕ್ತೀವಲ್ಲ, ಕರ್ಚಿಫ್ ತಗೊಂಡು ವಾಶ್ ಮಾಡಿ ರೀಯೂಸ್ ಮಾಡ್ಬೋದು. ಆದಷ್ಟು ನಾವು ನೆಕ್ಸ್ಟ್ ರೀಯೂಸ್ ಮಾಡಬೇಕು, ರಿಡ್ಯೂಸ್ ಮಾಡಬೇಕು, ರೀಯೂಸ್ ಮಾಡಬೇಕು. ಇನ್ನೊಂದು ಬಟ್ಟೆ ನಾವು ಎಷ್ಟು ಪರ್ಚೇಸ್ ಮಾಡ್ತೀವಿ ಶಾಪಿಗೆ ಹೋಗುವಾಗ, ಎಲ್ಲ ಬೇಕು ಬೇಕು ಅನಿಸ್ತದೆ. ನಿಜವಾಗ್ಲೂ ನಮಗೆ ಡ್ರೆಸ್ ಬೇಕಾ ಅಂತ ಥಿಂಕ್ ಮಾಡಬೇಕಂತೆ. ಈಗ ಒಂದು ಮದುವೆಗೆ ಹಾಕ್ತೀವಿ ನಾವು ಸಿಲ್ಕ್ ಸಾರಿ, ಒಂದೇ ಸಾರಿ ಹಾಕೋದು, ನೆಕ್ಸ್ಟ್ ಮದುವೆಗೆ ಇನ್ನೊಂದು ಬರುತ್ತೆ ಗಿಫ್ಟ್, ಅಥವಾ ನಾವು ತಗೊಳ್ತೀವಿ, ಅದಲ್ಲೇ ನಾವು ಅದನ್ನೇ ಹಾಕ್ಬೋದಲ್ವಾ ಅಂತ ಯಾಕೆ ಥಿಂಕ್ ಮಾಡಬಾರ್ದು ಅಲ್ವಾ ಸರ್? ಅದು ಸುಮ್ಮನೆ ವೇಸ್ಟ್. ನಾವು ತಗೊಂಡು ಮನೆಯಲ್ಲಿ ಹಾಗೆ ಇಟ್ಕೊಳ್ತೀವಿ. ಇವನ್ನು ಬಾಯ್ಸ್ ಕೂಡ ಥಿಂಕ್ ಮಾಡಿ ಪರ್ಚೇಸ್ ಮಾಡಬೇಕು, ಅದೊಂದು ಅವರು ಹೇಳಿದರು. ಮತ್ತು ಸಿಸ್ಟರ್ಸ್ನಲ್ಲಿ ಈಗ ಯೂನಿಫಾರ್ಮು, ನೀವು ನಿಮ್ಮ ತಮ್ಮಂದರಿಗೆ ತಂಗಿಯಂದರಿಗೆ ಸೇಮ್ ಯೂನಿಫಾರ್ಮ್ ಕೊಡ್ಬೋದು, ತೊಂದರೆ ಇಲ್ಲ. ವಾಶ್ ಮಾಡಿ ಅದೇ ಕಾಲೇಜಿಗೆ ಬಂದರೆ ರೀಯೂಸ್ ಮಾಡ್ಬೋದು ಅಂತ, ಇಫ್ ಇಟ್ ಈಸ್ ಗುಡ್. ಈಗ ಏಪ್ರಾನ್ಸ್ ಅಂಥದ್ದೆಲ್ಲ ಸಿಪ್ಲಿನ್ಸ್ ಇನ್ನೂ ಸಹ ಅದು ವೇಸ್ಟ್, ಸೈಜ್ ಸಣ್ಣದಾಗಿಬಿಡ್ತದೆ, ಮಕ್ಕಳು ಬೇಗ ಗ್ರೋ ಆಗ್ತಾರೆ. ಜೀನ್ಸ್ ಪ್ಯಾಂಟ್ ಎಲ್ಲ ಕಾಸ್ಟ್ಲಿದು ತಗೊಂಡು
ಈಗ ಇಲ್ಲಿ ವಾತ್ಸಲ್ಯ ನಿಧಿ ಅಂತ ಮಾಡಿದ್ದಾರೆ ಕ್ಯಾಂಪಸ್ಸಲ್ಲಿ, ಅಂಥದ್ದನ್ನು ನೀವು ಕೊಡ್ಬೋದು, ಅದನ್ನು ದಾನ ಮಾಡ್ಬೋದು, ಆಶ್ರಮಕ್ಕೆ ಕೊಡ್ಬೋದು, ಆ ಥರ ಥಿಂಕ್ ಮಾಡಬೇಕಂತೆ ನಾವು. ಆ ಥರ ಒಳ್ಳೊಳ್ಳೆ ಪಾಯಿಂಟ್ಸು ಹೇಳಿದ್ರು. ಇವನ್ ನಾವು ಟ್ರಾವೆಲ್ ಮಾಡುವಾಗೆಲ್ಲ ಪೇಪರ್ ಪ್ಲೇಟೆಲ್ಲ ತಗೊಳ್ಳೋದು ಬಿಸಾಡೋದು. ಇವನ್ ಪೇಪರ್ ಗ್ಲಾಸ್ ಕೂಡ ಡಿಗ್ರೇಡ್ ಆದರೂ ಕೂಡ ಅದು ಆಡ್ ಕಾಣ್ತದೆ ಎನ್ವಿರಾನ್ಮೆಂಟಲ್ಲಿ. ಪ್ಲಾಸ್ಟಿಕ್ ನೀವೇ ಮಾತಾಡಲಿಕ್ಕೆ ಇಲ್ಲ, ಈಗ ಫುಲ್ ಪ್ಲಾಸ್ಟಿಕ್ ಆಗಿ ಎಷ್ಟೋ ಕ್ರಿಕೆಟ್ ಗ್ರೌಂಡ್ ಬೇಕಂತೆ, ಅದನ್ನು ಫುಲ್ ಪ್ಲಾಸ್ಟಿಕ್ ವೇಸ್ಟನ್ನು ಹಾಕಲಿಕ್ಕೆ ಅಷ್ಟು ಜಾಗ ಬೇಕು. ಅದು ಕುತುಬ್ ಮಿನಾರ್ ಹೈಟಿಗೆ ಹೋಗುತ್ತಂತೆ ಒಟ್ಟು ವೇಸ್ಟ್ ನಮ್ಮ ದೇಶದ್ದು. ಆ ಥರ ನಾವು ಟ್ರಾವೆಲ್ ಮಾಡುವಾಗ ಒಂದು ಸ್ಟೀಲ್ ತಟ್ಟೆ, ಗ್ಲಾಸ್, ಸ್ಪೂನ್ ಎಲ್ಲ ತೊಗೊಳ್ಬೇಕಂತೆ, ಬ್ಯಾಗಲ್ಲಿ ಇಟ್ಕೊಂಡು ಅದನ್ನು ಯೂಸ್ ಮಾಡೋದು, ವಾಶ್ ಮಾಡೋದು ಆ ಥರ ತೊಗೊಳ್ಬೇಕು. ಆ ಥರ ಒಳ್ಳೆ ಟಾಕ್ ಇತ್ತು. ನಾನು ಮಿಸ್ ಮಾಡ್ಕೊಳ್ತಿದ್ದೆ, ನಾನು ಅಟೆಂಡ್ ಆಗದಿದ್ದರೆ. ಈ VC ಸೆಕ್ಷನ್ ಅವರಿಗೆ, ಪ್ರಶಾಂತ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಇವನ್ ಸ್ಟೂಡೆಂಟ್ಸ್ ಕೂಡ ಅಟೆಂಡ್ ಮಾಡಿದ್ದಾರೆ, ಫ್ಯಾಕಲ್ಟೀಸ್ ಕೂಡ ಅದನ್ನು ಬರ್ಕೊಂಡಿದ್ದಾರೆ. ಮಕ್ಕಳ ಹತ್ರ ಏನಾದ್ರು ಪ್ರಾಜೆಕ್ಟ್ ಮಾಡುವ, ಈಗ ವೆಟ್ ವೇಸ್ಟ್, ಡ್ರೈ ವೇಸ್ಟ್ ಹಾಸ್ಪಿಟಲೆಲ್ಲ ಇರುತ್ತೆ. ವೆಟ್ ವೇಸ್ಟ್ ಅಂದರೆ ಏನು, ಅದನ್ನು ಎಲ್ಲೆಲ್ಲಿ ಹಾಕಬೇಕು, ಡ್ರೈ ವೇಸ್ಟ್ ಅಂದರೆ ಏನು. ವೆಟ್ ವೇಸ್ಟನ್ನು ಫುಲ್ ಕಾಂಪೋಸ್ಟ್ ಮಾಡ್ಬೋದು. ಮಕ್ಕಳಿಗೊಂದು ಪ್ರಾಜೆಕ್ಟ್ ಕೊಟ್ಟರೆ ಮನೆಯಲ್ಲಿ ಕಿಚನ್ ವೇಸ್ಟ್, ಈಗ ರಾಮಕೃಷ್ಣ ಆಶ್ರಮದವರು ಸ್ಟಾರ್ಟ್ ಮಾಡಿದ್ದಾರೆ ಪಾಟ್ ಮೆಥಡ್, ಅದೇ ಥರ ಬಕೆಟ್ ಇಟ್ಕೊಳ್ಬೋದು. ಅದನ್ನೆಲ್ಲ ನಾವು ಮನೇಲಿ ಇಟ್ಕೊಂಡು ಕಾಂಪೋಸ್ಟ್ ಮಾಡ್ಬೋದು. ಉಳಿದದನ್ನು ರೀಸೈಕಲ್ ಮಾಡೋದು, ಅದನ್ನು ರೀಯೂಸ್ ಮಾಡ್ಬೋದು ಬಾಟಲ್ಸ್ ಎಲ್ಲ. ಮತ್ತು ಅದನ್ನು ರೀಸೈಕಲ್ ಅವ್ರು ಬರ್ತಾರಲ್ಲ ರ್ಯಾಕ್ ಪಿಕ್ಕರ್ಸ್, ಅವ್ರಿಗೆ ಸಪ್ರೇಟ್ ಮಾಡಿ ಕೊಡಬೇಕು. ನಾವು ಸೆಗ್ರಿಗೇಷನ್ ಮಾಡೋದಿಲ್ಲ, ಮನೆಯಲ್ಲಿ ಒಟ್ಟು ಡಸ್ಟ್ಬಿನ್ಗೆ ಹಾಕ್ತೀವಿ. ಆ ಥರ ಮಾಡಬಾರ್ದು ಅಂತ. ಇವನ್ ಯೂಟ್ಯೂಬಲ್ಲಿ ಸಿಗುತ್ತೆ ಆ ಟಾಕ್, ಫುಲ್ PPT ನೋಡಿದ್ರೆ ಇನ್ನೂ ತುಂಬ ಇನ್ಫಾರ್ಮೇಷನ್ ಇದೆ. ಸೊ ಇಷ್ಟು ಹೇಳ್ತಾ ನನ್ನ ಧನ್ಯವಾದವನ್ನು ಹೇಳ್ತೇನೆ. ಇವತ್ತಿನ ಕಾರ್ಯಕ್ರಮ ವಿಶ್ವ ಪರಿಸರ ದಿನ ಕಾರ್ಯಕ್ರಮ. ಸೊ ನಾವು ಇವತ್ತೇ ಮಾಡಬೇಕು ಅಂತ ಥಿಂಕ್ ಮಾಡಿದ್ದು ಅದೇ ಮೇಯ್ನ್. ನಮ್ಮ ನೆಚ್ಚಿನ ಕುಲಪತಿಯವರನ್ನ ಥಿಂಕ್ ಮಾಡಿ, ಗೋವಿಂದರಾಜು ಮತ್ತು ನಾನು. ಸೊ ಥರ್ಡ್ಗೆ ಅವರು ಟರ್ಮ್ ಮುಗಿದ್ರೆ ಫೋರ್ತಿಗೆ ಮಾಡಲೇಬೇಕು ಅಂತ ಹಾಗೆ ಎಲ್ಲ ಪ್ರಿಪೇರ್ ಮಾಡಿ ಇವತ್ತು ಸೆಲೆಬ್ರೇಟ್ ಮಾಡಿದ್ವಿ. ಎನಿವೆ ನಾಳೆ ಸಂಡೇ, ಇಲ್ದಿದ್ರೆ ಮಂಡೇ ತುಂಬ ಲೇಟ್ ಆಯಿತು, ಇವತ್ತೇ ಮಾಡಬೇಕು ಅಂತ ಗೋವಿಂದರಾಜ್ ಅವರು ಥಿಂಕ್ ಮಾಡಿ ನಾವಿಬ್ಬರು ಇನ್ವೈಟ್ ಮಾಡಿದ್ವಿ. ಸೊ ನಮ್ಮ ಕರೆಗೆ ಹೋಗೊಟ್ಟು ಸರ್ ಇಲ್ಲಿ ತನಕ ಬಂದು ಒಂದು ವಿಶ್ವ ಪರಿಸರದ ಬಗ್ಗೆ ಮಾತನಾಡಿ ನಮ್ಮ ಸನ್ಮಾನವನ್ನು ಸ್ವೀಕರಿಸಿದ್ದಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು. ಸೊ ಕುಲಸಚಿವರನ್ನು ಕೂಡ ಭೇಟಿಯಾಗಿ ಹೇಳಿದ್ವಿ, ಈ ಥರ ಒಂದು ಫೆಲಿಸಿಟೇಷನ್ ಒಂದು ಬರಬೇಕು ಸರ್ ಅಂತ ಹೇಳಿದಾಗ ಸರ್ ಕೂಡ ತುಂಬ ಚೆನ್ನಾಗಿ ಮಾತಾಡಿದರು ಪರಿಸರದ ಬಗ್ಗೆ, ಹಾಗೂ ಈ ಸನ್ಮಾನವನ್ನು ನೆರವೇರಿಸಿಕೊಟ್ರು. ಸೊ ನಮ್ಮ ಕಿಶೋರ್ ಕುಮಾರ್ ಸರ್ ಪ್ರೊಫೆಸರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಸೊ ನಮ್ಮ ಹಾಸ್ಟೆಲಿನ ಡೈರೆಕ್ಟರ್ ಸೋಮಣ್ಣ ಅವರು ಇದ್ದಾರೆ, ಶಿವಣ್ಣ ಅವರು ಇದ್ದಾರೆ, ಇವರಿಬ್ಬರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಪ್ರೊಫೆಸರ್ ಗೋವಿಂದರಾಜ್ ಅವರು NSS ಕೋಆರ್ಡಿನೇಟರ್, ಹಾಗೂ ಈ ಎಲ್ಲ ಕಾರ್ಯಕ್ರಮದ ಮೇಯ್ನ್ ಪಿಲ್ಲರ್, ಫುಲ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ಶೆಡ್ಯೂಲನ್ನು ಮಾಡಿದವರು ಡಾಕ್ಟರ್ ಗೋವಿಂದರಾಜ್ ಅವರು. ಅವರಿಗೆ ನಾನು ಧನ್ಯವಾದ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಹಣಕಾಸು ಅಧಿಕಾರಿ ಪ್ರೊಫೆಸರ್ ಜಯಪ್ಪ ಅವರು ಕೂಡ ನಮ್ಮ ಜೊತೆ ಇದ್ದಾರೆ, ಇವರಿಗೂ ನಾನು ಧನ್ಯವಾದ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಸೊ ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಕೈ ಜೋಡಿಸಿದ ಪ್ರಥಮ ದರ್ಜೆ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು, ಮಿಯಾಜ್ ಅವರು, ಹಾಗೂ ಇಲ್ಲಿ ಬಂದು ಕಾರ್ಯಕ್ರಮ ನೆರವೇರಿಸಿಕೊಟ್ಟದಕ್ಕೆ ಧನ್ಯವಾದಗಳನ್ನು ಹೇಳ್ತೇನೆ. ಪ್ರಕೃತಿ ನಮ್ಮ ಬದುಕಿನ ಭಾಗವಲ್ಲ, ನಾವು ಪ್ರಕೃತಿಯ ಒಂದು ಭಾಗ. ಪ್ರಕೃತಿಯನ್ನು ಉಳಿಸಿಕೊಳ್ಳಬೇಕಾದ ಮಹತ್ತರವಾದ ಜವಾಬ್ದಾರಿ ನಮ್ಮದು ಎನ್ನುವ ಅರ್ಥಪೂರ್ಣ ಮಾತುಗಳನ್ನು ನಮಗೆ ನೀಡಿದವರು ನಮ್ಮ ನಾಡಿನ ಹಿರಿಯ ಯುವಕರ ಸಾಹಿತಿ ಎಂದೇ ಗುರುತಿಸಿಕೊಂಡವರು KP ಪೂರ್ಣಚಂದ್ರ ತೇಜಸ್ವಿರವರು. ಅವರ ಅರ್ಥವತ್ತಾದ ಸಾಲುಗಳನ್ನು ಈ ಹೊತ್ತಿನಲ್ಲಿ ಸ್ಮರಿಸಿಕೊಳ್ಳುತ್ತಾ ಇಂದಿನ ಸಮಾರಂಭವನ್ನು ಸಮಾಪನಗೊಳಿಸ್ತಾ ಇದ್ದೇವೆ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ.